ಗಳನ್ನು ಮೇಲಕ್ಕೆತ್ತಿ ಒಂದು ಗಟ್ಟಿಯಾಗಿ ದೇವರನ್ನು ಸ್ತುತಿಸೋಣ. ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ಎಲ್ಲ ದುಷ್ಟ ಶಕ್ತಿಗಳ ಪ್ರಭಾವಗಳು ಬಂಧಿಸಲ್ಪಡಲಿ. ಎಲ್ಲ ರೋಗಗಳು ಯೇಸುವಿನ ನಾಮದಲ್ಲಿ ವಾಸಿಯಾಗಲಿ. ಕ್ಷಣದಲ್ಲಿ ಎಲ್ಲ ಮಾಟಮಂತ್ರಗಳ ಶಕ್ತಿಗಳು ಯೇಸುವೆ ನಿಮ್ಮ ನಾಮದಲ್ಲಿ ಬಂಧಿಸಲ್ಪಡಲಿ. ಅಪ್ಪ ತಂದೆ, ನಿಮ್ಮನ್ನು ಸ್ತುತಿಸಲು, ನಿಮ್ಮನ್ನು ಆರಾಧಿಸಲು ಯಾವ ಅಡೆತಡೆ ಇಲ್ಲಿ ಬಾರದಿರಲಿ. ಅಪ್ಪ ತಂದೆ ಯೇಸುವೆ, ನಿಮ್ಮ ಪರಿಶುದ್ಧ ರಕ್ತದಿಂದ ನಮ್ಮೆಲ್ಲರನ್ನು ಶುದ್ಧೀಕರಿಸಿರಿ. ಅಪ್ಪ ತಂದೆ. ಹಲ್ಲೆಲೂಯ 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 ಹಲ್ಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯ 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 ಹಲ್ಲೆಲೂಯ. ದೇವರ ವಾಕ್ಯ ಹೇಳ್ತದೆ, ಜ್ಞಾನೋಕ್ತಿಗಳಲ್ಲಿ ಪುಸ್ತಕದಲ್ಲಿ ದೇವರ ವಾಕ್ಯ ಹೇಳ್ತದೆ, ಮನೆಯನ್ನು ಕಟ್ಟುವವರು ಅದಕ್ಕೆ ಜ್ಞಾನವೇ ಕಾರಣ. ದೇವರು ಕೊಟ್ಟಂಥ ಜ್ಞಾನದಲ್ಲಿ ಮಾತ್ರ ನಮ್ಮ ಮನೆಗಳನ್ನು ನಾವು ನಡೆಸಲು ಸಾಧ್ಯ, ನಮ್ಮ ಕುಟುಂಬಗಳನ್ನು ನಡೆಸಲು ಸಾಧ್ಯ, ನಮ್ಮನ್ನು ಒಬ್ಬರೊಬ್ಬರ ಪ್ರೀತಿಸಲು ಸಾಧ್ಯ. ದೇವರ ಜ್ಞಾನ, ವಿವೇಕ ಇದು ನಮಗೆ ಅಗತ್ಯವಾಗಿದೆ. ಇದೆಲ್ಲ ಸಿಗುವುದು ದೇವರನ್ನು ಸ್ತುತಿಸುವಾಗ, ದೇವರನ್ನು ಆರಾಧಿಸುವಾಗ, ದೇವರನ್ನು ಮಹಿಮೆ ಪಡಿಸುವಾಗ. ಕರಗಳನ್ನು ಮೇಲಕ್ಕೆತ್ತಿ ಒಂದು ಗಟ್ಟಿಯಾಗಿ ಚಪ್ಪಳೆ ತಟ್ಟುತ್ತಾ ದೇವರನ್ನು ಸ್ತುತಿಸೋಣ. ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯ 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 ಹಲ್ಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯ 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 ಹಲ್ಲೆಲೂಯ. ಜೀಸಸ್ 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 ಜೀಸಸ್. ನಿನಗೊಂದು ಅದ್ಭುತವಾ ಯೇಸು ಮಾಡುವನು. ನಿನಗೊಂದು ಅದ್ಭುತವಾ ಯೇಸು ಮಾಡುವನು. ನಿರಾಶೆನಾಗದೆ ನಿರೀಕ್ಷಿಸು, ಎಡಬಿಡದೆ ನೀ ಪ್ರಾರ್ಥಿಸು. ನಿರಾಶೆನಾಗದೆ ನಿರೀಕ್ಷಿಸು, ಎಡಬಿಡದೆ ನೀ ಪ್ರಾರ್ಥಿಸು. ಎಡಬಿಡದೆ ನೀ ಪ್ರಾರ್ಥಿಸು. ಚಪ್ಪಾಳೆ ತಟ್ಟುತ್ತಾ ದೇವರನ್ನು ಸ್ತುತಿಸೋಣ. ನಮ್ಮ ಜೀವನದಲ್ಲಿ ಇವತ್ತು ಅದ್ಭುತಗಳು ನಡೆಯಬೇಕು, ಸೂಚಕ ಕಾರ್ಯಗಳು ನಡೆಯಬೇಕು. ದೇವರ ಪವಿತ್ರಾತ್ಮನ ಶಕ್ತಿ ನಮ್ಮನ್ನು ಆವರಿಸಬೇಕು ಇವತ್ತು. ಸಂತೋಷವಾಗಿರು, ಉಲ್ಲಾಸವಾಗಿರು, ಯೇಸುವಿನ ನಾಮದಲ್ಲಿ ಸಂತೋಷವಾಗಿರು. ಓಹೋ ಉಲ್ಲಾಸವಾಗಿರು, ಸಂತೋಷವಾಗಿರು, ಉಲ್ಲಾಸವಾಗಿರು, ಯೇಸುವಿನ ನಾಮದಲ್ಲಿ ಸಂತೋಷವಾಗಿರು. ಓಹೋ ಉಲ್ಲಾಸವಾಗಿರು. ನಿನಗೊಂದು ಅದ್ಭುತವಾ ಯೇಸು ಮಾಡುವರು. ನಿನಗೊಂದು ಅದ್ಭುತವಾ ಯೇಸು ಮಾಡುವರು. ನನಗೊಂದು ಅದ್ಭುತವಾ ಯೇಸು ಮಾಡುವನು. ನನಗೊಂದು ಅದ್ಭುತವಾ ಯೇಸು ಮಾಡುವರು. ನಿರಾಶೆನಾಗದೆ ನಿರೀಕ್ಷಿಸು, ಎಡಬಿಡದೆ ನೀ ಪ್ರಾರ್ಥಿಸು. ನಿರಾಶನಾಗದೆ ನಿರೀಕ್ಷಿಸು, ಎಡೆಬಿಡದೆ ನೀ ಪ್ರಾರ್ಥಿಸು. ಎಡಬಿಡದೆ ನೀ ಪ್ರಾರ್ಥಿಸು. ಎಡೆಬಿಡದೆ ನೀ ಪ್ರಾರ್ಥಿಸು. ಸಂತೋಷವಾಗಿರು, ಉಲ್ಲಾಸವಾಗಿರು, ಯೇಸುವಿನ ನಾಮದಲ್ಲಿ ಸಂತೋಷವಾಗಿರು. ಓ ಉಲ್ಲಾಸವಾಗಿರು.
ನಿನ್ನ ಮುಂದೆ ಯೇಸು ಹೋಗುವರು, ಬೆಟ್ಟಗಳ ಸಮ ಮಾಡುವರು. ನಿನ್ನ ಮುಂದೆ ಯೇಸು ಹೋಗುವರು, ಬೆಟ್ಟಗಳ ಸಮ ಮಾಡುವರು. ನನ್ನ ಮುಂದೆ ಯೇಸು ಹೋಗುವರು, ಬೆಟ್ಟಗಳ ಸಮ ಮಾಡುವರು. ನನ್ನ ಮುಂದೆ ಯೇಸು ಹೋಗುವರು, ಬೆಟ್ಟಗಳ ಸಮ ಮಾಡುವರು. ಕತ್ತಲಲ್ಲಿ ಬಚ್ಚಿಟ್ಟ ನಿಧಿಗಳ ನಿನಗೆ ನೀಡುವರು. ಕತ್ತಲಲ್ಲಿ ಬಚ್ಚಿಟ್ಟ ನಿಧಿಗಳ ನಿನಗೆ ನೀಡುವರು. ನಿನಗೆ ನೀಡುವರು, ನಿನಗೆ ನೀಡುವರು. ಸಂತೋಷವಾಗಿರು, ಉಲ್ಲಾಸವಾಗಿರು, ಯೇಸುವಿನ ನಾಮದಲ್ಲಿ ಸಂತೋಷವಾಗಿರು, ಓಹೋ ಉಲ್ಲಾಸವಾಗಿರು. ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ, ಕಾಲೇಜು ಹಾಕುತ್ತಾ, ಕುಣಿಯುತ್ತಾ, ನಲಿಯುತ್ತಾ ಗಟ್ಟಿಯಾಗಿ ಸ್ತುತಿಸೋಣ ಪ್ರಿಯರೇ. ಎಲ್ಲ ಬಂಧನಗಳು ಮುರಿಯಲ್ಪಡುತ್ತದೆ, ಕಷ್ಟಗಳು ದೂರ ಹೋಗುತ್ತದೆ, ಎಲ್ಲ ರೋಗಗಳು ವಾಸಿಯಾಗುತ್ತದೆ. ಯೇಸುವಿನ ನಾಮದಲ್ಲಿ ಸ್ತುತಿಸುವಾಗ ಎಲ್ಲವೂ ನಮಗೆ ಒಳಿತಾಗಿ ಪರಿಣಮಿಸುತ್ತದೆ. ನಿನ್ನಾತ್ಮ ರಕ್ಷಕನು ಅತಿ ಬೇಗ ಬರಲಿರುವ, ನಿನ್ನಾತ್ಮ ರಕ್ಷಕನು ಅತಿ ಬೇಗ ಬರಲಿರುವ, ನನ್ನಾತ್ಮ ರಕ್ಷಕನು ಅತಿ ಬೇಗ ಬರಲಿರುವ, ನನ್ನ ಆತ್ಮ ರಕ್ಷಕನು ಅತಿ ಬೇಗ ಬರಲಿರುವ. ಕಣ್ಣೀರ ಒರೆಸಿ ದುಃಖವ ಅಳಿಸಿ ಜೊತೆಯಲ್ಲಿ ಕರೆದೊಯ್ಯುವ, ಕಣ್ಣೀರ ಒರೆಸಿ ದುಃಖವ ಅಳಿಸಿ ಜೊತೆಯಲ್ಲಿ ಕರೆದೊಯ್ಯುವ. ಕಣ್ಣೀರ ಒರೆಸಿ ದುಃಖವ ಅಳಿಸಿ ಜೊತೆಯಲ್ಲಿ ಕರೆದೊಯ್ಯುವ, ಕಣ್ಣೀರ ಒರೆಸಿ ದುಃಖವ ಅಳಿಸಿ ಜೊತೆಯಲ್ಲಿ ಕರೆದೊಯ್ಯುವ, ಜೊತೆಯಲ್ಲಿ ಕರೆದೊಯ್ಯುವ, ಜೊತೆಯಲ್ಲಿ ಕರೆದೊಯ್ಯುವ. ಸಂತೋಷವಾಗಿರು, ಉಲ್ಲಾಸವಾಗಿರು, ಯೇಸುವಿನ ನಾಮದಲ್ಲಿ ಸಂತೋಷವಾಗಿರು, ಉಲ್ಲಾಸವಾಗಿರು, ಸಂತೋಷವಾಗಿರು, ಉಲ್ಲಾಸವಾಗಿರು, ಯೇಸುವಿನ ನಾಮದಲ್ಲಿ ಸಂತೋಷವಾಗಿರು, ಓಹೋ ಉಲ್ಲಾಸವಾಗಿರು. ಹಾಲೆ ಹಲ್ಲೆಲೂಯಾ, ಎಲ್ಲರೂ ಗಟ್ಟಿಯಾಗಿ ಹಾಲೆ ಹಲ್ಲೆಲೂಯಾ. ಎಲ್ಲ ದುಷ್ಟ ಶಕ್ತಿಗಳ ಪ್ರಭಾವಗಳು ಬಂಧಿಸಲ್ಪಡಲಿ ಯೇಸುವಿನ ನಾಮದಲ್ಲಿ. The mighty anointing of the Holy Spirit, the power of God will come upon us in the name of Jesus Christ. The Spirit of God comes down, anoint this fire, fire Lord, fire, fire, fire. Let the fire will come upon, let the fire will come upon in the name of Jesus Christ. Thank you Lord, thank you Lord, thank you Lord, thank you Lord, thank you Lord. Hallelujah, 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 hallelujah. ಒಂದು ಗಟ್ಟಿ ಚಪ್ಪಾಳೆ ಯೇಸುವಿಗಾಗಿ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇವತ್ತು ನಾವು ಗಟ್ಟಿಯಾಗಿ ಸ್ತುತಿಸಬೇಕು. ಪ್ರೈಸ್ ದಿ ಲಾರ್ಡ್. ಸ್ತುತಿಸುವಾಗ ಏನಾಗುತ್ತದೆ? ಎಲ್ಲ ರೋಗಗಳು ನಮ್ಮದು ಗುಣವಾಗುತ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ,
ಯೇಸುವೆ ಮಹಿಮೆ. ಹಾಲೆಲೂಯ್ಯ, 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 ಹಾಲೆಲೂಯ್ಯ. ಇನ್ನೊಂದು ಸ್ತುತಿಸುವಾಗ ಎಲ್ಲ ದುಷ್ಟ ಶಕ್ತಿಗಳ ಪ್ರಭಾವಗಳು ಬಂಧಿಸಲ್ಪಡ್ತದೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ. ಹಾಲೆಲೂಯ್ಯ, ಹಾಲೆಲೂಯ್ಯ. ಎಲ್ಲಿ ಇದೆಯೋ, ಎಲ್ಲಿ ಆರಾಧನೆ ಇದೆಯೋ, ಅಲ್ಲಿ ಸೈತಾನನಿಗೆ ನಿಲ್ಲಲು ಅವಕಾಶ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ. ಎಲ್ಲ ಬಂಧನಗಳು ಮುರಿಯಲ್ಪಡಬೇಕು. ಒಂದು ಗಳಿಗೆ ಕರಗಳನ್ನು ಮೇಲಕ್ಕೆತ್ತಿ ಎಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ಯಾವುದಕ್ಕೂ ನೋಡಬೇಡಿ, ಯಾರನ್ನು ನೋಡಬೇಡಿ. ಒಂದು ಗಳಿಗೆ ಗಟ್ಟಿಯಾಗಿ ಸ್ತುತಿಸಿರಿ. ಹಾಲೆಲೂಯ್ಯ, 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 ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ್ಯ, 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 ಹಾಲೆಲೂಯ್ಯ. ಎಲ್ಲ ದೆವ್ವಗಳು ಬಿಟ್ಟು ತೊಲಗಲಿ ಯೇಸುವಿನ ನಾಮದಲ್ಲಿ. ಮಾಟಮಂತ್ರ ಶಕ್ತಿಗಳು, ಪಿಶಾಚಿಗಳ ಶಕ್ತಿಗಳು, ಸತ್ತ ಆತ್ಮಗಳ ಶಕ್ತಿಗಳು ಎಲ್ಲ ಜನರನ್ನು ಬಿಟ್ಟು ತೊಲಗಲಿ ಯೇಸುವಿನ ನಾಮದಲ್ಲಿ. ವರ್ರ ಬಾಬಾ ಬಾಬಾ ಹೀರೆಲ್ಲ ಕಬಾಬ. ಎಲ್ಲರೂ ಗಟ್ಟಿಯಾಗಿ ಸ್ತುತಿಸಿರಿ. ವರ್ರ ಕಬಾಬ ಬಾಬಾ. ಹಲೆಲಿಯ, ಹಲೆಲಿಯ. ಭಾಷಾವರಗಳಿಂದ ಸ್ತುತಿಸಿರಿ. ಹಲೆಲಿಯ, 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 ಹಲೆಲಿಯ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ವರ್ರ ಬಾಬಾ 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 ಬಾಬಾ. ಹಲೆಲಿಯ, 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 ಹಲೆಲಿಯ. ಎಲ್ಲ ಬಂಧನಗಳು ಮುರಿಯಲ್ಪಡಲಿ, ಎಲ್ಲ ಕಟ್ಟುಗಳು ಬಿಚ್ಚಲ್ಪಡಲಿ ಯೇಸುವಿನ ನಾಮದಲ್ಲಿ. ಯಾವುದೊಂದು ತೊಂದರೆಗಳಿವೋ ಈ ಕ್ಷಣದಲ್ಲಿ ನೀಗಿ ಹೋಗಲಿ ಯೇಸುವಿನ ನಾಮದಲ್ಲಿ. ಯೇಸುವಿನ ಸ್ವರ ಕೇಳಲು ಹಾತೊರೆಯಲಿ ಸೈತಾನನ ಶಕ್ತಿಗಳು ಬಿಟ್ಟು ತೊಲಗಲಿ ಯೇಸುವಿನ ನಾಮದಲ್ಲಿ. ವರ ಬಾಬಾ 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 ಹೀರಲ ಕಬಾಬಾ ಚಂದರವರೆ ಕರಬಲರ ಕಲ ಜೀಜ 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 ಜೀಜ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನನ್ನ ಯೇಸುವೇ, 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 ನನ್ನ ಯೇಸುವೇ. ಚಪ್ಪಳೆ ತಟ್ಟುತ್ತಾ ಕಾಲೇಜ್ ಹಾಕುತ್ತಾ ಕುಣಿಯುತ್ತನಲ್ಲಿದ್ದ ದೇವರನ್ನು ನಾವು ಸ್ತುತಿಸೋಣ. ಪಾಪವನಿಗಿಸಲು ಶಾಪವನಿಗಿಸಲು ಈ ಲೋಕ ಬಂದಾರಯ್ಯ. ಮನುಷ್ಯನನ್ನು ಬಿಡಿಸಲು ಪರಲೋಕ ತೆರೆಯಲು ಶಿಲುಬೆಯ ಹೊತ್ತಾರಯ್ಯ. ಪಾಪವನಿಗಿಸಲು ಶಾಪವನಿಗಿಸಲು ಈ ಲೋಕ ಬಂದರಯ್ಯ. ಮನುಷ್ಯರನ್ನು ಬಿಡಿಸಲು ಪರಲೋಕ ತೆರೆಯಲು ಶಿಲುಬೆಯ ಹೊತ್ತಾರಯ್ಯ. ಕಣ್ಣೀರ ಒರೆಸಿದಾನಯ್ಯ, ಸಂತೋಷ ತಂದಾರಯ್ಯ. ಕಣ್ಣೀರ ಒರೆಸಿದಾನಯ್ಯ, ಸಂತೋಷ ತಂದಾರಯ್ಯ. ನನ್ನ ಯೇಸುವೇ, 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 ನನ್ನ ಯೇಸುವೇ. ಪಾಪವನಿಗಿಸಲು ಶಾಪವನಿಗಿಸಲು ಈ ಲೋಕ ಬಂದಾರಯ್ಯ. ಆಮೆನ್. ಮನುಷ್ಯನನ್ನು ಬಿಡಿಸಲು ಪರಲೋಕ ತೆರೆಯಲು ಶಿಲುಬೆಯ ಹೊತ್ತಾರಯ್ಯ. ಪಾಪವನಿಗಿಸಲು ಶಾಪವನಿಗಿಸಲು ಈ ಲೋಕ ಬಂದರಯ್ಯ. ಮನುಷ್ಯರನ್ನು ಬಿಡಿಸಲು ಪರಲೋಕ ತೆರೆಯಲು ಶಿಲುಬೆಯ ಹೊತ್ತಾರಯ್ಯ. ಕಣ್ಣೀರ ಒರೆಸಿದಾನಯ್ಯ, ಸಂತೋಷ ತಂದಾರಯ್ಯ. ಕಣ್ಣೀರ ಒರೆಸಿದಾನಯ್ಯ, ಸಂತೋಷ ತಂದಾರಯ್ಯ.
ನನ್ನ ಯೇಸುವೆ ನನ್ನ ಯೇಸುವೆ ನನ್ನ ಯೇಸುವೆ ನನ್ನ ಯೇಸುವೆ ನನ್ನ ಯೇಸುವೆ ಬಂಗಾರ ಕೇಳಲಿಲ್ಲ, ಬೆಳ್ಳಿಯ ಕೇಳಲಿಲ್ಲ, ಹೃದಯವ ಕೇಳಿದಾನಯ್ಯ. ಆಸ್ತಿಯ ಕೇಳಲಿಲ್ಲ, ಅಂತಸ್ತು ಕೇಳಲಿಲ್ಲ, ಹೃದಯವ ಕೇಳಿದಾನಯ್ಯ. ಬಂಗಾರ ಕೇಳಲಿಲ್ಲ, ಬೆಳ್ಳಿಯ ಕೇಳಲಿಲ್ಲ, ಹೃದಯವ ಕೇಳಿದರಯ್ಯ. ಆಸ್ತಿಯ ಕೇಳಲಿಲ್ಲ, ಅಂತಸ್ತು ಕೇಳಲಿಲ್ಲ, ಹೃದಯವ ಕೇಳಿದರಯ್ಯ. ನಾ ಹುಡುಕಿ ಹೋಗಲಿಲ್ಲ, ನನ್ನ ಹುಡುಕಿ ಬಂದಾರಯ್ಯ. ನಾ ಹುಡುಕಿ ಹೋಗಲಿಲ್ಲ, ನನ್ನ ಹುಡುಕಿ ಬಂದಾರಯ್ಯ. ನನ್ನ ಯೇಸುವೆ 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 ನನ್ನ ಯೇಸುವೆ. ಎಲ್ಲ ಬಂಧನಗಳು ಮುರಿಯಲ್ಪಡ್ತಾ ಇದೆ. ಗಟ್ಟಿಯಾಗಿ ಸ್ತುತಿಸೋಣ, ಚಪ್ಪಾಳೆ ತಟ್ಟುತ್ತಾ ದೇವರನ್ನು ಸ್ತುತಿಸೋಣ, ಮಹಿಮೆ ಪಡಿಸೋಣ ಪ್ರಿಯರೇ. ರೋಗಗಳು ನೀಗಿ ಹೋಗುತ್ತಾ ಇವೆ. ಎಷ್ಟೋ ಜನರದ್ದು ರೋಗಗಳು ಬಿಡುಗಡೆ ಆಗ್ತಾ ಇದೆ, ರೋಗಗಳಿಂದ ಬಿಡುಗಡೆ ಆಗ್ತಾ ಇದೆ. ಗಟ್ಟಿಯಾಗಿ ಸ್ತುತಿಸಿರಿ, ಸ್ತುತಿಸಿರಿ. ತಾಯಿ ನನ್ನ ಮರೆತರು, ತಂದೆ ನನ್ನ ಮರೆತರು, ಯೇಸು ನನ್ನ ಕೈ ಬಿಡಲಾರ. ಸ್ನೇಹಿತರು ಮರೆತರು, ಸಂಬಂಧಿಕ ತೊರೆದರು, ಯೇಸು ನನ್ನ ಕೈ ಬಿಡಲಾರ. ತಾಯಿ ನನ್ನ ಮರೆತರು, ತಂದೆ ನನ್ನ ಮರೆತರು, ಯೇಸು ನನ್ನ ಕೈ ಬಿಡಲಾರ. ಸ್ನೇಹಿತರು ಮರೆತರು, ಸಂಬಂಧಿಕರು ತೊರೆದರು, ಯೇಸು ನನ್ನ ಕೈ ಬಿಡಲಾರ. ನನ್ನ ಹೆಸರು ಕರೆದಾತನು, ನನ್ನ ಕೈ ಹಿಡಿದು ನಡೆಸುವನು. ನನ್ನ ಹೆಸರು ಕರೆದಾತನು, ನನ್ನ ಕೈ ಹಿಡಿದು ನಡೆಸುವರು. ನನ್ನ ಯೇಸುವೆ 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 ನನ್ನ ಯೇಸುವೆ. ಪಾಪವ ನೀಗಿಸಲು, ಶಾಪವ ನೀಗಿಸಲು ಈ ಲೋಕ ಬಂದಾರಯ್ಯ. ಮನುಷ್ಯನನ್ನು ಬಿಡಿಸಲು, ಪರಲೋಕ ತೆರೆಯಲು ಶಿಲುಬೆಯ ಹೊತ್ತಾರಯ್ಯ. ಪಾಪವ ನೀಗಿಸಲು, ಶಾಪವ ನೀಗಿಸಲು ಈ ಲೋಕ ಬಂದಾರಯ್ಯ. ಮನುಷ್ಯರನ್ನು ಬಿಡಿಸಲು, ಪರಲೋಕ ತೆರೆಯಲು ಶಿಲುಬೆಯ ಹೊತ್ತಾರಯ್ಯ. ಕಣ್ಣೀರ ಒರೆಸಿದಾರಯ್ಯ, ಸಂತೋಷ ತಂದಾರಯ್ಯ. ಕಣ್ಣೀರ ಒರೆಸಿದಾರಯ್ಯ, ಸಂತೋಷ ತಂದಾರಯ್ಯ. ನನ್ನ ಯೇಸುವೆ ನನ್ನ ಯೇಸುವೆ ನನ್ನ ಯೇಸುವೆ ನನ್ನ
ನನ್ನ ಯೇಸುವೆ my Jesus my Jesus my Jesus my Jesus mozo Jesu mozo Jesu mozo Jesu mozo Jesu ನನ್ನ ಯೇಸುವೆ ನನ್ನ ಯೇಸುವೆ ನನ್ನ ಯೇಸುವೆ ನನ್ನ ಯೇಸುವೆ ಹಲ್ಲೆಲೂಯಾ 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 ಗಟ್ಟಿಯಾಗಿ ಸ್ತುತಿಸೋಣ ಹಲ್ಲೆಲೂಯಾ 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 ಹೀರಬರೆ ಕಲವರೆ ಶಂಕರಬರೆ ಕರವರೆ ಕಲ ಜೀಸಸ್ 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 ಹಲ್ಲೆಲೂಯಾ 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 ಹೀರಬರೆ ಕಲವರೆ ಶಂಕರಬರೆ ಕರವರೆ ಕಲ ಜೀಸಸ್ ಜೀಸಸ್ ಹಲ್ಲೆಲೂಯಾ 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 ಯೇಸುವೆ ಸ್ತೋತ್ರ ಯೇಸುವೆ ವಂದನೆ ಯೇಸುವೆ ಆರಾಧನೆ ಯೇಸುವೆ ಮಹಿಮೆ ಹಲ್ಲೆಲೂಯಾ ಯೇಸುವೆ 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 ಹಲ್ಲೆಲೂಯಾ 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 Hallelujah, 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 hallelujah. Praise the Lord. Praise the Lord. Hallelujah. Hallelujah. ಕೀರ್ತನೆಯ ಗ್ರಂಥದಲ್ಲಿ ಹೇಳಲ್ಪಟ್ಟಿದೆ, ನಾವು ಸ್ತುತಿಸಿದರೆ ನಮ್ಮೆಲ್ಲ ರೋಗ ರುಜಿನಗಳು ಗುಣವಾಗುತ್ತವೆ. ಪ್ರೈಸ್ ದಿ ಲಾರ್ಡ್. ನಾವು ಸ್ತುತಿಸಿದರೆ ದೆವ್ವಗಳು ಬಿಟ್ಟು ತೊಲಗುತ್ತವೆ. ಪ್ರೈಸ್ ದಿ ಲಾರ್ಡ್. ನಾವು ಸ್ತುತಿಸಿದರೆ ಎಂಥ ಉಪದ್ರಗಳು ಕೂಡ ನಮ್ಮಿಂದ ದೂರ ಹೋಗುತ್ತದೆ. ನಾವು ಸ್ತುತಿಸಿದರೆ ಸಾಲದ ಬಾಧೆಗಳು ದೂರ ಹೋಗುತ್ತವೆ. ನಾವು ಸ್ತುತಿಸಿದರೆ ಕುಟುಂಬದ ದುರಾವಸ್ಥೆಗಳು ಎಲ್ಲವೂ ದೂರ ಹೋಗಿ ಎಲ್ಲ ಕುಟುಂಬಗಳು ಆಶೀರ್ವದಿಸಲ್ಪಡುತ್ತವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಗಟ್ಟಿಯಾಗಿ ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಅದಕ್ಕಾಗಿ ಬಿಡುಗಡೆಗೆ ಒಬ್ಬರೇ ನಾಯಕನಾಗಿದ್ದಾನೆ, ಅವನ ಹೆಸರೇ ಯೇಸು. ಪ್ರೈಸ್ ದಿ ಲಾರ್ಡ್. ಬಿಡುಗಡೆ ನಾಯಕ ಅವನು ಮಾತ್ರ ನಮ್ಮನ್ನು ಬಿಡುಗಡೆ ಕೊಡಲು ಸಾಧ್ಯ. ಅವನು ಮಾತ್ರ. ಹೇಗೆ ನಮ್ಮ ಕರ್ನಾಟಕಕ್ಕೆ ಬಿಡುಗಡೆ ಕೊಟ್ಟರು ದೇವರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದು ಗಟ್ಟಿ ಚಪ್ಪಾಳೆ ಕರ್ನಾಟಕಕ್ಕಾಗಿ ಪ್ರಿಯರೇ. ನಮ್ಮ ಕರ್ನಾಟಕಕ್ಕೆ ಬಿಡುಗಡೆಯನ್ನು ಕೊಟ್ಟಿದ್ದಾರೆ ದೇವರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಂದು ಹೊಸ ಸರ್ಕಾರವನ್ನು ಕೊಟ್ಟಿದ್ದಾರೆ. ನಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ಎಲ್ಲಿ ಬೇಕಾದರೂ ದೇವರ ವಾಕ್ಯ ಸಾರಬಹುದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ವಾಕ್ಯದ ಶಕ್ತಿ ನಮಗೆ ಸಿಕ್ಕಿದೆ. ನಮ್ಮ ಪ್ರಾರ್ಥನೆಗೆ ದೇವರು ಫಲ ಕೊಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ನೀವೆಲ್ಲ ಪ್ರಾರ್ಥಿಸಿದ್ದೀರಾ ಕರ್ನಾಟಕಕ್ಕಾಗಿ? ಯಾರೆಲ್ಲ ಪ್ರಾರ್ಥಿಸಿದ್ದಾರೆ? ತುಂಬ ಎಲ್ಲರೂ ಪ್ರಾರ್ಥಿಸಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ನಿಮಗೆ ಒಂದು ಸಂತೋಷ. ಇವತ್ತು ನೀವು ಮಾಡಿದಂಥ ಪ್ರಾರ್ಥನೆ ದೇವರು ಏನು ಮಾಡಿದ್ದಾರೆ? ಆಲಿಸಿದ್ದಾರೆ. ಅವರಿಗೆ ಖಂಡಿತವಾಗಿ ನಿಮಗೆ ಒಳ್ಳೆಯ ಆಶೀರ್ವಾದವನ್ನು ನಮಗೆಲ್ಲ ದಯಪಾಲಿಸಿದ್ದಾರೆ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ನಾಳೆ ಒಂದು ಹೊಸ ಸರ್ಕಾರ ಬರ್ತದೆ ನಮಗೆ. ಪ್ರೈಸ್ ದಿ ಲಾರ್ಡ್. ಹೊಸ ಆಳ್ವಿಕೆ ಬರ್ತದೆ. ದೇವರು ಆರಿಸಿಕೊಂಡಂಥ ಜನರು. ಪ್ರೈಸ್ ದಿ ಲಾರ್ಡ್. ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಅವರಿಗಾಗಿ ಒಂದು ಗಳಿಗೆ ಕರಗಳನ್ನು ಮೇಲಕ್ಕೆತ್ತಿ ಅವರಿಗಾಗಿ ಪ್ರಾರ್ಥಿಸೋಣ. ನಾಳೆಯ ದಿವಸದಲ್ಲಿ ನಡೆಯುವಂಥ ಎಲ್ಲ ಪ್ರತ್ಯೇಕವಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸುವಾಗ, ಅವರು ದೇವರ ನಾಮದಲ್ಲಿ ಸ್ವೀಕರಿಸುವಾಗ ದೇವರ ಪವಿತ್ರಾತ್ಮರ ಶಕ್ತಿ ಅವಳಲ್ಲಿ ಇಳಿದು ಬರಲಿ. ಎಲ್ಲ ಯಾರೆಲ್ಲ ಕ್ಯಾಬಿನೆಟ್ಗೆ ಹೊಸ ಮಂತ್ರಿಗಳಾಗ್ತಾರೆ ಅವರೆಲ್ಲರನ್ನು ದೇವರು ಆಶೀರ್ವದಿಸಲಿ. ನಮ್ಮ ಕರ್ನಾಟಕವನ್ನು ಆಶೀರ್ವದಿಸಲೆಂದು ಒಂದು ಗಳಿಗೆ ಪ್ರಾರ್ಥಿಸೋಣ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಹೀರಬರೆ ಕಲವರೆದಗ ಸಂದರ್ಭರೆ ಕರಬಲರೆ ಕಲ Jesus 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 Jesus. The mighty anointing of the Holy Spirit come upon us in the name of Jesus Christ. Hallelujah. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಲ್ಲೆಲೂಯಾ. ಓರೆ ಬಬ 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 ಬ ಹೀರಲ ಕಬ ಶೀರಲ ಬಬ ಸಂದರ್ಭರೆ ಕರಬಲರೆ ಕಲ Jesus Jesus Jesus. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ನಾನು ಹಾಡಿ ಹರ್ಷಿಸುವೆ, ಕುಣಿದಾಡಿ ಸ್ತುತಿಸಿ ನಲಿವೆ. ನಾನು ಹಾಡಿ ಹರ್ಷಿಸುವೆ, ಕುಣಿದಾಡಿ ಸ್ತುತಿಸಿ ನಲಿವೆ. ಎಲ್ಲೆಲ್ಲೂ ಓಡಿ ಸಾರುವೆ,
ಎಲ್ಲೆಲ್ಲೂ ಓಡಿ ಸಾರುವೆ. ನನ್ನ ಯೇಸು ಜೀವಿಸುವ, ನನ್ನ ಯೇಸು ಜೀವಿಸುವ. ಚಪ್ಪಳೆ ತಟ್ಟುತ್ತಾ ಕುಣಿಯುತ್ತಾ ನಲಿಯುತ್ತಾ ಬಿಡುಗಡೆ ನಾಯಕನಿಗಾಗಿ ನಾವು ಸ್ತುತಿಸೋಣ. ಬಿಡುಗಡೆ ನಾಯಕ ಜಯವನು ಕೊಡುವರು, ನನ್ನಲ್ಲಿ ಇರುವನು. ಹೋ ಎಂತ ಆನಂದ. ಬಿಡುಗಡೆ ನಾಯಕ ಜಯವನು ಕೊಡುವನು, ನಮ್ಮಲ್ಲೇ ಇರುವನು. ಎಂತ ಆನಂದ. ಹಲ್ಲೆಲೂಯಾ ಆಮೆನ್, 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 ಹಲ್ಲೆಲೂಯಾ ಆಮೆನ್. ನನ್ನ ಹುಡುಕಿ ಓಡಿ ಬಂದ, ಸಂತೈಸಿ ಅಪ್ಪಿಕೊಂಡ. 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 ಎಲ್ಲೆಲ್ಲೂ ಓಡಿ ಸಾರುವೆ, ಎಲ್ಲೆಲ್ಲೂ ಓಡಿ ಸಾರುವೆ. ನನ್ನ ಯೇಸು ಜೀವಿಸುವ, ನನ್ನ ಯೇಸು ಜೀವಿಸುವ. ಬಿಡುಗಡೆ ನಾಯಕ ಜಯವನು ಕೊಡುವನು, ನನ್ನಲ್ಲೇ ಇರುವನು. ಎಂತ ಆನಂದ. ಬಿಡುಗಡೆ ನಾಯಕ ಜಯವನು ಕೊಡುವನು, ನನ್ನಲ್ಲೇ ಇರುವನು. ಎಂತ ಆನಂದ. ನಾನು ಹಾಡಿ ಹರ್ಷಿಸುವೆ, ಕುಣಿದಾಡಿ ಸ್ತುತಿಸಿ ನಲಿವೆ. 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 ಎಲ್ಲೆಲ್ಲೂ ಓಡಿ ಸಾರುವೆ, ಎಲ್ಲೆಲ್ಲೂ ಓಡಿ ಸಾರುವೆ. ಎಲ್ಲೆಲ್ಲೂ ಓಡಿ ಸಾರುವೆ, ಎಲ್ಲೆಲ್ಲೂ ಓಡಿ ಸಾರುವೆ. ನನ್ನ ಯೇಸು ಜೀವಿಸುವ, ನನ್ನ ಯೇಸು ಜೀವಿಸುವ. ಬಿಡುಗಡೆ ನಾಯಕ ಜಯವನು ಕೊಡುವನು, ನನ್ನಲ್ಲೇ ಇರುವನು. ಎಂತ ಆನಂದ. ಬಿಡುಗಡೆ ನಾಯಕ ಜಯವನು
ಜಯವನ್ನು ಕೊಡುವನು ನನ್ನಲ್ಲೇ ಇರುವನು ಎಂತ ಆನಂದ. ಹಲ್ಲೆಲೂಯಾ ಆಮೆನ್, 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 ಹಲ್ಲೆಲೂಯಾ ಆಮೆನ್. ಪ್ರೇಮಾಭಿಷೇಕದಿಂದ ನನ್ನ ತುಂಬಿ ದಿನವು ನಡೆಸಿ, 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 ಸೈತಾನನನ್ನು ಗೆಲ್ಲಲು, ಸೈತಾನನನ್ನು ಗೆಲ್ಲಲು, ಸೈತಾನನನ್ನು ಗೆಲ್ಲಲು, ಸೈತಾನನನ್ನು ಗೆಲ್ಲಲು ಅಧಿಕಾರವನ್ನು ತಂದ, ಅಧಿಕಾರವನ್ನು ತಂದ ಬಿಡುಗಡೆ ನಾಯಕ ಜಯವನ್ನು ಕೊಡುವನು ನನ್ನಲ್ಲೇ ಇರುವನು ಎಂತ ಆನಂದ. ಬಿಡುಗಡೆ ನಾಯಕ ಜಯವನ್ನು ಕೊಡುವನು ನನ್ನಲ್ಲೇ ಇರುವನು ಎಂತ ಆನಂದ. ಬಿಡುಗಡೆ ನಾಯಕ ಜಯವನ್ನು ಕೊಡುವನು ನನ್ನಲ್ಲೇ ಇರುವನು ಎಂತ ಆನಂದ, ಎಂತ ಆನಂದ, ಎಂತ ಆನಂದ. ಯೇಸುವೇ ಎಂತ ಆನಂದ. Jesus, hallelujah, we praise you, love you, Lord, ಯಾರೊಬ್ಬರು ಕೆಲಸದಲ್ಲಿ ಬಡ್ತಿ ಸಿಗ್ಲಿಕ್ಕಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಕಮಾಂದ್ ಬಡ್ತಿ ಮೇಲ್ಚಕತೀರಿ, ಇಂಕ್ರಿಮೆಂಟ್ ಮೇಲ್ಚಕತೀರಿ ಕೊನೆಗೆ ಮಾಗೋನಸ ಏಕ ವ್ಯಕ್ತಿಗೆ ಜೆಸು ನೆಕ್ಸ್ಟ್ ಮಂತ್ ತಗ ಇಂಕ್ರಿಮೆಂಟ್ ಇತಿಹಾಸ ಅವರಿಗೆ ಬಡ್ತಿ ಸಿಗುತ್ತಾ ಇದೆ. ಯಾರೊಬ್ಬರು ಇಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ, ಕೆಲಸದಲ್ಲಿ ಸಂಬಳ ಇದ್ದಷ್ಟೇ ಇದೆ, ಜಾಸ್ತಿ ಆಗೋದಿಲ್ಲ. ಅಂಥವ್ರು ಯಾರು ಸಂಬಳ ಜಾಸ್ತಿ ಆಗಲಿಕ್ಕಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಅವರಿಗೆ ನೆಕ್ಸ್ಟ್ ಮಂತಿನಿಂದ, ಇನ್ನು ಬರುವ ತಿಂಗಳಿಂದ ಸಂಬಳವನ್ನು ಜಾಸ್ತಿ ಮಾಡುವಂಥ ದೇವರು ಆಶೀರ್ವದಿಸ್ತಾ ಇದ್ದಾರೆ. ಒಂದು ಗಟ್ಟಿ ಚಪ್ಪಲೆ ಯೇಸುವಿಗಾಗಿ ಪ್ರಿಯರೇ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹಿರಬಬರಿ ಕಲಬರದಗ ಚಂದರಬರಿ ಕರಬಲರಕಲಿ ಜೀಸ. ಯಾರು ಇಬ್ಬರು ಇದು ಆನ್ಲೈನ್ನಲ್ಲಿ ಇರಬಹುದು, ಇಲ್ಲಿ ಇರಬಹುದು, ಆನ್ಲೈನ್ನಲ್ಲಿ ಇರಬಹುದು. ಮಕ್ಕಳಿಗಾಗಿ ಕೆಲಸಕ್ಕಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ತುಂಬ ಸಮಯದಿಂದ ಕೆಲಸ ಇಲ್ಲ ಮಕ್ಕಳಿಗೆ.
ಕೆಲಸ ಎಲ್ಲೂ ಸಿಗುವುದಿಲ್ಲ, ಎಲ್ಲಿ ಹೋದರೂ ಸೆಟ್ ಆಗುವುದಿಲ್ಲ. ಇಂಥ ಇಬ್ಬರು ಪ್ರಾರ್ಥಿಸ್ತಾ ಇದ್ದಾರೆ. ಅವರು ಜಾಸ್ತಿಯಾಗಿ ತಾಯಿಯಂದಿರು ಪ್ರಾರ್ಥಿಸುವುದು ತೋರಿಸ್ತಾ ಇದ್ದಾರೆ ಮಕ್ಕಳಿಗಾಗಿ. ಕೆಲಸ ಸಿಗದೆ ಇರುವಂಥ ಮಕ್ಕಳಿಗಾಗಿ ತಾಯಿ ಪ್ರಾರ್ಥಿಸ್ತಾ ಇದ್ದಾರೆ. ಇಬ್ಬರು ತಾಯಿಯಂದಿರು ಪ್ರಾರ್ಥಿಸ್ತಾ ಇದ್ದಾರೆ. ಒಳ್ಳೆಯ ಕೆಲಸವನ್ನು ಬರುವ ತಿಂಗಳಿಂದ ಅವರಿಗೆ ಒಳ್ಳೆಯ ಕೆಲಸವನ್ನು ದೇವರು ದಯಪಾಲಿಸ್ತಾ ಇದ್ದಾರೆ. ಒಳ್ಳೆಯ ಕೆಲಸವನ್ನು ಅವರು ಅವರಿಗೆ ಕೊಡ್ತಾ ಇದ್ದಾರೆ. ಗಟ್ಟಿ ಚಪ್ಪಾಳೆ ತಟ್ಟುತ್ತಾ ದೇವರನ್ನು ಸ್ತುತಿಸೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಒಂದು ಕುಟುಂಬದಲ್ಲಿ ತುಂಬ ತೊಂದರೆಗಳು, ಸಮಾಧಾನ ಇಲ್ಲ, ಯಾವಾಗಲೂ ಜಗಳ ಆಗುವುದು, ಮತ್ತು ಪ್ರತ್ಯೇಕವಾಗಿ ಜಾಗಕ್ಕಾಗಿ ಅನ್ನೋ ಕೇಸ್ಗಳಿವೆ. ಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ, ಜಾಗ ಬಿಟ್ಟುಕೊಡುವುದಿಲ್ಲ. ಇಂಥ ಒಂದು ಸಮಸ್ಯೆಗಳಿಂದ ಬಳಲುತ್ತಿದ್ದ 2 ಕುಟುಂಬಗಳು ಇಲ್ಲಿ ಬಂದಿದ್ದೇವೆ. ಇಲ್ಲದ್ರೆ ಯಾರಾದರೂ ಇಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. ಈ ಸಮಯದಲ್ಲಿ ದೇವರನ್ನು ಆಶೀರ್ವದಿಸ್ತಾರೆ. ಅವರ ಜಾಗದ ತಕರಾರು, ಅವರ ಕುಟುಂಬದ ಸಮಸ್ಯೆಗಳನ್ನು ದೇವರು ಎಲ್ಲ ದೂರ ಮಾಡ್ತಾ ಇದ್ದಾರೆ, ಬಿಡುಗಡೆಯನ್ನು ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹೀರಬವರಿ ಕೆಲವರೆದಾಗ ಗಟ್ಟಿಯಾಗಿ ಸ್ತುತಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ, 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 ಯೇಸುವೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹೀರಬವರಿ ಕೆಲವರೆದಾಗ ಚಂದರವರೆ ಕರಬಲರ ಕಲ ಜೀಸ. ಇನ್ನೊಂದು ತಾಯಿ ಇಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. ತನ್ನ ಮಗಳಿಗೆ ಒಳ್ಳೆ ವರ ಸಿಗುವುದಿಲ್ಲ. ಈಗ ಬರೀ ಸೈರಿಕ ಮೆಲ್ನ ಈಗ ಅವು ಈ ಮಗ್ತ್ಯಾಸ ಚೆಡುಂಬರಿಗೆ ಇದೆ ಚೆಡುವವರಿಗೆ ಬರೀ ಸೈರಿಕ ಮೆಲ್ನ ಒಳ್ಳೆಯ ಒಂದು ವರ ಸಿಗ್ಲಿಕ್ಕಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಇಂಥವರಿಗೆ ಈ ವರ್ಷದೊಳಗೆ ಡಿಸೆಂಬರ ಮೊದಲು ಅವರಿಗೆ ಒಳ್ಳೆಯ ವರ ಕೊಟ್ಟು ಮದುವೆ ಮಾಡಲು ದೇವರು ಆಶೀರ್ವಾದ ಮಾಡ್ತಾ ಇದ್ದಾರೆ. ಕುಟುಂಬಕ್ಕೆ ದೇವರು ಆಶೀರ್ವಾದ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಟ್ಟಿಯಾಗಿ ಸ್ತುತಿಸೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಎಲ್ಲ ಬಂಧನಗಳು ಮುರಿಯಲ್ಪಡಲಿ, ಎಲ್ಲ ಕಟ್ಟುಗಳು ಬಿಚ್ಚಲ್ಪಡಲಿ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹೀರಬಬರೆ ಕಲವರೆದಾಗ ಚಂದರ್ ಬರೆ ಕರಬಲರ ಕಲ ಜೀಸ 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 ಜೀಸ. ಒಂದು ಕುಟುಂಬದಲ್ಲಿ ಸಾಧಾರಣ 4-5 ವರ್ಷದಿಂದ ದುಷ್ಟಶಕ್ತಿಗಳ ಪ್ರಭಾವಗಳು ತಾಂಡವಾಡ್ತವೆ. ಅವರ ಮನೆಯಲ್ಲಿ ತಾಂಡವಾಡ್ತಾ ಇದೆ. ಇಂಥ ಒಂದು ಕುಟುಂಬವನ್ನು ಯೇಸು ಬಿಡುಗಡೆಗೊಳಿಸ್ತಾ ಇದ್ದಾರೆ ಈ ಕ್ಷಣದಲ್ಲಿ. ಇಂಥ ಒಂದು ದುಷ್ಟ ಶಕ್ತಿಗಳ ಪ್ರಭಾವಗಳಿಂದ ಉಳಿದಂಥ ಕುಟುಂಬವನ್ನು ಯೇಸು ಬಿಡುಗಡೆಗೊಳಿಸ್ತಾ ಇದ್ದಾರೆ. ಗಟ್ಟಿ ಚಪ್ಪಳೆಯಲ್ಲಿ ಪ್ರಾರ್ಥಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಕುಟುಂಬಕ್ಕೆ ಬಿಡುಗಡೆ ಯೇಸುವೆ, ನಿಮ್ಮ ನಾಮದಲ್ಲಿ ಬಿಡುಗಡೆ ಯೇಸುವೆ, ನಿಮ್ಮ ನಾಮದಲ್ಲಿ ಬಿಡುಗಡೆ. ವರ್ರ ಬಬ 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 ಹೀರಲ ಕಬಬ ಶೀರಲ ಬಬ ಚಂದರ್ ಬರೆ ಕರಬಲರ ಕಲ ಜೀಸ 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 ಜೀಸ. ಥ್ಯಾಂಕ್ ಯು ಲಾರ್ಡ್ ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಪ್ರೈಸ್ ದಿ ಲಾರ್ಡ್, ಗ್ಲೋರಿಫೈ ಮೈಟಿ ಗಾಡ್. ಹಲ್ಲೆಲೂಯಾ, ವರ್ಷಿಪ್ ಲಾರ್ಡ್ ಜೀಸಸ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. 2 ಕರಗಳನ್ನು ಹೃದಯ ಮೇಲೆ ಇಟ್ಟುಕೊಳ್ಳೋಣ ಪ್ರಿಯರೇ. ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ಧ್ವನಿ ಹಾತಂಚ ಕಾಲ್ಸಚ್ಚೆ ಎದ್ದವರಿಯ ದೊಳೆ ಅಂಚೆ ದಾಂಪಿಯ ನಮ್ಮನ್ನೇ ನಾವು ಸಮರ್ಪಣೆ ಮಾಡೋಣ. ಎಲ್ಲರೂ ಈ ಕ್ಷಣದಲ್ಲಿ ಯಾರೆಲ್ಲ ಆನ್ಲೈನಲ್ಲಿ ಇದ್ದೀರಾ ನೀವೆಲ್ಲರೂ ಒಂದು ಗಳಿಗೆ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. 2 ಕರಗಳನ್ನು ಹೃದಯ ಮೇಲೆ ಇಟ್ಟುಕೊಳ್ಳಿ. ಸಮರ್ಪಣೆ ಮಾಡಿರಿ. ನಿಮ್ಮ ವೈಯಕ್ತಿಕ ಸಮರ್ಪಣೆ, ಪರ್ಸನಲ್ ಸಮರ್ಪಣೆ ಮಾಡಿ. ನಮ್ಮ ಈ ದೇಹದಲ್ಲಿರುವಂಥ ದೇವರು ನೀಡಿದಂಥ ಆತ್ಮ ಹಾಗೂ ನಮ್ಮ ಮನಸ್ಸು, ನಮ್ಮ ಹೃದಯ, ನಮ್ಮೆಲ್ಲ ಕಷ್ಟಗಳು, ನಷ್ಟಗಳು, ದುಃಖಗಳು, ನಿರಾಶೆಗಳು, ಸೋಲುಗಳು, ಸಾಲದ ಬಾಧೆಗಳು, ಕುಟುಂಬದ ದುರಾವಸ್ಥೆಗಳು ಎಲ್ಲವನ್ನು ಸಮರ್ಪಣೆ ಮಾಡೋಣ. ಈ ದೇಹದಲ್ಲಿರುವ ಪ್ರತಿಯೊಂದು ರೋಗಗಳು ಯೇಸುವಿನ ನಾಮದಲ್ಲಿ ಸಮರ್ಪಣೆ ಮಾಡ್ತಾ ಪ್ರಾರ್ಥಿಸುವಾಗ ಎಲ್ಲ ದುಷ್ಟ ಶಕ್ತಿಗಳ ಪ್ರಭಾವಗಳು ಬಡಿದು ಬೀಸ್ತಾ ನಮ್ಮನ್ನು ಪವಿತ್ರಾತ್ಮನ ಶಕ್ತಿಯಿಂದ ತುಂಬಲು ಪ್ರಾರ್ಥಿಸೋಣ ಪ್ರಿಯರೇ. स्वामी आज जसू म्हाका सांग तुका समर्पण कर दिता. म्हजें जिवीत तुका समर्पण कर दिता. जेसू म्हजें कुटुंब तुका समर्पण कर दिता. जेजू म्हजे सांगता कोण म्हजी म्हणली आसा तांकां सगळ्यांक तुज्या पांयां तळा भेटून दिता. जेसू जेजू आमचे पातक तुका समर्पण कर दिता. आमचे निराशपण सलवणी तुका समर्पण कर दिता. कुडींत आसलेले हरियाक पिडा शिडा जेजू तुका समर्पण कर दिता. तुजी दैवीक सकत ह्या वेळार वाडय जेजू आनी म्हाका गूण कर जेजू, म्हाका आपड जेजू. ಪ್ರಾರ್ಥಿಸಿ 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 ನಿರಂತರವಾಗಿ ಪ್ರಾರ್ಥಿಸಿ. ನಿಮ್ಮನ್ನು ಯೇಸು ಮುಟ್ಟುವಂತೆ ಪ್ರಾರ್ಥಿಸಿ. ಯೇಸು ನಿಮ್ಮನ್ನು ಬಿಡುಗಡೆಗೊಳ್ಳಲು ಪ್ರಾರ್ಥಿಸಿ.
ಎಲ್ಲ ದುಷ್ಟ ಶಕ್ತಿಗಳ ಪ್ರಭಾವಗಳು ಬಡಿದು ಬಿಸಲಕ್ಕಾಗಿ ಪ್ರಾರ್ಥಿಸಿ. ನಿಮ್ಮ विवाह जीवनವು आशीर्वादवागಲು प्रार्थಿಸಿ. तुमचे लग्न जीवित सफळ तुमच्या खातीर मागा. तुमची भुरगीं सफळ तुमच्या खातीर मागा. तुमच्या कुटुंबाच्या भाव बहिणी खातीर मागा. आवय बापाय खातीर मागा. सक्कट सुटका मेळच्या खातीर बाबा या वेळार जेजू हर एकलंक आमकां सुटका दिता. ಪ್ರತಿಯೊಬ್ಬರಿಗೂ ಬಿಡುಗಡೆಯನ್ನು ನೀಡುವಂಥ ಸಮಯ ಪ್ರಿಯರೇ. ಎಲ್ಲವೂ ಸಮರ್ಪಣೆ ಮಾಡುತ್ತಾ ಗೀತೆಯೊಂದಿಗೆ ಹಾಡುತ್ತಾ ನಾವು ದೇವರನ್ನು ಸ್ತುತಿಸೋಣ. ನಿನ್ನನ್ನು ಬಿಟ್ಟರೆ ನನಗೆ ಯಾರುಂಟು. ಹೌದು ಸ್ವಾಮಿ, ನಿನ್ನ ಹೊರತು ಬಯಕೆ ಏನುಂಟು. ನಿನ್ನನ್ನು ಬಿಟ್ಟರೆ ನನಗೆ ಯಾರುಂಟು. ನಿನ್ನ ಹೊರತು ಬಯಕೆ ಏನುಂಟು. ಆಸೆಯಲ್ಲ ನೀನೇ ಅಯ್ಯ, ಅಗತ್ಯವೆಲ್ಲ ನೀನೇ ಅಯ್ಯ. ಆಸೆಯಲ್ಲ ನೀನೇ ಅಯ್ಯ, ಅಗತ್ಯವೆಲ್ಲ ನೀನೇ ಅಯ್ಯ. ರಕ್ಷಕರೇ ಏಸಯ್ಯ, ಅಗತ್ಯವೆಲ್ಲ ನೀ ತಾನೇ. ರಕ್ಷಕನೇ ಏಸಯ್ಯ, ಅಗತ್ಯವೆಲ್ಲ ನೀ ತಾನೇ. ಎಲ್ಲ ಅಗತ್ಯಗಳನ್ನು ಪೂರೈಸುವಂತಹ ಯೇಸು ನಮ್ಮ ಮಧ್ಯದಲ್ಲಿದ್ದಾರೆ. ನಿಮ್ಮ ಕಷ್ಟಗಳನ್ನು ನೀಗಿಸುವಂಥ ದೇವರು ನಿಮ್ಮ ಮಧ್ಯದಲ್ಲಿದ್ದಾರೆ. ನಿಮ್ಮನ್ನು ಮುಟ್ಟಿ ಗುಣಪಡಿಸುವ ಯೇಸು ನಿಮ್ಮ ಮಧ್ಯದಲ್ಲಿದ್ದಾರೆ. ನಿಮ್ಮ ನಿರಾಶೆಗಳನ್ನು ದೂರ ಮಾಡುವಂಥ ಯೇಸು ಈಗೋ ನಿನ್ನ ಬಳಿಯಲ್ಲಿ ನಿಂತುಕೊಂಡಿದ್ದಾರೆ. ಅವರು ಸಾಂತ್ವನವನ್ನು ನೀಡುತ್ತಾ ಇದ್ದಾರೆ ನಿನಗೆ. ದುಃಖದಲ್ಲಿ ಇದ್ದೀಯ ಮಗುವೆ, ದುಃಖದಲ್ಲಿ ಇದ್ದೀಯ ಮಗನೇ, ಈಗೋ ನಾನು ನಿನಗೆ ಸಾಂತ್ವನವನ್ನು ನೀಡುತ್ತಾ ಇದ್ದೇನೆ. ನಿನ್ನ ದುಃಖಗಳನ್ನು ಮರೆಮಾಚ್ತಾ ಇದ್ದೇನೆ. ನಿನ್ನ ಕಷ್ಟಗಳನ್ನು ನಿನ್ನಿಂದ ದೂರ ಮಾಡ್ತಾ ಇದ್ದೇನೆ. ನಿನಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದೇನೆ ಅಂತ ಕರಗಳನ್ನು ನಿಮ್ಮ ಮೇಲೆ ಇಟ್ಟುಕೊಂಡು ನಿಮಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ನಿಮಗೆ ಬಿಡುಗಡೆಯ ಪ್ರಾರ್ಥನೆಯನ್ನು ಯೇಸು ಮಾಡ್ತಾ ಇದ್ದಾರೆ. ಆ ಕರಗಳನ್ನು ನಿಮ್ಮ ಮೇಲಕ್ಕೆ ಬಂದದ್ದನ್ನು ಅನುಭವ ಮಾಡಿ ಯೇಸು ನಿಮ್ಮ ಮುಟ್ಟುವಂಥ ಸಮಯ. ಈ ಕ್ಷಣದಲ್ಲಿ ಯೇಸು ನಿಮ್ಮನ್ನು ಎಲ್ಲ ಭಯಕಗಳನ್ನು ಪೂರೈಸುವಂಥ ಸಮಯ, ನಿಮ್ಮ ರೋಗಗಳನ್ನು ಗುಣಪಡಿಸುವಂಥ ಸಮಯ, ನಿಮ್ಮ ಮನಸ್ಸಿಗೆ ನೊಂದಂಥ ಸಮಯದಲ್ಲಿ ನಿಮ್ಮನ್ನು ಆಶೀರ್ವದಿಸಿ ನೋವುಗಳನ್ನು ತೆಗೆಯುವಂಥ ಸಮಯ. ಯೇಸುವೇ ಮುಟ್ಟಿರಿ ಸ್ವಾಮಿ, ನಮ್ಮನ್ನು ಪ್ರತಿಯೊಬ್ಬರನ್ನು ಮುಟ್ಟಿರೆಂದು ಪ್ರಾರ್ಥಿಸೋಣ ಪ್ರಿಯರೇ. ನನ್ನ ಬಂಡೆಯು ನೀನೇ ಅಯ್ಯ, ನನ್ನ ಪಾಲು ನೀನೇ ಅಯ್ಯ. ಹೌದು ಸ್ವಾಮಿ, ನನ್ನ ಬಂಡೆಯು ನೀನೇ ಅಯ್ಯ, ನನ್ನ ಪಾಲು ನೀನೇ ಅಯ್ಯ. ಎಂದೆಂದು ನಿನ್ನೊಂದಿಗೆ ಇರುವೆ, ಬಲಗೈ ಹಿಡಿದು ಹೊರುತ್ತಿರುವೆ. ಎಂದೆಂದು ನಿನ್ನೊಂದಿಗೆ ಇರುವೆ, ಬಲಗೈ ಹಿಡಿದು ಹೊರುತ್ತಿರುವೆ. ಆಸೆಯಲ್ಲ ನೀನೇ ಅಯ್ಯ, ಅಗತ್ಯವೆಲ್ಲ ನೀನೇ ಅಯ್ಯ. ಆಸೆಯಲ್ಲ ನೀನೇ ಅಯ್ಯ, ಅಗತ್ಯವೆಲ್ಲ ನೀನೇ ಅಯ್ಯ. ರಕ್ಷಕನೇ ಏಸಯ್ಯ, ಅಗತ್ಯವೆಲ್ಲ ನೀ ತಾನೇ. ರಕ್ಷಕನೇ ಏಸಯ್ಯ, ಅಗತ್ಯವೆಲ್ಲ ನೀ ತಾನೇ. ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನ.
ನಮ್ಮೆಲ್ಲ ಅಗತ್ಯಗಳನ್ನು ಪೂರೈಸುವಂಥ ದೇವರು. ಈಗ ಯೇಸುವಿನ ನಾಮದಲ್ಲಿ ನಿನ್ನ ಅಗತ್ಯಗಳೆಲ್ಲವನ್ನು ಪೂರೈಸ್ತೇನೆ ಅಂತ ವಾಗ್ದಾನ ಮಾಡಿದಂಥ ಯೇಸು, ನಿಮ್ಮ ಎಲ್ಲ ಅಗತ್ಯಗಳನ್ನು ದೇವರಿಗೆ ಸಮರ್ಪಣೆ ಮಾಡಿ, ನಿಮ್ಮ ಎಲ್ಲ ಅಗತ್ಯಗಳಿಗಾಗಿ ಪ್ರಾರ್ಥಿಸಿ, ನಿಮ್ಮ ಪ್ರತಿಯೊಂದು ಕುಟುಂಬದ ಅಗತ್ಯಗಳಿಗಾಗಿ, ನಿಮ್ಮ ವೈಯಕ್ತಿಕ ಅಗತ್ಯಗಳಿಗಾಗಿ ಒಂದುಗಳಿಗೆ ಪ್ರಾರ್ಥಿಸಿ, ದೇವರ ಚಿತ್ತ ನಿಮ್ಮಲ್ಲಿ ನೆರವೇರಲೆಂದು ಪ್ರಾರ್ಥಿಸಿ, ಅಭಿಷೇಕದೊಂದಿಗೆ ಪ್ರಾರ್ಥಿಸಿ ಪ್ರಿಯರೇ. ಲೋಕದಿರುವ ದಿನವೆಲ್ಲ ನಿನ್ನ ವಾಕ್ಯವ ಸಾರುವೆನು. ಲೋಕದಿರುವ ದಿನವೆಲ್ಲ ನಿನ್ನ ವಾಕ್ಯವ ಸಾರುವೆನು. ನಿನ್ನನ್ನೇ ಆಶ್ರಯಿಸಿರುವೆನು ನಾ, ನಿನ್ನನ್ನೇ ನಂಬಿ ಜೀವಿಸುವೆ. ನಿನ್ನನ್ನೇ ಆಶ್ರಯಿಸಿರುವೆನು ನಾ, ನಿನ್ನನ್ನೇ ನಂಬಿ ಜೀವಿಸುವೆ. ಆಸೆಯಲ್ಲ ನೀನೇ ಅಯ್ಯ, ಅಗತ್ಯವೆಲ್ಲ ನೀನೇ ಅಯ್ಯ. ಆಸೆಯಲ್ಲ ನೀನೇ ಅಯ್ಯ, ಅಗತ್ಯವೆಲ್ಲ ನೀನೇ ಅಯ್ಯ. ಆಸೆಯಲ್ಲ ನೀನೇ ಯೇಸುವೇ, ಅಗತ್ಯವೆಲ್ಲ ನೀನೇ ಯೇಸುವೇ. ಆಸೆಯಲ್ಲ ನೀನೇ ಯೇಸುವೇ, ಅಗತ್ಯವೆಲ್ಲ ನೀನೇ ಯೇಸುವೇ. ರಕ್ಷಕನೇ ಯೇಸಯ್ಯ, ಅಗತ್ಯವೆಲ್ಲ ನೀತಾನೇ. ರಕ್ಷಕನೇ ಯೇಸಯ್ಯ, ಅಗತ್ಯವೆಲ್ಲ ನೀತಾನೇ. ಅಗತ್ಯವೆಲ್ಲ ನೀತಾನೇ, ಅಗತ್ಯವೆಲ್ಲ ನೀತಾನೇ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಇವತ್ತು ನಮ್ಮ ಮಧ್ಯದಲ್ಲಿ ವಂದನೀಯ ಸ್ವಾಮಿ ನಮ್ಮ ಗುರುಗಳು ಲಿಬಿನ್ ಅವರಿದ್ದಾರೆ. ಫಾದರ್ ಲಿಬಿನ್ ಅವರಿಗೆ ಒಂದು ಖಂಡಿತವಾಗಿ ಕರಗಳನ್ನು ಮೇಲಕ್ಕೆತ್ತಿ ಅವರಿಗಾಗಿ ಪ್ರಾರ್ಥಿಸಿರಿ. ಅವರು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಇಲ್ಲಿ ಮಂಗಳೂರಲ್ಲಿ ನಿಂತುಕೊಂಡು. ಪ್ರತ್ಯೇಕವಾಗಿ ಅವರ ಮುಂದಿನ ದಿನಗಳು, ಅವರ ವಿದ್ಯಾಭ್ಯಾಸ ಎಲ್ಲವೂ ದೇವರು ಒಳ್ಳೆಯ ರೀತಿಯಲ್ಲಿ ಕರ್ಕೊಂಡು ಹೋಗಲಿ. ಹಾಗೂ ನಮಗೆಲ್ಲರಿಗೂ ಇವತ್ತು ಬೇಕಾದ ದೇವರ ವಾಕ್ಯಗಳು ಅವರಿಂದ ದೇವರು ದಯಪಾಲಿಸಲಿ. ಅವರಿಗೆ ಒಳ್ಳೆಯ ಆರೋಗ್ಯ ಭಾಗ್ಯ ಹಾಗೂ ಅವರ ಮುಂದೆ ಜೀವನದಲ್ಲಿ ದೇವರ ಆಶೀರ್ವಾದಗಳು ಸದಾ ಇರಲೆಂದು ಇವರು ಕರಗಳನ್ನು ಮೇಲಕ್ಕೆತ್ತಿ ಅವರಿಗಾಗಿ ಒಂದುಗಳಿಗೆ ಪ್ರಾರ್ಥಿಸೋಣ. ಹಾಲೆಲೂಯಾ 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 ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಾಲೆಲೂಯಾ 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 ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಾಲೆಲೂಯಾ 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 ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ ಹಾಲೆಲೂಯಾ. ಶಾಂತಿಯಿಂದ ನಮಗೆ ಕುಳಿತುಕೊಳ್ಳೋಣ. ದೇವರ ವಚನವನ್ನು ಆಲಿಸಲು ನಮ್ಮನ್ನು ಇಲ್ಲಿಗೆ ಕರೆತಂದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಒಂದು ನಿಮಿಷ ನಮ್ಮ ಮನಸ್ಸನ್ನು, ಶರೀರವನ್ನು ಶಾಂತಗೊಳಿಸಿ ದೇವರ ವಚನವನ್ನು ಸ್ವೀಕರಿಸಲು, ಕೇಳಲು ನಮ್ಮನ್ನು ನಾವೇ ಸಿದ್ಧಪಡಿಸೋಣ. ಎರಡೂ ಕೈಗಳನ್ನು
ನಮ್ಮ ಎದೆಯ ಮೇಲಿಟ್ಟುಕೊಂಡು ಒಂದು ನಿಮಿಷ ನಮ್ಮ ಕಣ್ಣುಗಳನ್ನು ನಮಗೆ ಮುಚ್ಚೋಣ. ದೇವರು ಪ್ರೀತಿಯಿಂದ ತನ್ನ ವಚನವನ್ನು, ಕೃಪಾವರಗಳನ್ನು ನೀಡಲು ನಮ್ಮೆಲ್ಲರನ್ನು ಪ್ರೀತಿಯಿಂದ ತನ್ನ ಪವಿತ್ರ ಗೂಡಾರದಲ್ಲಿ ಒಂದು ಸೇರಿಸಿದ್ದಾರೆ. ಆ ದೇವರ ಪ್ರೀತಿಗೆ ವಂದನೆಯನ್ನು ಸಲ್ಲಿಸಿ, ದೇವರೇ, ನಾವು ನಿಮ್ಮ ವಚನಗಳನ್ನು ಕೇಳುವಾಗ ನಮ್ಮ ಹೃದಯಾಳದಿಂದ ಅದನ್ನು ಅರ್ಥ ಮಾಡಿಕೊಳ್ಳಲು ಬೇಕಾದಿರುವಂತಹ ಕೃಪಾವರಗಳನ್ನು, ಬುದ್ಧಿಗಳನ್ನು ನಮಗೆ ನೀಡಿ ಎಂದು ಬೇಡಿಕೊಳ್ಳೋಣ. ನಮ್ಮ ಮಾನುಷಿಕವಾದ ಹೃದಯಗಳಿಂದ ದೇವರ ವಚನವನ್ನು ಕೇಳಿದರೆ ಒಂದು ವೇಳೆ ನಮಗೆ ಅರ್ಥವಾಗಬೇಕಂತಿಲ್ಲ. ಆದರೆ ಪವಿತ್ರಾತ್ಮರು ತುಂಬಿದ ಹೃದಯದಿಂದ ದೇವರ ವಚನವನ್ನು ಕೇಳಿದರೆ ಎಲ್ಲವೂ ನಮಗೆ ಅರ್ಥವಾಗುತ್ತದೆ. ಮಾನುಷಿಕವಾದ ಮನುಷ್ಯನಾದ ನನ್ನ ಕಿವಿಯ ಮೂಲಕ ದೇವರ ವಚನವನ್ನು ಕೇಳಿದರೆ ನಮಗೆ ಅರ್ಥವಾಗಬೇಕಂತೇನಿಲ್ಲ. ಆದರೆ ದೇವರು ತೆರೆದ ಕಿವಿಯ ಮೂಲಕ ದೇವರ ವಚನವನ್ನು ಆಲಿಸಿದರೆ ನಮಗೆಲ್ಲವೂ ಅರ್ಥವಾಗುತ್ತದೆ. ಮಾನುಷಿಕವಾದ ಮೆದುಳಿನ ಮೂಲಕ ದೇವರ ವಚನವನ್ನು ಅರ್ಥ ಮಾಡಿಕೊಳ್ಳಲು ಶ್ರಮಪಟ್ಟರೆ ದೇವರ ವಚನ ನನಗೆ ಅರ್ಥವಾಗಬೇಕೇನೆಂದಿಲ್ಲ. ಆದರೆ ಪವಿತ್ರಾತ್ಮರು ತುಂಬಿದ ಮೆದುಳಿನಲ್ಲಿ ದೇವರ ವಚನವನ್ನು ಸ್ವೀಕರಿಸಲು, ಅದನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಸಾಧ್ಯವಾಗುತ್ತದೆ. ಆದುದರಿಂದ ದೇವರೇ, ನಿಮ್ಮ ಪವಿತ್ರಾತ್ಮರನ್ನು ಕಳಿಸಿಕೊಡಿರಿ ಎಂದು ಬೇಡಿಕೊಳ್ಳೋಣ. ನಿನ್ನ ವಚನಗಳನ್ನು ಪವಿತ್ರಾತ್ಮರು ತುಂಬಿದ ಹೃದಯಗಳಿಂದ ಆಲಿಸಲು, ಅರ್ಥ ಮಾಡಿಕೊಳ್ಳಲು, ನಿನ್ನ ವಚನಗಳನ್ನು ಕ್ರಿಸ್ತನು ತೆರೆದ ಕಿವಿಯ ಮೂಲಕ ಕೇಳಲು, ಅರ್ಥ ಮಾಡಿಕೊಳ್ಳಲು, ನಿನ್ನ ವಚನಗಳನ್ನು ಪವಿತ್ರಾತ್ಮರು ತುಂಬಿದ ಮೆದುಳಿನ ಮೂಲಕ ಕೇಳಲು, ಅರ್ಥ ಮಾಡಿಕೊಳ್ಳಲು, ಗ್ರಹಿಸಲು, ಜೀವನದ ಭಾಗವನ್ನಾಗಿ ಮಾಡಿಕೊಳ್ಳಲು ನನಗೆ ಕೃಪೆಯನ್ನು ನೀಡಿ ಎಂದು ಬೇಡಿಕೊಳ್ಳುತ್ತಾ, ದೇವರೇ, ನಿನ್ನ ಪವಿತ್ರಾತ್ಮರನ್ನು ಕಳಿಸಿಕೊಡಿರಿ, ನಿನ್ನ ವಚನವನ್ನು ನನಗೆ ನೀಡಿರಿ, ವಚನದ ಮೂಲಕ ನನ್ನ ಜೀವನವನ್ನು ಇನ್ನಷ್ಟು ಒಳಿತಿನ ಕಡೆಗೆ ನಡೆಸಿರಿ ಎಂದು ಬೇಡಿಕೊಳ್ಳುತ್ತಾ, ಪವಿತ್ರಾತ್ಮರ ಕೃಪೆಗಳಿಗೋಸ್ಕರ, ವರದಾನಗಳಿಗೋಸ್ಕರ ಬೇಡಿಕೊಳ್ಳುತ್ತಾ, ಪವಿತ್ರಾತ್ಮರ ಈ ಹಾಡನ್ನು ಕೇಳುವಾಗ ಶಾಂತಿಯಿಂದ, ಮನದಾಳದಿಂದ ಪ್ರಾರ್ಥಿಸೋಣ. ದೇವರೇ, ನಿನ್ನ ಆತ್ಮನ ನೆರವನ್ನು ನನಗೆ ನೀಡಿರಿ, ನಿನ್ನ ಆತ್ಮನ ಫಲದಾನಗಳನ್ನು ನನಗೆ ನೀಡಿರಿ. ಆತ್ಮನ ಮೂಲಕ ನನ್ನ ಮನಸ್ಸನ್ನು ತೆರೆಯಿರಿ, ನನ್ನ ಮೆದುಳನ್ನು ತೆರೆಯಿರಿ, ಕಿವಿಯನ್ನು ತೆರೆಯಿರಿ. ಅದರ ಮೂಲಕ ನಿನ್ನ ವಚನದ ಆಳದೆಡೆಗೆ ಯಾತ್ರೆ ಮಾಡಲು, ಅದರ ಮೂಲಕ ನನ್ನನ್ನೇ ನಿನಗೆ ಬಿಟ್ಟುಕೊಂಡುಕೊಂಡು ನಿನ್ನ ಪವಿತ್ರ ಗೂಡಾರದಲ್ಲಿ ನೆಲೆಸಿ ನಿನ್ನ ವಚನವನ್ನು ಮನದ ಆಳದಲ್ಲಿ ತುಂಬಿರಿ ಎಂದು ಬೇಡಿಕೊಳ್ಳುತ್ತಾ ಪವಿತ್ರಾತ್ಮರಿಗಾಗಿ ಪ್ರಾರ್ಥಿಸೋಣ. ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದವರೇ, ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದವರೇ, ಆತ್ಮದ ತೀರಿಸಬಾರ ನಮ್ಮ ಹೃದಯದಲ್ಲಿ, ಆತ್ಮದ ತೀರಿಸಬಾರ ನಮ್ಮ ಹೃದಯದಲ್ಲಿ, ಪಾವನಾತ್ಮರೇ, ಪ್ರಿಯ ಪಾವನಾತ್ಮರೇ, ಇಳಿದು ಬಾರ, ಬೇಗ ಬಾರ ನಮ್ಮ ಮಧ್ಯದಲ್ಲಿ, ಇಳಿದು ಬಾರ, ಬೇಗ ಬಾರ ನಮ್ಮ ಮಧ್ಯದಲ್ಲಿ, ಇಳಿದು ಬಾರ, ಬೇಗ ಬಾರ
ಹಲ್ಲೆಲೂಯ, ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಜೋರಾಗಿ ಹೇಳೋಣ, ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ಆತ್ಮೀಯರೇ, ದೇವರ ವಚನವನ್ನು ಕೇಳಲು ಅವರು ನಮಗೆ ನೀಡುವಂತಹ ಬೋಧನೆಗಳನ್ನು ಶ್ರವಿಸಲು ಮತ್ತೊಂದು ಬಾರಿ ದೇವರ ಈ ಪವಿತ್ರ ಗೂಡಾರದಲ್ಲಿ ದೇವರು ನಮ್ಮನ್ನು ಒಂದು ಸೇರಿಸಿರುವಾಗ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಪವಿತ್ರಾತ್ಮರು ತುಂಬಿದ ಹೃದಯದೊಂದಿಗೆ ದೇವರ ವಚನಗಳನ್ನು ಆಲಿಸಲು, ಪವಿತ್ರಾತ್ಮರು ತುಂಬಿದ ಮೆದುಳಿನೊಂದಿಗೆ ದೇವರ ವಚನವನ್ನು ಅರ್ಥ ಮಾಡಿಕೊಳ್ಳಲು, ಅವರು ನಮಗೆ ಹೇಳಿಕೊಡುವಂತಹ ಬೋಧನೆಗಳನ್ನು ಶ್ರವಿಸಿ ನಮ್ಮ ಜೀವನಕ್ಕೆ ಬೇಕಾದಂತಹ ಅನುಗ್ರಹಗಳನ್ನು ಪಡೆದು ಬೇಕಾದಂತಹ ಬದಲಾವಣೆಗಳನ್ನು ತಂದು ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ನಮ್ಮ ಕ್ರಿಸ್ತಿಯ ಜೀವನವನ್ನು ಮುನ್ನಡೆಸಲು ಕೃಪೆಗಳನ್ನು ನೀಡಿರಿ ಎಂದು ಬೇಡಿಕೊಳ್ಳುತ್ತಾ ದೇವರ ವಚನವನ್ನು ನಮಗೆ ಆಲಿಸೋಣ. ಆತ್ಮೀಯರೇ, ಇಂದು ಶುಕ್ರವಾರ ದೇವರ ವಚನವನ್ನು ಕೇಳಲೆಂದು ನಾವು ಇಲ್ಲಿ ಬಂದಿರುವಾಗ ಎರಡು ಕಾರಣಗಳಿಂದ ನಾವೆಲ್ಲರೂ ಇಲ್ಲಿ ಇದ್ದೇವೆ. ಎರಡು ಕಾರಣಗಳು ಬೇಸಿಕ್ಕಾಗಿ ನಾವು ಇಲ್ಲಿ ದೇವರ ಈ ಸನ್ನಿಧಿಯಲ್ಲಿ ಬಂದಿರುವಾಗ ಎರಡು ಕಾರಣಗಳು ಪ್ರತಿಯೊಬ್ಬರ ಮನದಲ್ಲೂ ಇದೆ. ಇಲ್ಲಿ ಸೇರಿರುವಂತಹ ಪ್ರತಿಯೊಂದು ವ್ಯಕ್ತಿಯ ಮನದಲ್ಲೂ ಅರಿತೋ ಅರಿಯದೆಯೋ ಎರಡು ಕಾರ್ಯಗಳು ಇದೆ. ಒಂದು, ಈಡೇರಿಸಬೇಕಾದಂತಹ ನಡೆಯಬೇಕಾದಂತಹ ಅನೇಕ ಆಸೆಗಳು. ಇಲ್ಲಿ ಬಂದು ಸೇರಿರುವಂತಹ ನಿಮ್ಮೆಲ್ಲರ ಮುಖದಲ್ಲೂ ಈಡೇರಿಸಬೇಕಾದಂತಹ ನಡೆಯಬೇಕಾದಂತಹ ಕನಸುಗಳ ಆಸೆಗಳ ಒಂದು ಚಿಂತೆ ಇದೆ. ಎಲ್ಲರ ಮುಖದಲ್ಲೂ ಇದೆ. ನಡೆಯಬೇಕಾದಂತಹ ಈಡೇರಿಸಬೇಕಾದಂತಹ ಆಸೆಗಳು ಬಹಳ ಕಾಲದಿಂದ ಬಹಳ ವರ್ಷಗಳಿಂದ ಮನದಲ್ಲಿ ತುಂಬಿರುವಂತಹ ಕೆಲವು ಆಸೆಗಳು, ಈಡೇರಬೇಕಾದಂತಹ ಕೆಲವು ಆಸೆಗಳು. ನಿಮಗೆ ಗೊತ್ತು, ನಿಮಗೆಲ್ಲರಿಗೂ ಗೊತ್ತು ಏನು ಅದಂತ. ಮನದಾಳದಲ್ಲಿದೆ. ಒಂದನೇದಾಗಿ, ದೇವರೇ, ನನಗೆ ನನ್ನ ಜೀವನದಲ್ಲಿ ನಡೆಯಬೇಕಾದಂತಹ ಇಂತಹ ಆಸೆಗಳು, ಈಡೇರಬೇಕಾದಂತಹ ಇಂತಹ ವಿಷಯಗಳು ಇವೆ ಎಂಬ ಒಂದು ಚಿಂತೆ ನಿಮ್ಮ ಮನದಲ್ಲಿದೆ. ಆ ಚಿಂತೆಯೊಂದಿಗೆ, ಆ ಒಂದು ಆಸೆಯೊಂದಿಗೆ, ಈಡೇರಬೇಕಾದಂತಹ ಆ ಒಂದು ಕಾರ್ಯದೊಂದಿಗೆ ನಾವೆಲ್ಲರೂ ಇಲ್ಲಿ ಬಂದು ನೆಲೆಸಿದ್ದೇವೆ. ಪ್ರಾರ್ಥನೆಗೋಸ್ಕರ ಬಂದಿದ್ದೇವೆ. ಆ ಆಸೆಗಳನ್ನು ದೇವರ ಸನ್ನಿಧಿಗೆ ಸಮರ್ಪಿಸೋಣ. ಎರಡನೇದಾಗಿ, ನಮ್ಮ ಜೀವನದಿಂದ ನೀಗಿ ಹೋಗಬೇಕಾದಂತಹ ಕೆಲವು ಕೊರತೆಗಳಿವೆ. ಅನೇಕ ವರ್ಷಗಳಿಂದ, ಅನೇಕ ಕಾಲಗಳಿಂದ ನನ್ನ ಜೀವನವನ್ನು ಕಾಡಿ ತಿನ್ನುತ್ತಿರುವಂತಹ ಕೆಲವು ಕೊರತೆಗಳು ಜೀವನದಲ್ಲಿದೆ. ನಿಮ್ಮೆಲ್ಲರ ಜೀವನದಲ್ಲಿದೆ, ನಮ್ಮೆಲ್ಲರ ಜೀವನದಲ್ಲಿದೆ. ನಿಮಗೆಲ್ಲರಿಗೂ ಗೊತ್ತು ನಿಮ್ಮ ಕೊರತೆಗಳು ಏನು ಅಂತಹ. ರೋಗಗಳು ಆಗಿರಬಹುದು, ಜೀವನದ ಆರ್ಥಿಕ ಸಮಸ್ಯೆಗಳಾಗಿರಬಹುದು, ಹಾಗೆ ಜೀವನವನ್ನು ಕಾಡಿ ತಿನ್ನುತ್ತಿರುವಂತಹ ಅನೇಕ ತೊಂದರೆಗಳು ನಿಮ್ಮ ಜೀವನದಲ್ಲಿದೆ, ನಮ್ಮ ಜೀವನದಲ್ಲಿದೆ. ಈ ಎರಡೂ ವಿಷಯಗಳನ್ನು ದೇವರ ಸನ್ನಿಧಿಯಲ್ಲಿ ಬಿಚ್ಚಿಟ್ಟು, ಈ ವಿಷಯಗಳನ್ನು ಆಧಾರಿತವಾಗಿಟ್ಟುಕೊಂಡು ಈ ದಿನದ ಸಂದೇಶವನ್ನು, ಈ ದಿನದ ದೇವರ ವಚನವನ್ನು ಕೇಳಲು ನಮಗೆ ನಮ್ಮನ್ನೇ ಸಿದ್ಧಪಡಿಸಿಕೊಳ್ಳೋಣ. ಈಡೇರಿಸಬೇಕಾದಂತಹ ಅನೇಕ ಆಸೆಗಳು, ನಮ್ಮ ಜೀವನದಿಂದ ನೀಗಿಸಬೇಕಾದಂತಹ ಅನೇಕ ಕೊರತೆಗಳು, ಈ ಎರಡು ವಿಷಯಗಳು ನಮ್ಮೆಲ್ಲರ ಮನುಷ್ಯನಾಗಿ ಈ ಲೋಕದಲ್ಲಿ ಹುಟ್ಟಿರುವಂತಹ ಎಲ್ಲ ವ್ಯಕ್ತಿಗಳ ಜೀವನದಲ್ಲೂ ಈ ಎರಡು ಕಾರ್ಯಗಳಿವೆ. ತೊಲಗಿ ಹೋಗಬೇಕಾದಂತಹ, ನೀಗಿಸಪಡಬೇಕಾದಂತಹ ಅನೇಕ ಕೊರತೆಗಳು, ಈಡೇರಿಸಬೇಕಾದಂತಹ ಅನೇಕ ಆಸೆಗಳು. ಈ ಎರಡು ಚಿಂತೆಗಳೊಂದಿಗೆ ಪ್ರತಿಯೊಂದು ಮಾನವನು ದೇವರ ಸನ್ನಿಧಿಗೆ ಬರುತ್ತಾನೆ. ಒಂದು ಮನುಷ್ಯನು ದೇವರ ಪವಿತ್ರ ಗೂಡಾರದಲ್ಲಿ, ದೇವರ ಆಲಯದಲ್ಲಿ ಬಂದು ಮೊಣಕಾಲೂರಿ ಪ್ರಾರ್ಥಿಸುವಾಗ ಈ ಎರಡು ಚಿಂತೆಗಳು ಖಂಡಿತವಾಗಿಯೂ ಅವನ ಜೀವನದಲ್ಲಿ ಇರುತ್ತವೆ ಎಂಬುದು ನಿಜವಾದ ಸಂಗತಿ. ಅದಕ್ಕೆ ಆಧಾರ, ಉದಾಹರಣೆ ನಮ್ಮ ಜೀವನಗಳೇ. ಚಿಂತಿಸಿ ನೋಡಿ. ಆಸೆಗಳಿವೆ, ಕೊರತೆಗಳಿವೆ.
ಆದರೆ ಈ ಆಸೆಗಳ ಈಡೇರಿಸಬಹುದಾದಂತಹ ಆಸೆಗಳ ಒಂದಿಗೂ ಹಾಗೆಯೇ ತೊಲಗಿ ಅಥವಾ ನೀಗಿಸಿ ಪಡಬೇಕಾದಂತಹ ನಮ್ಮ ಜೀವನದ ಕೊರತೆಗಳೊಂದಿಗೆ ದೇವರ ಸನ್ನಿಧಿಯಲ್ಲಿ ಬಂದು ಪ್ರಾರ್ಥಿಸುವಾಗ, ದೇವರ ವಚನವನ್ನು ಬಿಚ್ಚಿಟ್ಟುಕೊಂಡು ಧ್ಯಾನಿಸುವಾಗ ದೇವರು ಅನೇಕ ಕಾರ್ಯಗಳನ್ನು ನಮಗೆ ಹೇಳಿಕೊಡುವನು. ಶುಭ ಸಂದೇಶದ ಮೂಲಕ ಯಾವ ರೀತಿ ನಮ್ಮ ಕೊರತೆಗಳಿಂದ ಹೊರ ಬರಬಹುದು, ಯಾವ ರೀತಿ ನಮ್ಮ ರೋಗಗಳಿಂದ ನಾವು ಹೊರಗೆ ಬರಬಹುದು, ಯಾವ ರೀತಿ ನಮ್ಮ ಜೀವನವನ್ನು ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಕ್ರಿಸ್ತೀಯ ಮೂಲ್ಯಗಳ ಅನುಸಾರ ಮುನ್ನಡೆಸಲು ಸಾಧ್ಯವಾಗಬೇಕು ಎಂಬುದರ ಬಗ್ಗೆ ತನ್ನ ವಚನಗಳ ಮೂಲಕ ದೇವರು ನಮಗೆ ಹೇಳಿಕೊಡುತ್ತಾನೆ. ಅನೇಕ ವರ್ಷಗಳಿಂದ ವಚನಗಳನ್ನು ಕೇಳುವ ನಾವೆಲ್ಲರೂ ಯಾಕೋ ದೇವರು ತನ್ನ ವಚನ ಮೂಲಕ ನಮ್ಮ ಜೀವನದ ಆಸೆಗಳನ್ನು ಈಡೇರಿಸಬೇಕಾದಂತಹ ಅನೇಕ ಅವಸರಗಳನ್ನು, ದಾರಿಗಳನ್ನು ನಮಗೆ ಹೇಳಿಕೊಟ್ಟಾಗ ಅದನ್ನು ಪೂರ್ಣ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲು ಎಲ್ಲೆಲ್ಲೋ ನಮಗೆ ಸಾಧ್ಯವಾಗಲಿಲ್ಲ. ಅದೇ ರೀತಿಯಲ್ಲಿ ನಮ್ಮ ಕೊರತೆಗಳನ್ನು ನೀಗಿಸಲು ದೇವರು ದಾರಿಯನ್ನು, ಅವಸರಗಳನ್ನು ನೀಡಿದಾಗ ಅದನ್ನು ಬೇಕಾದಂತಹ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಜೀವನವನ್ನು ಮುನ್ನಡೆಸಲು ಯಾಕೋ ನಮಗೆ ಸಾಧ್ಯವಾಗಲಿಲ್ಲ. ಆದುದರಿಂದ ದೇವರ ವಚನವನ್ನು ಕೇಳುವಾಗ ಈ 2 ಪ್ರಾರ್ಥನೆಗಳು ನಮ್ಮ ಮನದಲ್ಲಿ ಇರಲಿ. ಒಂದನೇದಾಗಿ, ದೇವರೇ, ನನ್ನ ಆಸೆಗಳಿಗೋಸ್ಕರ, ನನ್ನ ಜೀವನದಲ್ಲಿ ನಡೆಸಿಕೊಡಬೇಕಾದಂತಹ, ಈಡೇರಿಸಬೇಕಾದಂತಹ ಆಸೆಗಳಿಗೋಸ್ಕರ, ಕಾರ್ಯಗಳಿಗೋಸ್ಕರ ಪ್ರಾರ್ಥಿಸುವಾಗ ನೀನು ನಿನ್ನ ವಚನಗಳ ಮೂಲಕ ಯಾವ ರೀತಿ ನನ್ನ ಜೀವನದಲ್ಲಿ ಆಗಬೇಕಾದಂತಹ ಬದಲಾವಣೆಗಳ ಕುರಿತು ಹೇಳಿಕೊಡುವೆಯೋ ಅದನ್ನು ಹೃದಯಾಳದಿಂದ ಅರ್ಥ ಮಾಡಿಕೊಂಡು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡು ನನ್ನ ಜೀವನವನ್ನು ಮುನ್ನಡೆಸಲು ಬೇಕಾದಂತಹ ಕೃಪಾವರಗಳನ್ನು ನನಗೆ ಕೊಡಿರಿ ಎಂಬ ಪ್ರಾರ್ಥನೆಯೊಂದಿಗೆ ನಾವು ವಚನವನ್ನು ಕೇಳಬೇಕು. ಆಗ ಯಾವ ರೀತಿ ನಮ್ಮ ಜೀವನದಲ್ಲಿ ವಚನವು, ದೇವರ ವಚನವು ಬದಲಾವಣೆಗಳು ತರುತ್ತವೆ ಎಂದು ಅರ್ಥ ಮಾಡಿಕೊಳ್ಳಲು ನಮಗೆ ಸಾಧ್ಯವಾಗುತ್ತದೆ. ನಮ್ಮ ಜೀವನದಲ್ಲಿ ಆಸೆಗಳನ್ನು ದೇವರ ಸನ್ನಿಧಿಯಲ್ಲಿ ಸಮರ್ಪಿಸಿ ಪ್ರಾರ್ಥಿಸುವಾಗ ಹಾಗೆಯೇ ಪ್ರಾರ್ಥಿಸುತ್ತಾ ಇರಬಾರದು. ಬದಲಾಗಿ ದೇವರ ವಚನಗಳ ಮೂಲಕ ಯಾವ ರೀತಿ ನಮ್ಮ ಆಸೆಗಳನ್ನು ಈಡೇರಿಸಲು ದೇವರ ಮಾರ್ಗವನ್ನು, ದಾರಿಯನ್ನು ತೋರಿಸಿಕೊಡುವನೋ, ಯಾವ ರೀತಿಯಲ್ಲಿ ದಾರಿಯನ್ನು ತೋರಿಸಿಕೊಡುವನೋ ಆ ದಾರಿಯನ್ನು ಹೃದಯಾಳದಿಂದ ಅರ್ಥ ಮಾಡಿಕೊಂಡು ಆ ದಾರಿಯಲ್ಲಿ ನಮ್ಮ ಜೀವನವನ್ನು ಮುನ್ನಡೆಸಿಕೊಂಡು ಹೋಗುವಾಗ ಖಂಡಿತವಾಗಿಯೂ ಜೀವನದಲ್ಲಿ ಆಸೆಗಳನ್ನು ಈಡೇರಿಸಲು, ಕೊರತೆಗಳನ್ನು ನೀಗಿಸಲು ನಮಗೆ ಸಾಧ್ಯವಾಗುತ್ತದೆ ಎಂದು ನಾವೆಲ್ಲೂ ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆದುದರಿಂದ ಆತ್ಮೀಯರೇ, ಇಂದಿನ ವಚನವನ್ನು ಕೇಳುವಾಗ, ಇಂದಿನ ದೇವರು ನಮಗೆ ನೀಡುವಂತಹ ಬೋಧನೆಗಳನ್ನು ಆಲಿಸುವಾಗ ಈ ಚಿಂತೆಗಳೊಂದು ಖಂಡಿತ ನೆರವೇರಿಸಬೇಕಾದಂತಹ, ಈಡೇರಿಸಬೇಕಾದಂತಹ ಅನೇಕ ಆಸೆಗಳು ನನ್ನ ಹೃದಯದಲ್ಲಿದೆ. ಆ ಆಸೆಗಳನ್ನು, ನನ್ನ ಜೀವನದ ಈಡೇರಿಸಬೇಕಾದಂತಹ ಕಾರ್ಯಗಳನ್ನು ಯಾವ ರೀತಿಯಲ್ಲಿ ಮುನ್ನಡೆಸಬೇಕು ಎಂದು ದೇವರ ವಚನವು ನನಗೆ ಹೇಳಿಕೊಡುವಾಗ ಅದನ್ನು ಅರ್ಥ ಮಾಡಿಕೊಳ್ಳಲು ಪವಿತ್ರಾತ್ಮರು ತುಂಬಿದ ಹೃದಯದೊಂದಿಗೆ ನಾನು ದೇವರ ವಚನವನ್ನು ಸ್ವೀಕರಿಸಿ ಅದರ ತರಹ ಮುನ್ನಡೆಯಲು ನಮಗೆ ಸಾಧ್ಯವಾಗಬೇಕು. ಅದೇ ರೀತಿ ಕೊರತೆಗಳನ್ನು ನೀಗಿಸಲು, ನನ್ನ ಜೀವನದಲ್ಲಿರುವ ಸಮಸ್ಯೆಗಳನ್ನು ನನ್ನ ಜೀವನದಿಂದ ದೂರ ಹಾಕಲು ದೇವರು ನನಗೆ ತನ್ನ ವಚನಗಳ ಮೂಲಕ ದಾರಿಯನ್ನು ತೋರಿಸಿಕೊಡುವಾಗ ಪವಿತ್ರಾತ್ಮರು ತುಂಬಿದ ಹೃದಯದೊಂದಿಗೆ ದೇವರ ವಚನವನ್ನು ಸ್ವೀಕರಿಸಿ ದೇವರು ನೀಡುವ ದಾರಿಯ ಮೂಲಕ ಮುನ್ನಡೆದು ನಮ್ಮನ್ನು ನಾವೇ ದೇವರಿಗೆ ಸಮರ್ಪಿಸಿ ದೇವರು ತೋರಿಸಿಕೊಡುವಂತಹ, ಕ್ರಿಸ್ತನು ತೋರಿಸಿಕೊಡುವಂತಹ ವಚನದ ದಾರಿಯ ಮೂಲಕ ಮುನ್ನಡೆದು ಜೀವನವನ್ನು ಸುಧಾರಿಸಿಕೊಳ್ಳಲು, ಜೀವನವನ್ನು ಇನ್ನಷ್ಟು ಒಳ್ಳೆಯ ಕ್ರಿಸ್ತಿಯ ಜೀವನದ ಮೂಲ್ಯದ ಅಡಿಪಾಯ ಹಾಕಿಕೊಂಡು ಮುನ್ನಡೆಯಲು ನಮಗೆ ಸಾಧ್ಯವಾಗಬೇಕು ಎಂಬ ಒಂದು ಚಿಂತೆಯೊಂದಿಗೆ ಈ ದಿನದ ಸಂದೇಶವನ್ನು ನಮಗೆ ಆಲಿಸೋಣ. ಆತ್ಮೀಯರೇ, ಒಂದೇನೇದಾಗಿ ದೇವರ ವಚನವನ್ನು ಸ್ವೀಕರಿಸಿ ಆಸರೆಗಳನ್ನು ಈಡೇರಿಸಲು, ಕೊರತೆಗಳನ್ನು ನೀಗಿರಿಸಲು ನಮಗೆ ಸಾಧ್ಯವಾಗದೇ ಇರುವುದಕ್ಕೆ ಕಾರಣ ಏನು ಎಂದು ಚಿಂತೆ ಮಾಡಿದರೆ ಅದಕ್ಕೆ ಕಾರಣ ನಮ್ಮ ಜೀವನದಲ್ಲಿರುವ ಪಾಪಗಳೇ ಆಗಿವೆ. ದೇವರ ವಚನವನ್ನು ಸ್ವೀಕರಿಸಿ ಕಾಲದಿಂದ ದೇವರ ಮುಂದೆ ಮೊಣಕಾಲೂರಿ ಬೇಡಿಕೆಯನ್ನು ನೀಡಿದರು, ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆಗಳನ್ನು ಸಲ್ಲಿಸಿದರು. ಯಾಕೆ? ನನ್ನ ಪ್ರಾರ್ಥನೆಗಳಿಗೆ
ಅವಶ್ಯಕವಾದಂತಹ ಉತ್ತರಗಳು ದೊರಕುತ್ತಿಲ್ಲ ಎಂಬ ಪ್ರಶ್ನೆಯನ್ನು ದೇವರ ಸನ್ನಿಧಿಯಲ್ಲಿಟ್ಟು ಪ್ರಾರ್ಥಿಸಿದರೆ, ಮೊಟ್ಟ ಮೊದಲನೇದಾಗಿ ದೇವರು ನಿನಗೆ ನೀಡುವ ಉತ್ತರ ಏನೆಂದರೆ, ನಿನ್ನ ಪಾಪಗಳು ನಿನ್ನ ಜೀವನದಲ್ಲಿ ದೇವರ ಅನುಗ್ರಹಗಳನ್ನು ಸ್ವೀಕರಿಸಲು ನಿನಗೆ ತಡೆಯನ್ನು ಉಂಟು ಮಾಡುತ್ತಿದೆ ಎಂಬುದೇ ಆಗಿರುತ್ತದೆ. ನಿನ್ನ ಆಸೆಗಳನ್ನು ಈಡೇರಿಸಲು, ನಿನ್ನ ಜೀವನದಲ್ಲಿರುವ ಕೊರತೆಗಳನ್ನು ಅಲ್ಲಾಡಿಸಲು ನಿನಗೆ ಸಾಧ್ಯವಾಗಲೇ ಇರುವುದಕ್ಕೆ ಇರುವ ಮೊದಲ ಕಾರಣ ಎಂದರೆ ನಿನ್ನ ಜೀವನದಲ್ಲಿ ಯಾವುದೇ ರೀತಿಯ ಪಾಪದ ಕೆಡುಕುಗಳು ಇದ್ದರೆ ಅದೇ ಕಾರಣ ಎಂದು ಕ್ರಿಸ್ತನು ನಮಗೆ ಹೇಳಿಕೊಡುತ್ತಿದ್ದಾನೆ. ಚಿಂತೆ ಮಾಡಿ ನೋಡೋಣ. ದೇವರ ವಾಕ್ಯವನ್ನು ಸ್ವೀಕರಿಸುವ, ದೇವರ ಇಚ್ಛೆಯಂತೆ ನಡೆಯಲು ಇಷ್ಟ ಇರುವ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಪಾಪದ ಕೆಡುಕುಗಳು, ಪಾಪದ ಸಣ್ಣ ಸಣ್ಣ ಕೆಡುಕುಗಳು ಇವೆ ಎಂದು ನಾವು ಚಿಂತೆ ಮಾಡಿ ನೋಡಬೇಕಾಗಿದೆ. ಪಾಪಗಳು ಅಥವಾ ಪಾಪದ ಕೆಡುಕುಗಳು ಇರುವ ಹೃದಯದಲ್ಲಿ, ಜೀವನದಲ್ಲಿ ದೇವರ ವಚನಕ್ಕೆ ಅದ್ಭುತಗಳನ್ನು ನಡೆಸಿಕೊಡಲು ಸಾಧ್ಯವಾಗುವುದಿಲ್ಲ. ನಿನ್ನ ಕೊರತೆಗಳೊಂದಿಗೆ ದೇವರ ಸನ್ನಿಧಿಯಲ್ಲಿ ಬಂದು ಪ್ರಾರ್ಥಿಸುವಾಗ, ಪಾಪವು ನಿನ್ನ ಜೀವನದಲ್ಲಿದ್ದರೆ, ನಿನ್ನ ಶರೀರದಲ್ಲಿದ್ದರೆ, ನಿನ್ನ ಚಿಂತೆಯಲ್ಲಿದ್ದರೆ, ನಿನ್ನ ಆತ್ಮದಲ್ಲಿದ್ದರೆ, ಆ ಪಾಪದಿಂದ ದೇವರ ಅನುಗ್ರಹವನ್ನು ಸ್ವೀಕರಿಸಲು ನಿನಗೆ ಸಾಧ್ಯವಾಗುವುದಿಲ್ಲ ಎಂದು ಶುಭ ಸಂದೇಶವು, ದೇವರ ವಚನವು ವ್ಯಕ್ತವಾಗಿ ಇಂದು ಹೇಳಿಕೊಡುತ್ತಾ ಇದೆ. ಆದ್ದರಿಂದ ಆತ್ಮೀಯರೇ, ಈಡೇರಿಸಬೇಕಾದಂತಹ ಪ್ರಾರ್ಥನೆಗಳೊಂದಿಗೆ, ಆಸೆಗಳೊಂದಿಗೆ ದೇವರ ಸನ್ನಿಧಿಯಲ್ಲಿ ಬಂದು ಪ್ರಾರ್ಥಿಸುವಾಗಲೂ, ನೀಗಿಸಬೇಕಾದಂತಹ ಕೊರತೆಗಳ ಸಮಯದ ದೇವರ ಸನ್ನಿಧಿಗೆ ಬಂದು ಪ್ರಾರ್ಥಿಸುವಾಗಲೂ ನೀವು ಎಲ್ಲ ಚಿಂತೆ ಮಾಡಬೇಕಾಗಿದೆ. ಪಾಪದ ಕಡಿಕೆಗಳು, ಪಾಪದವು ನನ್ನ ಜೀವನದಲ್ಲಿ ಇದೆಯಾ? ನನ್ನ ಶರೀರದಲ್ಲಿ, ನನ್ನ ಆತ್ಮದಲ್ಲಿ, ನನ್ನ ಚಿಂತೆಯಲ್ಲಿ ಯಾವುದಾದರೂ ರೀತಿಯ ಪಾಪದ ಕೆಡುಕುಗಳು ಇವೆಯೇ ಎಂದು ನಾವು ಆತ್ಮಶೋಧನೆ ಮಾಡಬೇಕಾಗಿದೆ, ಚಿಂತೆಗೆ ವಿಷಯ ಮಾಡಬೇಕಾಗಿದೆ. ದೇವರನ್ನು ಹಾಗೂ ಮನುಷ್ಯರ ಆತ್ಮವನ್ನು ಅಗಲಿಸಲು ಈ ಲೋಕದಲ್ಲಿರುವ ಒಂದೇ ಒಂದು ವಿಷಯಕ್ಕೆ ಮಾತ್ರ ಸಾಧ್ಯ. ಏನು ಅಂತ ಗೊತ್ತಾದು? ನನ್ನನ್ನು, ನನ್ನ ದೇವರು ನನಗೆ ಕೊಡುವ ಆತ್ಮವನ್ನು ದೂರ ಮಾಡಲು ಈ ಲೋಕದಲ್ಲಿ ಒಂದೇ ಒಂದು ಕಾರ್ಯಕ್ಕೆ ಮಾತ್ರ ಸಾಧ್ಯ. ಒಂದೇ ಒಂದು ಕಾರ್ಯ ಮಾತ್ರ ಈ ಲೋಕದಲ್ಲಿದೆ. ಸೈತಾನನು ನೀಡುವ ಒಂದೇ ಒಂದು ಕಾರ್ಯದಿಂದ ಮಾತ್ರ ನನ್ನ ಆತ್ಮವು ನನ್ನ ದೇವರಿಂದ ಅಗಲುತ್ತದೆ, ಅಥವಾ ದೇವರು ನೀಡುವ ಅನುಗ್ರಹಗಳನ್ನು ಸ್ವೀಕರಿಸಲು ತಡೆಯಾಗಿ ಸೈತಾನನು ನನ್ನ ಜೀವನದಲ್ಲಿ ಇಡುವ ಒಂದೇ ಒಂದು ಕಾರ್ಯಕ್ಕೆ ಮಾತ್ರ ಸಾಧ್ಯ. ಅದು ನಮ್ಮ ಜೀವನದಲ್ಲಿರುವ ಪಾಪಗಳು. ನಮ್ಮ ಜೀವನದಲ್ಲಿ ಶುಭ ಸಂದೇಶಕ್ಕೆ ಎದುರಾಗಿ, ಧರ್ಮಸಭೆಗೆ ಎದುರಾಗಿ, ದೇವರು ನೀಡುವ ಸಂಸ್ಕಾರಗಳಿಗೆ ಎದುರಾಗಿ, ಅವರು ನೀಡುವ ಶುಭ ಸಂದೇಶದ ಮೂಲ್ಯಗಳಿಗೆ ಎದುರಾಗಿ ಇರುವ ನಮ್ಮ ಜೀವನದಲ್ಲಿರುವ ಪಾಪಕ್ಕೆ ಮಾತ್ರ ದೇವರಿಂದ ನಮ್ಮನ್ನು ಅಗಲಿಸಲು ಸಾಧ್ಯ. ಹೌದು ಆತ್ಮೀಯ ಸಹೋದರ ಸಹೋದರಿಯರೇ, ನನ್ನನ್ನು ಆಲಿಸಿರುವಂತಹ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರಿಂದ ನಮ್ಮನ್ನು ಅಗಲಿಸಲು ಪಾಪಕ್ಕೆ ಮಾತ್ರ ಸಾಧ್ಯ. ಆದುದರಿಂದ ನೀವು ಎಲ್ಲ ಜೀವಿಸುವಂತಹ ಈ ಲೋಕದಲ್ಲಿ ದೇವರಿಂದ ನಮ್ಮನ್ನು ಅಗಲಿಸಲು, ದೇವರಿಂದ ನಮ್ಮನ್ನು ದೂರಪಡಿಸಲು, ನಮ್ಮ ಶರೀರವನ್ನು ದೂರಪಡಿಸಲು, ನಮ್ಮ ಆತ್ಮವನ್ನು ದೂರಪಡಿಸಲು, ನಮ್ಮ ಬೋಧನೆಗಳನ್ನು ದೂರಪಡಿಸಲು, ನಮ್ಮ ಚಿಂತೆಗಳನ್ನು ದೂರಪಡಿಸಲು ಪಾಪದ ಹಲವಾರು ಸಾಧ್ಯತೆಗಳನ್ನು ಸೈತಾನನು ಅನುದಿನ ನಮ್ಮ ಜೀವನದಲ್ಲಿ ನೀಡುತ್ತಿದ್ದಾನೆ ಎಂಬುದಾಗಿದೆ ಆ ಒಂದು ವಿಷಯ. ಕೆಲವೊಮ್ಮೆ ವ್ಯಕ್ತಿಗಳ ಮೂಲಕವಾಗಿರಬಹುದು, ಕೆಲವೊಮ್ಮೆ ವಸ್ತುಗಳ ಮೂಲಕವಾಗಿರಬಹುದು, ಕೆಲವೊಮ್ಮೆ ಚಿಂತೆಗಳ ಮೂಲಕವಾಗಿರಬಹುದು, ಕೆಲವೊಮ್ಮೆ ತಪ್ಪಾದ ಬೋಧನೆಗಳ ಮೂಲಕವಾಗಿರಬಹುದು. ಈ ರೀತಿಯೆಲ್ಲ ನಮ್ಮ ಜೀವನದಲ್ಲಿ ಸ್ವಾಧೀನವನ್ನು ಉಂಟು ಮಾಡಿ ಸೈತಾನನು ಪಾಪದ ಅನೇಕ ಅಂಶಗಳನ್ನು ನಮ್ಮ ಜೀವನದಲ್ಲಿ ತುಂಬಿರುತ್ತಾನೆ. ನಿಮ್ಮ ವ್ಯಕ್ತಿ ಜೀವನದಲ್ಲಿ ಆತ್ಮಶೋಧನೆಗೆ ಒಳಿಪಡಿಸಿದರೆ ಈ ವಿಷಯ ನಿಮಗೆಲ್ಲರಿಗೂ ಬಹಳ ವ್ಯಕ್ತವಾಗಿ ಅರ್ಥವಾಗುತ್ತದೆ. ಅನುದಿನ ಜೀವನದಲ್ಲಿ ನಾವು ನಮ್ಮ ಜೀವನಕ್ಕೆ ಸಂಬಂಧಪಟ್ಟಂತಹ ಅನೇಕ ವ್ಯಕ್ತಿಗಳ ಮೂಲಕ ಪಾಪಗಳನ್ನು ನಮ್ಮ ಜೀವನದಲ್ಲಿ ತುಂಬಲು ಸೈತಾನನಿಗೆ ಸಾಧ್ಯ.
ನಮ್ಮ ಜೀವನದಲ್ಲಿ ನಾವು ಉಪಯೋಗಿಸುತ್ತಿರುವಂತಹ ಅನೇಕ ವಸ್ತುಗಳ ಮೂಲಕ ಪಾಪದ ಚಿಂತೆಗಳನ್ನು ನಮ್ಮ ಜೀವನದಲ್ಲಿ ತುಂಬಲು ಸೈತಾನನಿಗೆ ಸಾಧ್ಯ. ನಮ್ಮ ಜೀವನದಲ್ಲಿ ನಾವು ನಂಬಿಕೊಂಡಿರುವಂತಹ ಅಥವಾ ಕೇಳುತ್ತಿರುವ ಕೆಲವು ತಪ್ಪಾದ ಬೋಧನೆಗಳ ಮೂಲಕ ನಮ್ಮ ಜೀವನವನ್ನು ದೇವರ ಸನ್ನಿಧಿಯಿಂದ ಅಗಲಿಸಲು ಸೈತಾನನಿಗೆ ಸಾಧ್ಯ. ಆದುದರಿಂದ ಆಸೆಗಳನ್ನು ಈಡೇರಿಸಿ, ಪ್ರಾರ್ಥನೆಗಳನ್ನು ಈಡೇರಿಸಲು, ಅನುಗ್ರಹಗಳನ್ನು ಸ್ವೀಕರಿಸಲು ದೇವರ ಸನ್ನಿಧಿಗೆ ಬಂದು ದೇವರ ವಚನವನ್ನು ಆಲಿಸುವುದಕ್ಕಿಂತ ಮುಂಚೆ ನಮ್ಮ ಜೀವನದಲ್ಲಿ ಪಾಪದ ಅಂಶವನ್ನು ಉಂಟು ಮಾಡುವ ಸೈತಾನನ ಈ ಪ್ರವೃತ್ತಿಗಳು ಏನು, ವಸ್ತುಗಳ, ವ್ಯಕ್ತಿಗಳು, ಪ್ರಬೋಧನೆಗಳು, ನಮ್ಮ ಚಿಂತೆಗಳು ಎಂದು ನಾವು ಅರ್ಥ ಮಾಡಿಕೊಂಡು ಅದನ್ನು ನಮ್ಮ ಜೀವನದಿಂದ ದೂರಕ್ಕೆ ಬಿಸಾಕಿ ದೇವರ ವಚನವನ್ನು ಸ್ವೀಕರಿಸುವಾಗ, ದೇವರ ಸನ್ನಿಧಿಗೆ ಬಂದು ಪ್ರಾರ್ಥಿಸುವಾಗ ಅನುಗ್ರಹಗಳನ್ನು ಸ್ವೀಕರಿಸಲು ನಮಗೆ ಸಾಧ್ಯವಾಗುತ್ತದೆ ಎಂಬುದು ಖಂಡಿತವಾದಂತಹ ಒಂದು ವಿಷಯ. ಆದುದರಿಂದ ಮೊದಲು ಹೇಳಿದ ವಿಷಯವನ್ನು ಚಿಂತೆಗೆ ತನ್ನಿ. ಈಡೇರಿಸಬೇಕಾದಂತಹ ಆಸೆಗಳು ನಮ್ಮ ಜೀವನದಲ್ಲಿ ಇದೆ. ಈಡೇರಿಸಬೇಕಾದಂತಹ ಆಸೆಗಳು ನಮ್ಮ ಜೀವನದಲ್ಲಿದೆ. ದೂರಪಡಿಸಬೇಕಾದಂತಹ ಕೊರತೆಗಳು ನನ್ನ ಜೀವನದಲ್ಲಿದೆ. ಈಡೇರಿಸಬೇಕಾದಂತಹ ಪ್ರಾರ್ಥನೆಗಳಿಗೂ ದೂರ ಸರಿಸಬೇಕಾದಂತಹ ಕೊರತೆಗಳಿಗೂ ಅವಿಗೋಸ್ಕರ ನಾವು ಪ್ರಾರ್ಥಿಸುವಾಗ ಪಾಪದ ಕಣಿಕೆ ನಮ್ಮ ಜೀವನದಲ್ಲಿ ಇರಬಾರದು ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಜೀವನದಲ್ಲಿರುವ ಪಾಪದ ಎಲ್ಲ ಕಣಿಕೆಗಳನ್ನು, ಅಂಶಗಳನ್ನು ದೂರ ಮಾಡಿಕೊಂಡು ದೇವರ ಸನ್ನಿಧಿಗೆ ಬರುವಾಗ, ಪ್ರಾರ್ಥಿಸುವಾಗ ಆತ್ಮೀಯರೇ, ದೇವರ ಅನುಗ್ರಹವನ್ನು ಸ್ವೀಕರಿಸಲು ನಮಗೆ ಸಾಧ್ಯವಾಗುತ್ತದೆ. ಆಗ ಮಾತ್ರ ನಮ್ಮ ಆಸೆಗಳು ಈಡೇರುತ್ತವೆ. ಆಗ ಮಾತ್ರ ನಮ್ಮ ಜೀವನದಿಂದ ಕೊರತೆಗಳು ದೂರ ಸರಿಸಲ್ಪಡುತ್ತದೆ. ಆದುದರಿಂದ ಚಿಂತೆ ಮಾಡಿ ನೋಡಿ, ಏನಿದೆ ನನ್ನ ಜೀವನದಲ್ಲಿ ದೇವರ ಆಸೆಗಳನ್ನು ಈಡೇರಿಸಲು ಎದುರು ನಿಲ್ಲುವಂತಹ ವಿಷಯಗಳು ಏನಿದೆ ನನ್ನ ಜೀವನದಲ್ಲಿ? ಪಾಪದ ಅಂಶಗಳು, ಅದು ವ್ಯಕ್ತಿಗಳಿಂದ ಬಂದು ಸೇರಿದೆಯೋ, ವಸ್ತುಗಳಿಂದ ಬಂದು ಸೇರಿದೆಯೋ, ತಪ್ಪಾದ ಪ್ರಬೋಧನೆಗಳಿಂದ ಬಂದು ಸೇರಿದೆಯೋ, ತಪ್ಪಾದ ತಿಳುವಳಿಕೆಯಿಂದ ಬಂದು ಸೇರಿದೆಯೋ, ತಪ್ಪಾದ ಚಿಂತೆಗಳಿಂದ ಬಂದು ಸೇರಿದೆಯೋ, ಅದನ್ನವನ್ನು ದೂರವೆರಗಿಸಿಕೊಂಡು ದೇವರ ಸನ್ನಿಧಿಗೆ ಬಂದು ದೇವರ ಸನ್ನಿಧಿಯಲ್ಲಿ ಮೊಣಕಾಲೂರಿ ಪ್ರಾರ್ಥಿಸುವಾಗ ನೀಗಿಸಲ್ಪಟ್ಟ ಕೊರತೆಗಳು ನಮ್ಮ ಜೀವನದಲ್ಲಿ ಇರುತ್ತದೆ. ಈಡೇರಿಸಲ್ಪಟ್ಟ ಆಸೆಗಳು ನಮ್ಮ ಜೀವನದಲ್ಲಿರುತ್ತದೆ. ನೀಗಿಸಲ್ಪಟ್ಟ ಕೊರತೆಗಳು ನಮ್ಮ ಜೀವನದಲ್ಲಿರುತ್ತದೆ. ಈಡೇರಿಸಲ್ಪಟ್ಟ ಪ್ರಾರ್ಥನೆಗಳು, ಆಸೆಗಳು ನಮ್ಮ ಜೀವನದಲ್ಲಿ ಇರುತ್ತದೆ ಎಂದು ಖಂಡಿತವಾಗಿಯೂ ನಂಬಬೇಕಾದಂತಹ ಒಂದು ವಿಷಯ. ಆದುದರಿಂದ ಆತ್ಮೀಯರೇ, ದೇವರ ಸನ್ನಿಧಿಯಲ್ಲಿ ಬಂದು ಪ್ರಾರ್ಥಿಸುವಾಗ ಕೃಪೆಗೋಸ್ಕರ ನಮಗೆ ಪ್ರಾರ್ಥಿಸೋಣ. ದೇವರೇ, ನಿನ್ನ ಆತ್ಮವನ್ನು ಸ್ವೀಕರಿಸಿ ಪಾಪದ ಕಣಿಕೆಗಳನ್ನು, ಪಾಪದ ಚಿಂತೆಗಳನ್ನು, ಪಾಪದ ಪ್ರಬೋಧನೆಗಳನ್ನು, ಪಾಪದ ತಿಳುವಳಿಕೆಗಳನ್ನು, ಅಂಶಗಳನ್ನು ನನ್ನ ಜೀವನದಿಂದ ತೊಲಗಿಸಿ, ಜೀವನದಿಂದ ದೂರವಿಟ್ಟು ನಿನ್ನ ವಚನವನ್ನು ಸ್ವೀಕರಿಸಲು, ನಿನ್ನನ್ನು ಸ್ವೀಕರಿಸಲು, ನಿನ್ನ ಕೃಪೆಗಳನ್ನು ಸ್ವೀಕರಿಸಲು ನನಗೆ ಶಕ್ತಿ ಕೊಡಿರಿ, ನನಗೆ ಕೃಪೆಯನ್ನು ಕೊಡಿರಿ ಎಂಬ ಪ್ರಾರ್ಥನೆಯೊಂದಿಗೆ ದೇವರ ವಚನವನ್ನು ಸ್ವೀಕರಿಸಲು ನಮಗೆ ಸಾಧ್ಯವಾಗಬೇಕು ಎಂಬುದು ಮೊದಲನೆಯದಾಗಿ ನಾನು ನಿಮ್ಮಲ್ಲಿ ಹೇಳಲು ಇಷ್ಟಪಡುವಂತಹ ವಿಷಯ. ಕೃಪೆಗಳನ್ನು ಸ್ವೀಕರಿಸಲು ನಮಗೆ ಸಾಧ್ಯವಾಗಬೇಕು. ಪ್ರಸಾದವರದಿಂದ, ಕೃಪೆಗಳಿಂದ ತುಂಬಿದ ಹೃದಯದೊಂದಿಗೆ ದೇವರ ಸನ್ನಿಧಿಯಲ್ಲಿ ಬರುವ ಮನುಷ್ಯನಿಗೆ ಮಾತ್ರ ದೇವರ ವಚನವನ್ನು ಅರ್ಥ ಮಾಡಿಕೊಳ್ಳಲು, ತದನುಸಾರ ತನ್ನ ಜೀವನವನ್ನು ಬದಲಾವಣೆಗೆ ತರಲು ಸಾಧ್ಯವಾಗುತ್ತದೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ, 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 ಹಾಲೆಲೂಯ. ಜೋರಾಗಿ ಹೇಳೋಣ, ಹಾಲೆಲೂಯ. ದೇವರ ಕೃಪಾವರಿಗಳಿಗೋಸ್ಕರ ಪ್ರಾರ್ಥಿಸೋಣ. ದೇವರ ಕೃಪಾವರಗಳು ತುಂಬಿದ ಹೃದಯಗಳಲ್ಲಿ ಮಾತ್ರ ದೇವರ ವಚನಗಳನ್ನು ಆಲಿಸಿ ನಮ್ಮ ಜೀವನದಲ್ಲಿರುವ ಪಾಪದ ಕೆಡುಕುಗಳನ್ನು, ಪಾಪದ ಅಂಶಗಳನ್ನು, ಪಾಪದ ಗಣಿಕೆಗಳನ್ನು ದೂರವೆರಗಿಸಿಕೊಂಡು ದೇವರ ವಚನವನ್ನು ಸ್ವೀಕರಿಸಿ ದೇವರು ನೀಡುವ ಅನುಗ್ರಹಗಳನ್ನು ಸ್ವೀಕರಿಸಲು ಸಾಧ್ಯವಾಗುತ್ತದೆ ಎಂಬುದು ಖಂಡಿತವಾದಂತಹ ವಿಷಯ. ಆದುದರಿಂದ ಪಾಪಗಳನ್ನು ತುಂಬಿದ ಹೃದಯಗಳೊಂದಿಗೆ ಮೊಣಕಾಲೂರಿ ಪ್ರಾರ್ಥಿಸುವುದರಿಂದ ಯಾವುದೇ ಅರ್ಥವಿಲ್ಲ. ಪಾಪವು ತುಂಬಿದ ಹೃದಯಗಳೊಂದಿಗೆ ಆಸೆಗಳನ್ನು ಈಡೇರಿಸಿ ಎಂದು ಬೇಡುವುದರಲ್ಲಿ ಯಾವುದೇ ಅರ್ಥವಿಲ್ಲ.
ಪಾಪವು ತುಂಬಿದ ಹೃದಯಗಳೊಂದಿಗೆ ನನ್ನ ಜೀವನದ ಕೊರತೆಗಳನ್ನು ನನ್ನಿಂದ ಅಗಲಿಸಿರಿ ಎಂದು ಬೇಡುವುದರಲ್ಲಿ ಯಾವುದೇ ಅರ್ಥವಿಲ್ಲ. ಪಾಪವು ತುಂಬಿದ ಹೃದಯಗಳಿಂದ ವಚನದ ಆಳಕ್ಕೆ ಪವಿತ್ರಾತ್ಮದ ನೆರವು ನನಗೆ ಕೊಡಿರಿ ಎಂದು ಬೇಡುವುದರಿಂದ ಯಾವುದೇ ಅರ್ಥವೂ ಇಲ್ಲ. ಆದುದರಿಂದ ಆತ್ಮೀಯರೇ, ನಮ್ಮ ಜೀವನದಿಂದ ಪಾಪದ ಕಣಿಕೆಗಳನ್ನು, ಪಾಪದ ಚಿಂತೆಗಳನ್ನು, ಪಾಪವು ನಮ್ಮ ಜೀವನದಲ್ಲಿ ತುಂಬಿರುವಂತಹ ಎಲ್ಲ ಅವಸರಗಳನ್ನು ಸಮರ್ಪಿಸಿ ದೇವರಲ್ಲಿ ಪಾಪದಿಂದ ನಮ್ಮನ್ನು ಮುಕ್ತಪಡಿಸಲು ಇರುವ ಪ್ರಾರ್ಥನೆಗಳು ಅನುದಿನ ನಮ್ಮ ಜೀವನದಲ್ಲಿ ಇರಬೇಕು. ಕೃಪಾವರು ತುಂಬಿದ ವ್ಯಕ್ತಿಗಳಿಗೆ ಮಾತ್ರ ದೇವರ ಅನುಗ್ರಹವನ್ನು ಸ್ವೀಕರಿಸಲು ಸಾಧ್ಯ. ನಮಗೆ ಗೊತ್ತು, ಧ್ಯಾನ ಕೂಟದ ಸಂದರ್ಭದಲ್ಲಿ, ಪ್ರಾರ್ಥನೆಯ ಸಂದರ್ಭದಲ್ಲಿ, ದೇವರನ್ನು ಸ್ತುತಿಸುವ ಸಂದರ್ಭದಲ್ಲಿ ಅನೇಕ ವ್ಯಕ್ತಿಗಳು ರೋಗಗಳಿಂದ ಸೌಖ್ಯವನ್ನು ಹೊಂದುತ್ತಾರೆ. ಅನೇಕ ವ್ಯಕ್ತಿಗಳು ತಮ್ಮ ಜೀವನದಲ್ಲಿರುವ ಕೊರತೆಗಳಿಂದ ಸೌಖ್ಯವನ್ನು ಹೊಂದುತ್ತಾರೆ. ಅನೇಕ ವ್ಯಕ್ತಿಗಳು ತಮ್ಮ ಜೀವನಕ್ಕೆ ಬೇಕಾದ ಅನುಗ್ರಹಗಳನ್ನು ಪಡೆಯುತ್ತಾರೆ. ಅನೇಕ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಕಾಲಾಂತರದಲ್ಲಿ ಇರುವ ರೋಗಗಳಿಂದ ಮುಕ್ತಿಯನ್ನು ಪಡೆಯುತ್ತಾರೆ. ಯಾಕೆ ಈ ಅದ್ಭುತಗಳು? ಯಾಕೆ ಈ ಮುಕ್ತಿ? ಯಾಕೆ ಜೀವನದಲ್ಲಿ ಅನುಗ್ರಹಗಳು ಕೆಲವರಿಗೆ ದೊರಕತೆ, ಕೆಲವರಿಗೆ ದೊರಕಲ್ಲ? ಅದು ನಾವು ಚಿಂತೆಗೆ ಮಾಡಬೇಕಾದಂತಹ ವಿಷಯ. ಅನೇಕ ಸಾವಿರ ಜನರು ದೇವರ ಗುಡಾರದಲ್ಲಿ ಬಂದು ತಮ್ಮ ಆಸೆಗಳನ್ನು ಈಡೇರಿಸಿ ಎಂದು ಬೇಡಿಕೊಳ್ಳುವಾಗ ತಮ್ಮ ಜೀವನದಲ್ಲಿರುವ ನೋವುಗಳನ್ನು, ಜೀವನದಲ್ಲಿರುವ ಸಹನೆಗಳನ್ನು, ಜೀವನದಲ್ಲಿರುವ ತೊಂದರೆಗಳನ್ನು ದೇವರ ಸನ್ನಿಧಿಯಲ್ಲಿ ಸಮರ್ಪಿಸಿ ಪ್ರಾರ್ಥಿಸುವಾಗ ಯಾಕೆ ಕೆಲವರಿಗೆ ಮಾತ್ರ ಅನುಗ್ರಹಗಳು ದೊರಕತೆ? ಯಾಕೆ ಎಲ್ಲರಿಗೂ ಅನುಗ್ರಹಗಳು ದೊರಕುತ್ತಾ ಇಲ್ಲ? ನನ್ನ ಪಕ್ಕದಲ್ಲಿರೋ ವ್ಯಕ್ತಿಗೆ ಅನುಗ್ರಹವು ದೊರಕಿತು, ಅವನು ಪ್ರಾರ್ಥಿಸಿದನು, ನಾನು ಪ್ರಾರ್ಥಿಸಿದೆ. ನನ್ನ ನೆರೆಯ ಮನೆಯವನಿಗೆ ಅನುಗ್ರಹ ದೊರಕಿತು, ಅವನು ಪ್ರಾರ್ಥಿಸಿದನು, ನಾನು ಪ್ರಾರ್ಥಿಸಿದೆ. ನನಗೆ ಯಾಕೆ ಅನುಗ್ರಹವು ದೊರಕುತ್ತಾ ಇಲ್ಲ? ನನ್ನ ಸಮೀಪದಲ್ಲಿಲ್ಲ ವ್ಯಕ್ತಿಯ ರೋಗವು ದೂರ ಹೋಯಿತು, ಆದರೆ ಏಕೆ ನನ್ನ ರೋಗವು ಗುಣಪಡಿಸಿಲ್ಲ? ಇದು ನಮ್ಮ ಜೀವನದಲ್ಲಿರುವ ಚಿಂತೆ, ನಮ್ಮ ಜೀವನದಲ್ಲಿರುವ ಆಕುಲತೆ. ಯಾಕೆ ನನಗೆ ದೊರಕುತ್ತಾ ಇಲ್ಲ? ಆತ್ಮೀಯರೇ, ಏನಿದೆ ನಮ್ಮ ಜೀವನದಲ್ಲಿ? ಪಾಪದ ಕಣಿಕೆಗಳು ನಮ್ಮ ಜೀವನದಲ್ಲಿ ಇದೆಯೋ? ಪಾಪದ ಅಂಶಗಳು ನಮ್ಮ ಜೀವನದಲ್ಲಿ ಇದೆಯೋ? ಬದಲಾವಣೆ ಹೊಂದಬೇಕಾದಂತಹ ಜೀವನದ ಅಂಶಗಳು ಇನ್ನೂ ನಮ್ಮ ಜೀವನದಲ್ಲಿ ಇದೆಯೋ? ಬದಲಾವಣೆ ಹೊಂದಬೇಕಾದಂತಹ ಕಾರ್ಯಗಳು ಇನ್ನೂ ನನ್ನ ಜೀವನದಲ್ಲಿ ಇದೆಯೋ? ಅದ್ಭುತಗಳಿಗೆ ಸ್ಥಾನವಿಲ್ಲ. ಅಲ್ಲಿ ದೇವರ ಅನುಗ್ರಹಗಳಿಗೆ ಸಾಧ್ಯವಿಲ್ಲ. ಆದುದರಿಂದ ದೇವರ ಸನ್ನಿಧಿಯಲ್ಲಿ ಬಂದು ಮೊಣಕಾಲೂರಿ ಅನುಗ್ರಹಗಳಿಗೂ, ದೇವರು ನೀಡುವ ಅನುಗ್ರಹಗಳಿಗೋಸ್ಕರ ಪ್ರಾರ್ಥಿಸುವಂತಹ ಮೊದಲು ನಮ್ಮ ಜೀವನದಲ್ಲಿ ದೂರವಿರಗಿಸಬೇಕಾದಂತಹ ವಿಷಯಗಳನ್ನು ದೂರ ಮಾಡಿಕೊಂಡೇ ನಾವು ಬರಬೇಕು. ದೇವರ ಸನ್ನಿಧಿಯಲ್ಲಿ ಬಂದು ಮೊಣಕಾಲೂರಿ ಈಡೇರಿಸಬೇಕಾದಂತಹ ವಿಷಯಗಳಿಗೋಸ್ಕರ ಪ್ರಾರ್ಥಿಸುವುದಕ್ಕಿಂತ ಮೊದಲು ನನ್ನ ಜೀವನದಿಂದ ದೂರಪಡಿಸಬೇಕಾದಂತಹ ವಿಷಯವನ್ನು ದೂರಪಡಿಸಿಯೇ ನಾನು ದೇವರ ಸನ್ನಿಧಿಗೆ ಬಂದು ಪ್ರಾರ್ಥಿಸಬೇಕು ಎಂಬುದು ಒಂದು ನಿಜವಾದ ಸಂಗತಿಯಾಗಿದೆ. ಆತ್ಮೀಯರೇ, ಆದರೆ ನೀವು ಕೆಲವೊಮ್ಮೆ ಕೇಳಬಹುದು, ಹೀಗೆ ಪ್ರಶ್ನಿಸಬಹುದು, ಹೀಗೆ ಒಂದು ಪ್ರಶ್ನೆಯು ನಿಮ್ಮ ಮನದಾಳದಲ್ಲಿ ಮೂಡಬಹುದು. ಎಷ್ಟೋ ಬಾರಿ ನನ್ನ ಜೀವನದಲ್ಲಿದ್ದ ಪಾಪದ ಅಂಶಗಳನ್ನು ದೂರವೆರಗಿಸಲು ನಾನು ಶ್ರಮಪಟ್ಟೆ. ಎಷ್ಟೋ ಬಾರಿ ಪಾಪ ನಿವೇದನೆಯನ್ನು ಮಾಡಿ ದೇವರ ಸನ್ನಿಧಿಯಲ್ಲಿ ಮೊಣಕಾಲೂರಿ, ದೇವರೇ, ಈ ಪಾಪದ ಹವ್ಯಾಸದಿಂದ, ಈ ಪಾಪದ ಚಟುವಟಿಕೆಯಿಂದ ನನ್ನನ್ನು ನಾನು ದೂರಪಡಿಸಿರುವೆ. ಇನ್ನು ನಾನು ನನ್ನ ಜೀವನದಲ್ಲಿ ಪುನಃ ಈ ಪಾಪವನ್ನು ಮಾಡಲಾರೆ ಎಂದು ಎಷ್ಟೋ ಸಾರಿ ದೇವರ ಸನ್ನಿಧಿಯಲ್ಲಿ ಮೊಣಕಾಲೂರಿ ನೀವೆಲ್ಲ ಪ್ರಾರ್ಥಿಸಿದ್ದೆ. ನಾನು ಎಷ್ಟೋ ಸಾರಿ ಪ್ರಾರ್ಥಿಸಿರುವೆ, ನೀವು ಎಷ್ಟೋ ಸಾರಿ ಪ್ರಾರ್ಥಿಸಿರುವೆ. ಆದರೆ ಮತ್ತೆ ಅದೇ ಪಾಪವು ನನ್ನ ಜೀವನದಲ್ಲಿ ಬರುತ್ತಾ ಇದೆ. ಯಾಕೆ ಈ ರೀತಿ ನನ್ನ ಜೀವನದಲ್ಲಿ ಆಗುತ್ತಾ ಇದೆ ಎಂಬ ಒಂದು ಪ್ರಶ್ನೆಯನ್ನು ನೀವು ಮತ್ತೆ ಮತ್ತೆ ಇಲ್ಲಿ ಕೇಳಬಹುದು. ದೇವರ ಅನುಗ್ರಹಗಳನ್ನು ಪಡೆಯಲು ಪಾಪಮುಕ್ತವಾದ ಒಂದು ಜೀವನವು ನಮಗೆ ಬೇಕಾಗಿದೆ ಎನ್ನುವ ಸಂದರ್ಭದಲ್ಲೇ ಪಾಪದಿಂದ ಮುಕ್ತಿಗೊಳಿಸಲು ನಾನು ಪಾಪ ನಿವೇದನೆಯನ್ನು ಮಾಡಿ ದೇವರ ಸನ್ನಿಧಿಯಲ್ಲಿ ಮೊಣಕಾಲೂರಿ ಪ್ರಾರ್ಥಿಸಿದರು. ಯಾಕೆ ಪಾಪಗಳಿಂದ ನನ್ನ ಜೀವನವನ್ನು
ಮುನ್ನಡೆಸಲು ನನಗೆ ಸಾಧ್ಯವಾಗುತ್ತಿಲ್ಲ? ಯಾಕೆ ಪುನಃ, ಯಾಕೆ ಮತ್ತೆ ಮತ್ತೆ ಈ ಪಾಪದ ಅಂಶಗಳು ನನ್ನ ಜೀವನವನ್ನು ಬಿಟ್ಟು ಹೋಗದೆ ನನ್ನ ಜೀವನದಲ್ಲಿ ಇದೆ ಎಂಬ ಒಂದು ಪ್ರಶ್ನೆಯನ್ನು ನೀವು ಕೇಳಬಹುದು. ಅದಕ್ಕೆ ಉತ್ತರ, ದೇವರ ಕೃಪಾವರದಲ್ಲಿ ವಸಿಸಲು, ದೇವರ ಕೃಪಾವರದಲ್ಲಿ ವಾಸಿ ಮಾಡಲು ನಾವು ಶ್ರಮ ಪಡುತ್ತಾ ಇಲ್ಲ ಎಂಬುದು ಆಗಿದೆ. ದೇವರ ಕೃಪಾವರದಲ್ಲಿ ವಾಸಿಸುವ ಮನುಷ್ಯನಿಗೆ ಮಾತ್ರ, ದೇವರ ಕೃಪಾವರದಲ್ಲಿ ಜೀವಿಸುವ ಮನುಷ್ಯನಿಗೆ ಮಾತ್ರ ಪಾಪದಿಂದ ದೂರವಿರಲು ಸಾಧ್ಯ. ಪಾಪದಿಂದ ದೂರವಿರಲು ಆಸೆ ನಮಗೆಲ್ಲರಿಗೂ ಇದೆ. ಪಾಪದಿಂದ ಹೊರಬರಲು ಇರುವ ಆಸೆ ನಮಗೆಲ್ಲರಿಗೂ ಇದೆ. ಆದರೆ ಅದರಿಂದ ಹೊರಬರಲು ನಮಗೆ ಸಾಧ್ಯವಾಗುತ್ತಾ ಇಲ್ಲ ಎಂದರೆ ಅದಕ್ಕೆ ಕಾರಣ ಕೃಪಾವರಗಳಿಂದ ನಾವು ದೂರವಿದ್ದೇವೆ ಎಂಬುದಾಗಿದೆ. ಅದಕ್ಕೆ ಕಾರಣ ಕೃಪಾವರಗಳನ್ನು ಸ್ವೀಕರಿಸಲು, ಕೃಪಾವರಗಳಿಂದ ಜೀವಿಸಲು ನಮಗೆ ಸಾಧ್ಯವಾಗುತ್ತಿಲ್ಲ ಎಂಬುದಾಗಿದೆ. ಅದಕ್ಕೆ ಕಾರಣ. ಆದುದರಿಂದ ಆತ್ಮೀಯರೇ, ನನ್ನ ಜೀವನದ ಅನುದಿನದ ಹಲವಾರು ಕೊರತೆಗಳು ದೂರ ಹೋಗಬೇಕು ಎಂದರೆ, ಆಸೆಗಳು ಈಡೇರಿಸಬೇಕು ಎಂದರೆ ಪಾಪಗಳು ನಮ್ಮ ಜೀವನದಲ್ಲಿ ಇರಬಾರದು. ಪಾಪಗಳು ಮಾಡಲು ಬೇಕಾದಂತಹ ಶಕ್ತಿ ನಮಗೆ ಬೇಕೆಂದರೆ ದೇವರ ಕೃಪಾವರು ನಮ್ಮಲ್ಲಿ ನೆಲೆಸಬೇಕು. ದೇವರ ಕೃಪಾವರು ಏನು ಎಂದರೆ ಅದು ಪವಿತ್ರಾತ್ಮರು ನೀಡುವ ಶಕ್ತಿಯಾಗಿದೆ. ದೇವರ ಕೃಪಾವರು ಏನುವೆಂದರೆ ಅದು ಪವಿತ್ರಾತ್ಮರು ನೀಡುವ ಶಕ್ತಿಯಾಗಿದೆ. ಪವಿತ್ರಾತ್ಮರು ನೀಡಿದ ಶಕ್ತಿಯೊಂದಿಗೆ ಮಾತ್ರ ದೇವರ ವಚನವನ್ನು ಆಲಿಸಲು, ನಮ್ಮ ಜೀವನವನ್ನು ಮುನ್ನಡೆಸಲು ನಮಗೆ ಸಾಧ್ಯವಾಗುತ್ತದೆ. ಅದರಿಂದ ಪವಿತ್ರಾತ್ಮರು ನೆಲೆಸುವಂತಹ ಒಂದು ಜೀವನವನ್ನಾಗಿ ನಮ್ಮ ಜೀವನವನ್ನು ಮುನ್ನಡೆಸಲು ನಮಗೆ ಸಾಧ್ಯವಾಗಬೇಕು ಎಂದರೆ, ಕೃಪಾವರಗಳು ನಮಗೆ ಬೇಕು ಎಂದರೆ ಅದಕ್ಕಾಗಿ ನಿರಂತರವಾಗಿ ಶ್ರಮ ಪಡುವ ವ್ಯಕ್ತಿಗಳಾಗಿ ನಾವು ಮಾರ್ಪಡಬೇಕಾಗಿದೆ. ಆಸೆಗಳು ಮಾತ್ರ ಸಾಲದು. ಆತ್ಮೀಯ ಜೀವನದ ಉನ್ನತಿಗಾಗಿ ಆಸೆಗಳು ಮಾತ್ರ ನಮಗೆ ಸಾಲದು. ಆಸೆಗಳ ಜೊತೆಗೆ ಶ್ರಮ ಕೂಡ ನಮಗೆ ಇರಬೇಕು. ನಮಗೆ ಗೊತ್ತು, ಅನುದಿನ ಜೀವನದ ಆರ್ಥಿಕ ಸಮಸ್ಯೆಗಳಿಂದ ಹೊರಬರಲು ಹಲವಾರು ಶ್ರಮಗಳನ್ನು ಪಡುವ ವ್ಯಕ್ತಿಗಳು ನಾವೆಲ್ಲರೂ. ಆರ್ಥಿಕ ಸಮಸ್ಯೆಗಳನ್ನು, ನಮ್ಮ ಜೀವನದಲ್ಲಿರುವ ಹಲವಾರು ಸಮಸ್ಯೆಗಳಿಂದ ಹೊರಬರಲು ಶ್ರಮಗಳನ್ನು ಪಡುವ ವ್ಯಕ್ತಿಗಳು ನಾವು. ನಮಗೆ ಗೊತ್ತು, ನಮ್ಮ ಜೀವನದಲ್ಲಿ ಏನಾದರೂ ಒಂದು ಆಸೆಯನ್ನು ಈಡೇರಿಸಬೇಕು ಎಂದಿದ್ದರೆ ಸುಮ್ಮನೆ ಮನೆಯಲ್ಲಿ ಕುಳಿತರೆ ಸಾಕಾಗಲ್ಲ. ಆಸೆಗಳಿಗೋಸ್ಕರ ಹೋರಾಟ ಮಾಡಬೇಕು. ಆಸೆಗಳನ್ನು ಈಡೇರಿಸಲು, ನಮ್ಮ ಜೀವನದಲ್ಲಿರುವ ಕನಸುಗಳನ್ನು ಈಡೇರಿಸಲು ಹೋರಾಟ ಮಾಡಿದರೆ ಮಾತ್ರ, ಕಷ್ಟಪಟ್ಟರೆ ಮಾತ್ರ ನಮಗೆ ನಮ್ಮ ಆಸೆಗಳನ್ನು ಈಡೇರಿಸಲು ಸಾಧ್ಯ. ನಮ್ಮ ಜೀವನದಲ್ಲಿ ನಷ್ಟ ಹೊಂದಿರುವಂತಹ ಒಂದು ಕನಸು ಏನು ಎಂದರೆ, ನನ್ನ ಜೀವನವನ್ನು ದೇವರ ಇಷ್ಟಗನುಸಾರ ಪಾಪವಿಲ್ಲದ ಒಂದು ಜೀವನವನ್ನು ಹಾಗೆ ಮಾರ್ಪಡಿಸುವೆ ಎಂಬ ಒಂದು ಕನಸು ನಮ್ಮ ಜೀವನದಲ್ಲಿ ಇಲ್ಲದಿದ್ದರೆ ಪಾಪದಿಂದ ಹೊರಬರಲು, ದೇವರ ಕೃಪಾವರಗಳನ್ನು ಸ್ವೀಕರಿಸಲು ನಮಗೆ ಸಾಧ್ಯವಾಗುವುದಿಲ್ಲ ಎಂಬುದು ನಿಜವಾದ ಒಂದು ಸಂಗತಿಯಾಗಿದೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ. ಆದುದರಿಂದ ದೇವರ ಕೃಪಾವರಗಳನ್ನು ಸ್ವೀಕರಿಸಲು, ಪಾಪವಿಲ್ಲದ ಒಂದು ಜೀವನವನ್ನು ಮುನ್ನಡೆಸಲು ನಮಗೆ ಶಕ್ತಿ ಬೇಕು ಅಂದರೆ ಪವಿತ್ರಾತ್ಮರನ್ನು ಸ್ವೀಕರಿಸಿ ಕೃಪಾವರಗಳೊಂದಿಗೆ ನಮ್ಮ ಜೀವನವನ್ನು ಮುನ್ನಡೆಸಬೇಕಾದಂತಹ ಒಂದು ಹೋರಾಟವನ್ನು ಅನುದಿನ ಜೀವನದಲ್ಲಿ ನಾವು ನಡೆಸಬೇಕಾಗಿದೆ. ದೇವರ ಇಚ್ಛೆಗೆದುರಾಗಿ ನಾನು ಪ್ರವರ್ತಿಸುವುದಿಲ್ಲ ಎಂಬ ಒಂದು ಚಿಂತೆಯೊಂದಿಗೆ ಹೋರಾಟ ನಡೆಸಿದರೆ ಮಾತ್ರ ನಮ್ಮ ಎಲ್ಲರ ಜೀವನವನ್ನು ದೇವರ ಇಷ್ಟಕ್ಕನುಸಾರ ಮುನ್ನಡೆಸಲು ನಮಗೆ ಸಾಧ್ಯವಾಗುತ್ತದೆ ಎಂಬ ಚಿಂತೆಯನ್ನು ನಮ್ಮ ಮನದಾಳದಲ್ಲಿ ರೂಪಿಸಿಕೊಂಡು ದೇವರ ಸನ್ನಿಧಿಗೆ ಬಂದು ದೇವರ ಕೃಪಾವರಗಳನ್ನು ಸ್ವೀಕರಿಸಲು ನಮಗೆ ಸಾಧ್ಯವಾಗಬೇಕು. ಕೃಪಾವರಗಳನ್ನು ಸ್ವೀಕರಿಸಿದರೆ ಮಾತ್ರ ದೇವರ ವಚನವನ್ನು ಅರ್ಥ ಮಾಡಿಕೊಳ್ಳಲು, ದೇವರ ಇಷ್ಟಕ್ಕನುಸಾರ ನಮ್ಮ ಜೀವನವನ್ನು ಮುನ್ನಡೆಸಲು ನಮಗೆ ಸಾಧ್ಯವಾಗುತ್ತದೆ ಎಂಬುದು ಖಚಿತವಾದ ಒಂದು ವಿಷಯವಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಜೋರಾಗಿ ಹೇಳೋಣ ಹಲ್ಲೆಲೂಯಾ. ಕೈಗಳನ್ನು ಮೇಲಕ್ಕೆ ಎತ್ತಿ ಹೇಳೋಣ ಹಲ್ಲೆಲೂಯಾ, 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 ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪಾಪದಿಂದ ದೂರವಿರುವ ಜೀವನಕ್ಕೆ ಮಾತ್ರ ದೇವರ ಅನುಗ್ರಹಗಳನ್ನು ಸ್ವೀಕರಿಸಲು ಸಾಧ್ಯ.
ಇಷ್ಟು ಹೊತ್ತು ಹೇಳಿದ ವಿಷಯ ಇದೆ. ಪಾಪದಿಂದ ಹೊರಗಿರುವ ವ್ಯಕ್ತಿಗಳಿಗೆ, ಜೀವನಗಳಿಗೆ ಮಾತ್ರ ದೇವರ ಅನುಗ್ರಹಗಳನ್ನು ಸ್ವೀಕರಿಸಲು ಸಾಧ್ಯ ಎಂಬುದಾಗಿದೆ. ನಮ್ಮ ಅನುದಿನ ಜೀವನಕ್ಕೆ ನೋಡಿದರೆ, ಅನುದಿನ ಹವ್ಯಾಸಗಳತ್ತ, ನಾವು ಅನುದಿನ ಮಾಡುತ್ತಿರುವಂತಹ ನಮ್ಮ ಹವ್ಯಾಸಗಳತ್ತ ಒಂದು ಸಾರಿ ಕಣ್ಣೋಡಿಸಿದರೆ ನಮಗೆ ಅರ್ಥವಾಗುತ್ತದೆ. ಈ ಲೋಕಕ್ಕೆ ಸೀಮಿತಪಟ್ಟ ಹಲವಾರು ವಿಷಯಗಳಿಗೋಸ್ಕರ ಮಾತ್ರ ಪ್ರಾರ್ಥಿಸುವವರು ನಾವು. ಎಂದಾದರೂ ಪ್ರಾರ್ಥಿಸಿದ್ದೀರಾ, ದೇವರೇ ನಿನ್ನ ಪವಿತ್ರಾತ್ಮರ ಶಕ್ತಿಯಿಂದ ಪಾಪಗಳಿಂದ ದೂರವಿರಲು ನನಗೆ ಶಕ್ತಿಯನ್ನು ನೀಡಿರಿ ಅಂತ? ನೀವು ನಿಮ್ಮನ್ನೇ ಕೇಳಿ ನೋಡಿ. ಇಲ್ಲಿ ಕುಳಿತಿರುವ ನೀವು ನಿಮ್ಮನ್ನೇ ಪ್ರಶ್ನಿಸಿ ನೋಡಿ. ಎಂದಾದರೂ ನೀವು ಪ್ರಾರ್ಥಿಸಿದ್ದೀರಾ, ದೇವರೇ ನಿಮ್ಮ ಪವಿತ್ರಾತ್ಮರ ಶಕ್ತಿಯಿಂದ ಪಾಪಗಳಿಂದ ದೂರವಿರಲು ನನಗೆ ಶಕ್ತಿಯನ್ನು ದಯಪಾಲಿಸಿದಿರಿ ಎಂದು? ನಾವು ಪ್ರಾರ್ಥಿಸುತ್ತೇವೆ. ಏನಕ್ಕೋಸ್ಕರ? ನಮ್ಮ ಆಸೆಗಳ ಪೂರೈಕೆಗಳಿಗೋಸ್ಕರ, ನಮ್ಮ ಆಸೆಗಳ ಈಡೇರಿಕೆಗಳಿಗೋಸ್ಕರ ನಾವು ಪ್ರಾರ್ಥಿಸಿದ್ದೇವೆ. ನನ್ನ ಆರ್ಥಿಕ ಸಮಸ್ಯೆಗಳನ್ನು, ಆರ್ಥಿಕ ತೊಂದರೆಗಳಿಂದ ನನ್ನನ್ನು ಹೊರತನ್ನಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ನನಗೆ ಒಳ್ಳೆಯ ಕೆಲಸವನ್ನು ಸಿಗಲು ನಾವು ಪ್ರಾರ್ಥಿಸಿದ್ದೇವೆ. ನಮಗೆ ಒಳ್ಳೆಯ ಮನೆಯನ್ನು ಸಿಗಲು ನಾವು ಪ್ರಾರ್ಥಿಸಿದ್ದೇವೆ. ನಮ್ಮ ರೋಗಗಳಿಂದ ಸೌಖ್ಯ ಪಡಲು ನಾವು ಪ್ರಾರ್ಥಿಸುತ್ತೇವೆ. ನಮ್ಮ ಜೀವನದಲ್ಲಿ ಒಳಿತುಗಳು ಬರಲು ನಾವು ಪ್ರಾರ್ಥಿಸುತ್ತೇವೆ. ಆದರೆ ಪವಿತ್ರಾತ್ಮರ ಶಕ್ತಿಯಿಂದ ಪಾಪಗಳಿಂದ ದೂರವಿರಲು ಎಂದಾದರೂ ನಾವು ಪ್ರಾರ್ಥಿಸುತ್ತೇವಾ? ನೀವು ನಿಮ್ಮನ್ನೇ ಪ್ರಶ್ನಿಸಿ ನೋಡಿ. ಇಲ್ಲಿ ಕುಳಿತಿರುವ ಆತ್ಮೀಯರೇ, ನೀವು ನಿಮ್ಮನ್ನೇ ಪ್ರಶ್ನಿಸಿ ನೋಡಿ. ಒಂದು ನಿಮಿಷ, ಪಾಪಗಳನ್ನು ಮಾಡದೇ ಇರುವ ಶಕ್ತಿಗೋಸ್ಕರ ನೀವು ಎಂದಾದರೂ ಪ್ರಾರ್ಥಿಸಿದ್ದೀರಾ? ದೇವರಲ್ಲಿ ಬೇಡಿದ್ದೀರಾ? ಪಾಪಗಳನ್ನು ಮಾಡದೇ ಇರುವ ಒಂದು ಶಕ್ತಿಯನ್ನು ನನಗೆ ನೀಡಿ ನಿನ್ನ ಸನ್ನಿಧಿಯಲ್ಲಿ ಕೃಪಾವರಗಳಿಂದ ವಸಿಸಲು, ನನ್ನ ಜೀವನದಲ್ಲಿ ನಿಮ್ಮ ಇಷ್ಟಕ್ಕೆ ಎದುರಾದ ಪ್ರವೃತ್ತಿಯನ್ನು ಮಾಡದೇ ಇರುವಂತಹ ಶಕ್ತಿಗೋಸ್ಕರ ದೇವರೇ ನಿನ್ನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸಿದ್ದೇವಾ ಎಂದು ದೇವರಲ್ಲಿ ಒಂದು ಸನ್ನಿಧಿ ನೀವು ಕೇಳಿ ನೋಡಿ. ಇಲ್ಲ ಎಂಬ ಉತ್ತರ ಅನೇಕ ವ್ಯಕ್ತಿಗಳು ನೀಡಲು ಸಾಧ್ಯತೆ ಇದೆ. ಇಲ್ಲ ಎಂಬ ಉತ್ತರವನ್ನು ಅನೇಕ ವ್ಯಕ್ತಿಗಳು ನೀಡಲು ಇರುವ ಸಾಧ್ಯತೆ ಇದೆ. ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ಪ್ರಾರ್ಥಿಸುತ್ತೇವೆ ನಮ್ಮ ಆಸೆಗಳ ಈಡೇರಿಸುವುದಕ್ಕಾಗಿ, ನಾವು ಪ್ರಾರ್ಥಿಸುತ್ತೇವೆ ಒಳ್ಳೆಯ ಕೆಲಸ ಸಿಗುವುದಕ್ಕಾಗಿ, ನಾವು ಪ್ರಾರ್ಥಿಸುತ್ತೇವೆ ನಮ್ಮ ರೋಗಗಳಿಂದ ಹೊರಬರುವುದಕ್ಕಾಗಿ, ನಾವು ಪ್ರಾರ್ಥಿಸುತ್ತೇವೆ ನಮ್ಮ ಆರ್ಥಿಕ ಸಮಸ್ಯೆಗಳು ಬಗೆಹರಿಸಲ್ಪಡುವುದಕ್ಕಾಗಿ. ಆದರೆ ದೇವರ ಆತ್ಮವನ್ನು ಸ್ವೀಕರಿಸಿಕೊಂಡು, ಪವಿತ್ರಾತ್ಮರನ್ನು ಸ್ವೀಕರಿಸಿಕೊಂಡು, ಪಾಪಗಳಿಂದ ದೂರವಿಡುವ ಶುದ್ಧವಾಗಿರುವ ಒಂದು ಜೀವನವನ್ನು ಮುನ್ನಡೆಸಲು ಬೇಕಾದ ಕೃಪಾವರಗಳಿಗಾಗಿ ನಾನು ನೀನು ಪ್ರಾರ್ಥಿಸದೇ ಇರುವಾಗ ಹೇಗೆ ಪಾಪಗಳಿಂದ ಹೊರ ಇರುವ ಒಂದು ಜೀವನವನ್ನು ನಡೆಸಲು ನಮಗೆ ಸಾಧ್ಯವಾಗುತ್ತದೆ? ಏಕೆಂದರೆ ನಮ್ಮ ಜೀವನವನ್ನು ದೇವರ ಸನ್ನಿಧಿಯಿಂದ ದೂರ ತರಲು ಶ್ರಮಪಡುತ್ತಿರುವ ಒಂದು ದುರಾತ್ಮನು ಅನುದಿನ ನಮ್ಮ ಜೀವನದ ಸುತ್ತಮುತ್ತ ವಸಿಸುತ್ತಿದ್ದಾನೆ. ಅವನ ವ್ಯಕ್ತಿಗಳ ಮೂಲಕವಾಗಿರಬಹುದು, ವಸ್ತುಗಳ ಮೂಲಕವಾಗಿರಬಹುದು, ಚಿಂತೆಗಳ ಮೂಲಕವಾಗಿರಬಹುದು, ನಮ್ಮ ಜೀವನವನ್ನು ಸ್ವಾಧೀನಿಸುತ್ತಾ ದೇವರು ನೀಡುವಂತಹ ಒಳ್ಳೆಯ ಬೋಧನೆಗಳಿಂದ ನಮ್ಮ ಜೀವನವನ್ನು ಹಿಂದಕ್ಕೆ ಎಳೆಯುತ್ತಾ ಇದ್ದಾನೆ. ಒಂದೊಂದು ನಿಮಿಷವೂ, ಒಂದೊಂದು ಗಂಟೆಯಲ್ಲೂ, ಒಂದೊಂದು ಸಮಯದಲ್ಲೂ ನಮ್ಮ ಜೀವನವನ್ನು ಹಿಂದಕ್ಕೆ ಎಳೆಯುತ್ತಾ ಇದ್ದಾನೆ. ದೇವರು ಅನುಗ್ರಹಗಳನ್ನು ಕೊಡುತ್ತಿದ್ದರೂ ಅನುಗ್ರಹಗಳನ್ನು ಸ್ವೀಕರಿಸಲು ಅಯೋಗ್ಯರಾದ ಜೀವನವನ್ನಾಗಿ ನಮ್ಮ ಜೀವನವನ್ನು ಮಾರ್ಪಡಿಸುತ್ತಿದ್ದಾನೆ ಸೈತಾನನು. ಆದುದರಿಂದ ನಾವು ಖಂಡಿತವಾಗಿಯೂ ಪ್ರಾರ್ಥಿಸಬೇಕಾಗಿದೆ. ದೇವರೇ, ನೀನು ನೀಡುತ್ತಿರುವ ಅನುಗ್ರಹಗಳಿಗನುಸಾರವಾಗಿ ನನ್ನ ಜೀವನವನ್ನು ಪವಿತ್ರಾತ್ಮರಿಂದ ತುಂಬಿಸಿಕೊಂಡು, ಚೈತನ್ಯದಿಂದ ಮುನ್ನಡೆಸಿಕೊಂಡು, ಪಾಪ ಮಾಡದೆ ಒಳ್ಳೆಯದನ್ನು ಮಾಡುತ್ತಾ ಮುನ್ನಡೆಯಲು ಬೇಕಾದಂತಹ ಕೃಪಾವರಗಳನ್ನು ನಮಗೆ ಕೊಡಿರಿ ಎಂದು ಬೇಡಿಕೊಳ್ಳಬೇಕು. ಅಂತಹ ಬೇಡಿಕೆಯೊಂದಿಗೆ
ಅಂತಹ ಪ್ರಾರ್ಥನೆಯೊಂದಿಗೆ ಶುದ್ಧಗೊಂಡ ಒಂದು ಆತ್ಮದೊಂದಿಗೆ, ಶುದ್ಧಗೊಂಡ ಒಂದು ಶರೀರದೊಂದಿಗೆ, ಶುದ್ಧಿಗೊಳಿಸಿದ ಒಂದು ಶರೀರದೊಂದಿಗೆ, ಶುದ್ಧಿಗೊಳಿಸಿದ ಒಂದು ಆತ್ಮದೊಂದಿಗೆ ದೇವರ ಸನ್ನಿಧಿಯಲ್ಲಿ ಬಂದು ನಿಂತು ನಿನ್ನ ಆಸೆಗಳನ್ನು ದೇವರ ಸನ್ನಿಧಿಯಲ್ಲಿ ಸಮರ್ಪಿಸುವಾಗ, ನಿನ್ನ ಕೊರತೆಗಳನ್ನು ದೇವರ ಸನ್ನಿಧಿಯಲ್ಲಿ ಸಮರ್ಪಿಸುವಾಗ ಆ ದೇವರಿಗೆ ನಿನಗೆ ಉತ್ತರ ಕೊಡದೇ ಇರಲು ಸಾಧ್ಯವಾಗುವುದಿಲ್ಲ. ಆಗ ನಿನ್ನ ನೆರೆಯವನು ಸೌಖ್ಯ ಹೊಂದಿದ ಹಾಗೆ ನೀನು ಸೌಖ್ಯ ಹೊಂದುವೆ. ಹಾಗೆ ನಿನ್ನ ಪಕ್ಕ ಕುಳಿತವನು ರೋಗದಿಂದ ಮುಕ್ತಿ ಹೊಂದಿದ ಹಾಗೆ ನೀನು ರೋಗದಿಂದ ಮುಕ್ತಿಗೊಳ್ಳುವೆ. ಹಾಗೆ ನಿನ್ನ ಪಕ್ಕದಲ್ಲಿ ಕುಳಿತವನು ಅನುಗ್ರಹಿಸಲ್ಪಟ್ಟ ಹಾಗೆ ನೀನು ಅನುಗ್ರಹಿಸಲ್ಪಡುವೆ. ಇಲ್ಲದಿದ್ದರೆ ಇದೇ ಪ್ರಶ್ನೆಗಳನ್ನು ಮತ್ತೆ 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 ನಾವು ಕೇಳುತ್ತಾ ಇರುತ್ತೇವೆ. ಯಾಕೆ ನನಗಿಲ್ಲ? ಯಾಕೆ ನನಗೆ ದೊರಕ್ತಾ ಇಲ್ಲ? ಯಾಕೆ ನನಗೆ ಲಭಿಸುತ್ತಾ ಇಲ್ಲ? ಯಾಕೆ ನನಗೆ ರೋಗ ಸೌಖ್ಯ ಇಲ್ಲ? ಯಾಕೆ ನನಗೆ ಮನೆ ಸಿಗ್ತಾ ಇಲ್ಲ? ಯಾಕೆ ನನಗೆ ಒಳ್ಳೆ ಕೆಲಸ ಸಿಗ್ತಾ ಇಲ್ಲ? ಯಾಕೆ ನನ್ನ ಸಮಸ್ಯೆಗಳು ಬಗೆಹರಿಸಲ್ಪಡುತ್ತಾ ಇಲ್ಲ? ಸಮಸ್ಯೆಗಳು ನಿನ್ನಲ್ಲೇ ಇದೆ. ಹೊರಗಟ್ಟಬೇಕಾದ ಕಾರ್ಯಗಳನ್ನು ಹೊರಗಟ್ಟಿ, ದೂರಗೊಳಿಸಬೇಕಾದ ವಿಷಯಗಳನ್ನು ದೂರಗೊಳಿಸಿ, ದೇವರ ಸನ್ನಿಧಿಯಲ್ಲಿ ಸಂಪಾದನೆಯನ್ನು ಸ್ವೀಕರಿಸಿ, ಸಂಪಾದನೆಯನ್ನು ನಡೆಸಿ ಮುನ್ನಡೆಯುವಾಗ ಆತ್ಮೀಯರೇ, ದೇವರ ಕೃಪಾವರಗಳನ್ನು ಸ್ವೀಕರಿಸಿ ಅನುಗ್ರಹಗಳನ್ನು ಪಡೆದು ಕೃಪೆಗಳನ್ನು ಸ್ವೀಕರಿಸಲು ನಮಗೆ ಸಾಧ್ಯವಾಗುತ್ತದೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕಾದಂತಹ ವಿಷಯ. ಶುಭ ಸಂದೇಶದಲ್ಲಿ ನಾವು ಅನೇಕ ರೋಗ ಸೌಖ್ಯಗಳನ್ನು ನೋಡಬಹುದು. ಕ್ರಿಸ್ತರ ಸನ್ನಿಧಿಗೆ ಬಂದು ರೋಗ ಸೌಖ್ಯಕ್ಕಾಗಿ, ಕೃಪೆಗಳಿಗಾಗಿ ಬೇಡುವಂತಹ ಅನೇಕ ವ್ಯಕ್ತಿಗಳನ್ನು, ಅನೇಕ ವ್ಯಕ್ತಿತ್ವಗಳನ್ನೆಲ್ಲ ನಾವು ನೋಡಬಹುದು. ಕ್ರಿಸ್ತನು ಅವರೆಲ್ಲರನ್ನು ಸೌಖ್ಯಪಡಿಸಿದ ನಂತರ ಒಂದೇ ಒಂದು ಮಾತು ಅವರಲ್ಲಿ ಹೇಳುವುದು. ಕ್ರಿಸ್ತನು ಸೌಖ್ಯದ ನಂತರ, ಕುರುಡನನ್ನು ಸೌಖ್ಯಗೊಳಿಸಿದ ನಂತರ ದೇವಾಲಯಕ್ಕೆ ಹೋಗಿ ಕಾಣಿಕೆ ಹಾಕು ಅಂತ ಕೇಳಿಲ್ಲ. ರಕ್ತಸ್ರಾವ ಹೊಂದಿದ ಸ್ತ್ರೀಯನ್ನು ಸೌಖ್ಯಗೊಳಿಸಿದ ನಂತರ ನನ್ನ ಮುಂದೆ ಮೊಣಕೂಲೂರಿ ಪ್ರಾರ್ಥಿಸು ಅಂತ ಕೇಳಿಲ್ಲ. ಕ್ರಿಸ್ತನು ರೋಗಿಗಳನ್ನು ಸುಖಪಡಿಸಿದ ನಂತರ ಎಲ್ಲರೂ ಹೋಗಿ ನನ್ನ ಬಗ್ಗೆ ಭಾಷಣ ಮಾಡು ಅಂತ ಕೇಳಿಲ್ಲ, ನನ್ನನ್ನು ಹೊಗಳು ಅಂತ ಕೇಳಿಲ್ಲ. ಒಂದೇ ಒಂದು ವಿಷಯವನ್ನು ಕೇಳಿದ, ಒಂದೇ ಒಂದು ಆಜ್ಞೆಯನ್ನು ಕೊಟ್ಟ, ಒಂದೇ ಒಂದು ಅಪ್ಪಣೆಯನ್ನು ಕೊಟ್ಟ, ಒಂದೇ ಒಂದು ಕಾರ್ಯವನ್ನು ಕೇಳಿದ. ಏನದು? ನೀನು ಸೌಖ್ಯ ಹೊಂದಿರುವೆ, ಇನ್ನು ಮೇಲೆ ಪಾಪ ಮಾಡಬೇಡ. ನೀನು ಸೌಖ್ಯ ಹೊಂದಿರುವೆ, ಇನ್ನ ಮೇಲೆ ಪಾಪ ಮಾಡಬೇಡ. ಆತ್ಮೀಯರೇ, ನಮ್ಮ ಜೀವನದಲ್ಲೂ ಈ ಪಾಪದ ಕಣಿಕೆಗಳು ಇರುವಾಗ ಸೌಖ್ಯ ಹೊಂದಲು ನಮಗೆ ಸಾಧ್ಯವಾಗುವುದಿಲ್ಲ. ಪಾಪದ ಅಂಶಗಳು, ಪಾಪದ ವಿಚಾರಗಳು, ಪಾಪದ ಬುದ್ಧಿಗಳು ಎಲ್ಲ ನಮ್ಮ ಜೀವನದಲ್ಲಿ ಇರುವಾಗ ಸೌಖ್ಯ ಹೊಂದಲು ನಮಗೆ ಸಾಧ್ಯವಾಗುವುದಿಲ್ಲ ಎಂಬುದು ಖಂಡಿತವಾದಂತಹ ವಿಷಯ. ಕ್ರಿಸ್ತನು ಹೇಳುವುದು ಒಂದೇ, ನಿನ್ನ ಜೀವನದಿಂದ ಪಾಪದ ಚಿಂತೆಗಳನ್ನು, ಪಾಪದ ಪ್ರವೃತ್ತಿಗಳನ್ನು ನಿನ್ನ ಜೀವನದಿಂದ ನೀನು ಹೊರಗೆ ಹಾಕಿ ನನ್ನ ಸನ್ನಿಧಿಗೆ ಬಾ, ನಾನು ನಿನಗೆ ಸೌಖ್ಯವನ್ನು ಕೊಡುವೆ, ನಾನು ನಿನ್ನ ಸಮಸ್ಯೆಗಳನ್ನು ಬಗೆಹರಿಸುವೆ. ನಿನಗೆ ಬೇಕಾದದ್ದು ಏನು ಎಂದು ನೀನು ನನ್ನ ಹತ್ರ ಕೇಳು, ನಾನು ನಿನಗೆ ಕೊಡುವೆ. ನೀನು ಮಾಡಬೇಕಾದಂತಹ ಒಂದೇ ಒಂದು ವಿಷಯ, ನೀನು ನಿನ್ನ ಜೀವನವನ್ನು ಶುದ್ಧೀಕರಿಸು, ನಿನ್ನ ಶರೀರವನ್ನು ಶುದ್ಧೀಕರಿಸು, ನಿನ್ನನ್ನು ದೇವರಿಗೆ ಸಮರ್ಪಿಸು, ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡು, ನಂತರ ನನ್ನ ಸನ್ನಿಧಿಗೆ ಬಾ, ನಿನಗೆ ನಾನು ಸೌಖ್ಯವನ್ನು ಕೊಡುವೆ. ಆಗ ನಿನ್ನ ನೆರೆಯವನ ತನಕ ನೀನು ಸೌಖ್ಯವನ್ನು ಪಡೆಯಬಹುದು. ನಿನ್ನ ಪಕ್ಕದಲ್ಲಿರುವ ನಿನ್ನ ಸಹೋದರನ ರೀತಿಯಲ್ಲಿ ನೀನು ಸೌಖ್ಯವನ್ನು ಪಡೆಯಬಹುದು ಅಂತ ಕ್ರಿಸ್ತನು ನಮ್ಮಲ್ಲಿ ಹೇಳುತ್ತಾನೆ. ಆತ್ಮೀಯರೇ, ಮತ್ತೊಂದು ರೀತಿಯಲ್ಲಿ ಚಿಂತೆ ಮಾಡಿದರೆ, ನಾವೆಲ್ಲರೂ ದೇವರಲ್ಲಿ ಪ್ರಾರ್ಥಿಸುವುದು ಏನಕ್ಕೋಸ್ಕರ? ಈ ಲೋಕದಲ್ಲಿರುವ ನಮ್ಮ ಸಮಸ್ಯೆಗಳು ಬಗೆಹರಿಸಲು ನಾವು ಪ್ರಾರ್ಥಿಸುತ್ತೇವೆ, ಬಗೆಹರಿಸಲ್ಪಡಬೇಕೆಂದು ನಾವು ಪ್ರಾರ್ಥಿಸುತ್ತೇವೆ. ನಮ್ಮ ಜೀವನದಲ್ಲಿರುವ ಕೊರತೆಗಳು ಬಗೆಹರಿಸಲ್ಪಡಬೇಕೆಂದು ನಾವು ಪ್ರಾರ್ಥಿಸುತ್ತೇವೆ, ನಮ್ಮ ಆಸೆಗಳು ಈಡೇರಿಸಬೇಕು ಎಂದು ನಾವು ಪ್ರಾರ್ಥಿಸುತ್ತೇವೆ.
ಅದಕ್ಕೋಸ್ಕರ ಏನು ಮಾಡಲು ನಾವು ಸಿದ್ಧರಾಗಿದ್ದೇವೆ. ಆದರೆ ದೇವರ ಸನ್ನಿಧಿಯಲ್ಲಿ ನಿತ್ಯ ಜೀವನವನ್ನು ಪಡೆಯಲು ಬೇಕಾದಂತಹ ಏನಾದರೂ ಒಳಿತನ್ನು ನಾವು ಮಾಡುತ್ತಿದ್ದೇವೆ, ಏನಾದರೂ ಅಂತಹ ಪ್ರಾರ್ಥನೆಗಳನ್ನು ನಾವು ಮಾಡುತ್ತಿದ್ದೇವೆ. ದೇವಾಲಯಕ್ಕೆ ಬಂದು ಮೊಣಕಾಲೂರಿ ನಾವು ಪ್ರಾರ್ಥಿಸುವುದು ಎಲ್ಲವೂ ಈ ಜೀವನಕ್ಕೆ ಸೀಮಿತವಾದ ವಿಷಯಗಳು. 80 ವರ್ಷ, 90 ವರ್ಷ, 100 ವರ್ಷ ಮಾತ್ರವಿರುವ ಸೀಮಿತವಾದ ನಮ್ಮ ಜೀವನದಲ್ಲಿ, ಈ ಜೀವನ ಕಾಲದಲ್ಲಿ ಒಳ್ಳೆಯದು ಲಭಿಸಲಿ, ಒಳ್ಳೆಯದು ದೊರಕಲಿ ಎಂಬ ಪ್ರಾರ್ಥನೆಗಳನ್ನು ನಡೆಸುವರು ನಾವೆಲ್ಲರೂ. ಚಿಂತೆ ಮಾಡಿ ನೋಡಿ, ಹೌದು, ದೇವರ ಸನ್ನಿಧಿಯಲ್ಲಿ ಬಂದು ಪ್ರಾರ್ಥಿಸುವಂತಹ ಬಹುತೇಕ ಪ್ರಾರ್ಥನೆಗಳು ಅದೇ ರೀತಿಯಲ್ಲಿದೆ. ನಮ್ಮ ಜೀವನಕ್ಕೆ, ಈ ಲೋಕ ಜೀವನಕ್ಕೆ ಸೀಮಿತವಾದಂತಹ ಪ್ರಾರ್ಥನೆಗಳು, ಈ ಲೋಕ ಜೀವನದ ಒಳಗೆ ಸೀಮಿತವಾದಂತಹ ಪ್ರಾರ್ಥನೆಗಳು, ಈ ಲೋಕಕ್ಕೆ ಆಚೆ ಇರುವ ನಿತ್ಯ ಜೀವನಕ್ಕೋಸ್ಕರ ಇರುವ ಏನಾದರೂ ಪ್ರಾರ್ಥನೆಗಳನ್ನು ನಾವು ಮಾಡಿದ್ದೇವೆ ಎಂದು ಚಿಂತೆ ಮಾಡಬೇಕಾದಂತಹ ಒಂದು ವಿಷಯವಾಗಿದೆ. ಒಂದು ಕತೆ ಈ ರೀತಿಯಲ್ಲಿದೆ. ಒಂದು ಭಾರಿ ಶ್ರೀಮಂತ, ಅವನ ಮನೆಗೆ ಒಂದು ದಿನ ಗುರು ಬಂದನು. ಗುರು ಅಂದರೆ ಚರ್ಚಿನ ಗುರು, ಅವನ ದೇವಾಲಯದ ಪಕ್ಕದ ದೇವಾಲಯದ ಗುರು ಅವನ ಮನೆಗೆ ಬಂದನು. ಶ್ರೀಮಂತರಾದಂತಹ ಈ ವ್ಯಕ್ತಿಯ ಮನೆಗೆ ಬಂದನು, ಒಂದು ವ್ಯಕ್ತಿಯ ಮನೆಗೆ ಬಂದರು. ಅವನು ಬಹಳ ಶ್ರೀಮಂತ. ತನ್ನಲ್ಲಿರುವ ಶ್ರೀಮಂತವನ್ನೆಲ್ಲ, ತನ್ನಲ್ಲಿರುವ ಸಂಪತ್ತನ್ನೆಲ್ಲ, ತನ್ನ ಶ್ರೀಮಂತತನವನ್ನೆಲ್ಲ ಗುರುಗಳಿಗೆ ತೋರಿಸಬೇಕು ಎಂಬ ಒಂದು ಆಸೆ ಅವನಲ್ಲಿ. ಅವನು ತನ್ನ ಮನೆಯ ಎತ್ತರದ ಮಹಡಿಗೆ ಗುರುವನ್ನು ಕರೆದುಕೊಂಡು ಹೋದನು. ಗುರುವನ್ನು ಕರೆದುಕೊಂಡು ಹೋಗಿ ಟೆರಸ್ ಮೇಲೆ ಗುರುವನ್ನು ನೆರೆಸಿ ಎಡಗಡೆಗೆ ಕೈ ತೋರಿಸುತ್ತಾ ಎಡಗಡೆಗೆ ಕೈ ತೋರಿಸುತ್ತಾ ಹೀಗೆಂದನು, ನೋಡು ಅಲ್ಲಿ ಗುರುಗಳೇ, ಅಲ್ಲಿ ನೋಡಿ, ಇದು ನನ್ನ ತೋಟ. 100 ಎಕರೆಗಳಿರುವ ನನ್ನ ತೋಟ ಇದು. ನಾನು ಬಹಳ ಶ್ರೀಮಂತ. ಇದು ನಾನೆಲ್ಲ ಅಧ್ವಾನ ಮಾಡಿ ಇದನ್ನೆಲ್ಲ ಪಡೆದಿರುವೆ. 100 ಎಕರೆಗಳಿರುವ ನನ್ನ ತೋಟ ಇದು. ನಂತರ ಬಲೆಗಡೆಗೆ ಕೈ ಮಾಡಿ ಅವನು ತನ್ನ ಫ್ಯಾಕ್ಟರಿಯನ್ನು ತೋರಿಸಿದ. ಇದು ನನ್ನ ಫ್ಯಾಕ್ಟರಿ. ಹಲವಾರು ವರ್ಷಗಳಿಂದ ಕಷ್ಟಪಟ್ಟು ದುಡಿದು ನಾನು ಕಟ್ಟಿ ಮುಗಿಸಿದ ನನ್ನ ಫ್ಯಾಕ್ಟರಿ. ಇದು ನನ್ನ ತೋಟ. ಎಡಗಡೆ ಬಲಗಡೆ ಇದು ನನ್ನ ಫ್ಯಾಕ್ಟರಿ. ಮತ್ತಲ್ಲಿ ಮುಂದುಗಡೆ ನೋಡಿ, ಅಲ್ಲಿ ತುಂಬ ವಾಹನಗಳು ನಿಂತಿವೆ. ಇವೆಲ್ಲವೂ ನಂದೆ. ನಾನು ಕಷ್ಟಪಟ್ಟು ದುಡಿದು ಶೇಖರಿಸಿರುವುದು ಇವೆಲ್ಲ ನಂದೆ. ಎಡಗಡೆಗೆ ತೋಟ, ಬಲಗಡೆಗೆ ಕಂಪನಿ, ಫ್ಯಾಕ್ಟರಿ, ಮುಂದುಗಡೆ ಹಲವಾರು ವಾಹನಗಳು. ಮತ್ತು ಹಿಂದುಗಡೆ ಕೆಲಸ ಮಾಡುತ್ತಿರುವಂತಹ ಅನೇಕ ದಾಸರು, ಅನೇಕ ವ್ಯಕ್ತಿಗಳು, ಅವನ ಕೂಲಿ ಆಳುಗಳು. ಎಲ್ಲ ಕಡೆಯೂ ತೋರಿಸಿದ. ಇದೆಲ್ಲ ನನ್ನ ಸಂಪತ್ತು, ಇದೆಲ್ಲ ನಾನು ಅಧ್ವಾನ ಮಾಡಿ ಖರೀದಿಸಿದ್ದು ಅಥವಾ ಅಧ್ವಾನದಿಂದ ನಾನು ಶೇಖರಿಸಿದ ಕಾರ್ಯಗಳು ಇವೆಲ್ಲವೂ ಅಂತ ಅವನು ತನ್ನನ್ನೇ ತಾನೇ ದೊಡ್ಡವನಾಗಿ ಹೇಳಿಕೊಳ್ಳುತ್ತಾ ಗುರುವಿನ ಮುಂದೆ ತನ್ನನ್ನು ತಾನೇ, ತನ್ನ ಶ್ರೀಮಂತನೆಲ್ಲ ತೋರಿಸುತ್ತಾ ಇದ್ದ. ಆಗ ಹಿಂದಿರುವುದಕ್ಕಿಂತ ಮುಂಚೆ, ಕೆಳಗಿನ ಮಗಡಿಗೆ ಹೋಗುವುದಕ್ಕಿಂತ ಮುಂಚೆ ಗುರು ಅವನಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದನು. ಎಡಗಡೆ ತೋರಿಸಿದೆ, ಬಲಗಡೆ ತೋರಿಸಿದೆ, ಮುಂದುಗಡೆ ತೋರಿಸಿದೆ, ಹಿಂದುಗಡೆ ತೋರಿಸಿದೆ, ಯಾಕೆ ಮೇಲ್ಗಡೆ ಮಾತ್ರ ತೋರಿಸಿಲ್ಲ? ಎಡಗಡೆ ತೋರಿಸಿದೆ, ಬಲಗಡೆ ತೋರಿಸಿದೆ, ಮುಂದುಗಡೆ ತೋರಿಸಿದೆ, ಹಿಂದುಗಡೆ ತೋರಿಸಿದೆ, ಯಾಕೆ ಮೇಲೆ ಏನು ತೋರಿಸಿಲ್ಲ ನೀನು? ಅದು ಒಂದು ಜಾಗ, ಮೇಲೂ ಇರಬೇಕು ನಿನಗೇನಾದರೂ. ಆಗ ಅವನು ಚಿಂತೆ ಮಾಡಿಸಿದನು, ಜೀವನದಲ್ಲಿ ನನ್ನ ಬಲಗಡೆ ತೋಟಗಳು 106 ಎಕರೆ ತೋಟಗಳಿವೆ. ಬಲಗಡೆ ನನ್ನ ಜೀವನದಲ್ಲಿ ನಾನು ಕಷ್ಟದಿಂದ ಅಧ್ವಾನಿ ಸಿದ್ಧಪಡಿಸಿದ ಒಂದು ಫ್ಯಾಕ್ಟರಿ ಇದೆ. ಮುಂದುಗಡೆ ಹಲವಾರು ವಾಹನಗಳಿವೆ. ಹಿಂದುಗಡೆ ಕೆಲಸ ಮಾಡುವಂತಹ ಕೂಲಿ ಆಳುಗಳಿವೆ.
ಆದರೆ ಮೇಲ್ಗಡೆ ನಾನು ಏನೂ ಮಾಡಿಲ್ಲ ಇನ್ನು. ದೇವರ ಸನ್ನಿಧಿಯಲ್ಲಿ ಇರುವುದು ಮಾತ್ರ ನಿರಂತರವಾಗಿ ಇರುವ ನಿನ್ನ ಸಂಪತ್ತು. ದೇವರ ಸನ್ನಿಧಿಯಲ್ಲಿ ನೀನು ಏನು ಜೋಡಿಸಿಟ್ಟಿರುವೆ ಎಂದು ನೀನು ನಿನ್ನನ್ನೇ ಕೇಳಬೇಕಾದಂತಹ ಒಂದು ವಿಷಯ. ಹೌದು ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ದೇವರ ಸನ್ನಿಧಿಯಲ್ಲಿ ಬಂದು ಪ್ರಾರ್ಥಿಸುವುದು ಎಲ್ಲವೂ ನನ್ನ ಎಡಗಡೆ ಇರುವ, ಬಲಗಡೆ ಇರುವ, ಮುಂದುಗಡೆ ಇರುವ, ಹಿಂದುಗಡೆ ಇರುವ ವಿಷಯಗಳಿಗಾಗಿ ಮಾತ್ರವಾಗಬಾರದು. ಅದಕ್ಕಿಂತ ಮಿಗಿಲಾಗಿ ದೇವರ ಸನ್ನಿಧಿಯಲ್ಲಿ ಶೇಖರಿಸಬೇಕಾದಂತಹ ಒಳಿತನ್ನು, ಕೃಪೆಗಳಿಗೋಸ್ಕರ ದೇವರ ಸನ್ನಿಧಿಯಲ್ಲಿ ಬಂದು ಪ್ರಾರ್ಥಿಸಲು ನನಗೂ ನಿನಗೂ ಸಾಧ್ಯವಾಗಬೇಕು. ದೇವರ ಸನ್ನಿಧಿಯಲ್ಲಿ ಬಂದು ದೇವರ ಅನುಗ್ರಹಗಳನ್ನು ಕೊಡಿರಿ, ಕೃಪಾವಾರಗಳನ್ನು ಕೊಡಿರಿ, ನನಗೆ ಅದು ಕೊಡಿ, ಇದು ಕೊಡಿ, ನನ್ನ ಆಸೆಗಳನ್ನು ಈಡೇರಿಸಿ, ನನ್ನ ಸಂಪತ್ತು ಇನ್ನೂ ಹೆಚ್ಚಿಸಿ, ನನ್ನ ಆರ್ಥಿಕ ಸಮಸ್ಯೆಗಳನ್ನು ದೂರ ಮಾಡಿ ಎಂದು ಹೇಳುವುದಕ್ಕಿಂತ ಮೊದಲು ದೇವರೇ ನಿನ್ನ ಸನ್ನಿಧಿಯಲ್ಲಿರುವ ನನ್ನ ಸಂಪತ್ತನ್ನು ಹೆಚ್ಚಿಸಿ ಎಂದು ಬೇಡಿಕೊಳ್ಳಲು ಪ್ರೀತಿಯ ಸಹೋದರ ಸಹೋದರಿಯರೇ ನಮಗೆ ಸಾಧ್ಯವಾಗಬೇಕಾಗಿದೆ. ಹಾಗೆ ಪ್ರಾರ್ಥಿಸಿದರೆ ಮಾತ್ರ ಜೀವನಕ್ಕೆ ಒಂದು ಅರ್ಥ. ಹಾಗೆ ಪ್ರಾರ್ಥಿಸಿದರೆ ಮಾತ್ರ ಜೀವನಕ್ಕೆ ಏನಾದರೂ ದೊರಕುವುದು ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ಆತ್ಮೀಯರೇ, ಚಿಂತಿಸಿ ನೋಡೋಣ, ದೇವರ ಸನ್ನಿಧಿಯಲ್ಲಿ ಏನನ್ನು ನಾವು ಶೇಖರಿಸಿದ್ದೇವೆ. ನಾವೆಲ್ಲರೂ ವಯಸ್ಸಿಗೆ ಬಂದವರು, 20, 30, 40, 50, 60, 70 ಅದಕ್ಕಿಂತ ಮೇಲಿರುವ ವಯಸ್ಸಿನಲ್ಲಿರುವರು ನಾವೆಲ್ಲರೂ. ಏನು ಶೇಖರಿಸಿದ್ದೇವೆ? ಇಷ್ಟು ವರ್ಷ ಈ ಲೋಕದಲ್ಲಿ ಜೀವನ ಮಾಡಿದ್ದೇವೆ. ಎಡಗಡೆ ಶೇಖರಿಸಿದ್ದೇವೆ, ಬಲಗಡೆ ಶೇಖರಿಸಿದ್ದೇವೆ, ಮುಂದುಗಡೆ ಶೇಖರಿಸಿದ್ದೇವೆ, ಹಿಂದುಗಡೆ ಶೇಖರಿಸಿದ್ದೇವೆ, ಮೇಲ್ಗಡೆ ಏನು ಶೇಖರಿಸಿದ್ದೀವಿ? ಇದು ನಾವು ನಮ್ಮನ್ನೇ ಕೇಳಬೇಕಾದಂತಹ ಒಂದು ವಿಷಯ. ಏನಿದೆ ನನಗೆ ದೇವರ ಸನ್ನಿಧಿಯಲ್ಲಿ ಹೇಳಿಕೊಳ್ಳಲು? ದೇವರ ಸನ್ನಿಧಿಯಲ್ಲಿ ಹೆಮ್ಮೆ ಪಡಲು ನನಗೆ ಏನಿದೆ? ದೇವರ ಸನ್ನಿಧಿಯಲ್ಲಿ ಹೇಳಿಕೊಳ್ಳಲು ನನಗೇನಿದೆ? ದೇವರ ಸನ್ನಿಧಿಯಲ್ಲಿ ಬಂದು ನಿಲ್ಲುವಾಗ ದೇವರಿಂದ ನನ್ನ ಜೀವನವು ಹೆಮ್ಮೆ ಪಡುವಂತಹ ಏನನ್ನು ಇಷ್ಟರ ತನಕ ನಾನು ಸ್ವಂತಪಡಿಸಿದ್ದೇನೆ ಎಂದು ಚಿಂತೆ ಮಾಡಬೇಕಾದಂತಹ ಒಂದು ವಿಷಯ. ಹೌದು ಆತ್ಮೀಯರೇ, ಇಷ್ಟು ವರ್ಷ ಈ ಭೂಮಿಯಲ್ಲಿ ಬದುಕಿದರೂ ಈ ಲೋಕಕ್ಕೆ ಸೀಮಿತವಾದಂತಹ ವಿಷಯಗಳಿಗೋಸ್ಕರ ಮಾತ್ರ ಪ್ರಾರ್ಥನೆ ಮಾಡಿ, ಅದಕ್ಕೋಸ್ಕರ ಮಾತ್ರ ಅಧ್ವಾನ ನಡೆಸಿ, ಅದಕ್ಕೋಸ್ಕರ ಮಾತ್ರ ಆಸೆ ಪಟ್ಟು, ಅದಕ್ಕೋಸ್ಕರ ಮಾತ್ರ ಪ್ರಾರ್ಥಿಸುವ ವ್ಯಕ್ತಿಗಳು ಆಗದೆ ದೇವರ ಸನ್ನಿಧಿಯಲ್ಲಿ ಮೇಲೆ ನಿತ್ಯ ಜೀವನಕ್ಕೋಸ್ಕರ ನಾವು ಏನನ್ನು ಜೋಡಿಸಿಟ್ಟಿದ್ದೇವೆ ಎಂಬುದನ್ನು ಚಿಂತೆ ಮಾಡಬೇಕಾದಂತಹ ಒಂದು ವಿಷಯವಾಗಿದೆ. ಆದುದರಿಂದ ಆತ್ಮೀಯರೇ, ಈ ದಿನದ ವಚನವನ್ನು ಕೇಳಿದಾಗ ನಾವು ಚಿಂತೆ ಮಾಡಿದಿಷ್ಟೇ ವಿಷಯ. ದೇವರ ಸನ್ನಿಧಿಗೆ ಬರಲು 2 ಕಾರಣಗಳು. ಒಂದನೆಯದು ಆಸೆಗಳನ್ನು ಈಡೇರಿಸಬೇಕು ಎಂಬ ಪ್ರಾರ್ಥನೆಗಳೊಂದಿಗೆ, ಕೊರತೆಗಳನ್ನು ನೀಗಿಸಿ ಎಂಬ ಪ್ರಾರ್ಥನೆಗಳೊಂದಿಗೆ. ಎಲ್ಲ ನಮ್ಮ ಜೀವನದ ಎಲ್ಲ ಆಸೆಗಳು ಇದರಲ್ಲೇ ಇದೆ. ದೇವರ ಸನ್ನಿಧಿಗೆ ಬರುವುದು ಆಸೆಗಳನ್ನು ಈಡೇರಿಸಲು, ಅದೇ ರೀತಿ ಕೊರತೆಗಳನ್ನು ನೀಗಿಸಲು. ಹೀಗೆ ಆಸೆಗಳನ್ನು ಈಡೇರಿಸಲು, ಕೊರತೆಗಳನ್ನು ನೀಗಿಸಲು ದೇವರು ನಮಗೆ ನಮ್ಮ ಜೀವನಕ್ಕೆ ಅನುಗ್ರಹವನ್ನು ನೀಡಬೇಕು ಎಂದರೆ ನಮ್ಮ ಜೀವನದಲ್ಲಿ ಪಾಪ ಇರಬಾರದು ಎಂಬುದಾಗಿದೆ. ಹಾಗೆ ಪಾಪವಿಲ್ಲದ ನಮ್ಮನ್ನು ನಾವೇ ಶುದ್ಧಿಗೊಳಿಸಿ ದೇವರ ಸನ್ನಿಧಿಗೆ ಬಂದು ಪ್ರಾರ್ಥಿಸುವಾಗ ದೇವರು ನಮಗೆ ಬೇಕಾದಂತಹ ಅನುಗ್ರಹಗಳನ್ನು ನೀಡುವನು ಎಂಬುದು ಖಚಿತವಾದ ಒಂದು ವಿಷಯವಾಗಿದೆ. ಖಚಿತವಾಗಿಯೂ ಶುದ್ಧಗೊಂಡ ಒಂದು ಆತ್ಮದೊಂದಿಗೆ ದೇವರ ಸನ್ನಿಧಿಯಲ್ಲಿ ಬಂದು ಪ್ರಾರ್ಥಿಸುವಾಗ ದೇವರು ಅನುಗ್ರಹಗಳನ್ನು ಕೊಡುವನು. ಅದ್ಭುತಗಳು ನನ್ನ ಜೀವನದಲ್ಲೂ ನಡೆಯುತ್ತದೆ. ಇದು ನಾವು ಕೇಳಿದ ಮೊದಲ ವಿಷಯ. ಈ ಪ್ರಾರ್ಥನೆಯು ನಾವು ಪ್ರಾರ್ಥಿಸುತ್ತೇವೆ, ನಮ್ಮ ಜೀವನದಲ್ಲಿ ಈ ಲೋಕ ಜೀವನದ ಎಲ್ಲ ಸಮಸ್ಯೆಗಳು ಬಗೆಹರಿಸಲ್ಪಡಬೇಕು ಎಂದು ಪ್ರಾರ್ಥಿಸುತ್ತೇವೆ. ದೇವರು ಖಂಡಿತವಾಗಿಯೂ ನಮಗೆ ಅನುಗ್ರಹಗಳನ್ನು ಕೊಡುತ್ತಾನೆ, ಅದ್ಭುತಗಳು ನಮ್ಮ ಜೀವನದಲ್ಲಿ ನಡೆಯುತ್ತವೆ. ಅದೇ ರೀತಿ ಈ ಲೋಕಕ್ಕೆ ಆಚೆ ಇರುವ ಕಾರ್ಯಗಳಿಗೋಸ್ಕರ ಕೂಡ ನಾವು ಪ್ರಾರ್ಥಿಸಬೇಕಾಗಿದೆ. ನಿತ್ಯ ಜೀವನಕ್ಕೋಸ್ಕರ ನಾವು ಸಂಪಾದನೆಯನ್ನು ಮಾಡಬೇಕಾಗಿದೆ. ಇದು ನಾವು ಇಂದು ಕೇಳಿದ ವಿಷಯ. ಎಲ್ಲ ಆಸೆಗಳು, ಎಲ್ಲ ಇಷ್ಟಗಳು, ಎಲ್ಲ ಸಮಸ್ಯೆಗಳು
ಈಡೇರಿಸಿ ನಮ್ಮನ್ನು ಅನುಗ್ರಹಿಸುವ ದೇವರು ಒಂದೇ ವಿಷಯ ನಮ್ಮಲ್ಲಿ ಕೇಳುವುದು, ಪಾಪದಿಂದ ದೂರವಿರು. ಪಾಪದಿಂದ ದೂರವಿದ್ದು ದೇವರ ಸನ್ನಿಧಿಯಲ್ಲಿ ಸ್ವರ್ಗದಲ್ಲಿ ಸಂಪಾದನೆಯನ್ನು ನಡೆಸು. ನಿನ್ನ ಜೀವನ ಸಂತೋಷವಾಗಿ ಮುನ್ನಡೆಸಲು ನಿನಗೆ ಸಾಧ್ಯವಾಗುತ್ತದೆ ಎಂದು ಇಂದು ನಾವು ಕೇಳಿದ ವಿಷಯ. ನಾವು ಈ ವಾರದಲ್ಲಿ ಮುನ್ನಡೆಯುವಾಗ ಮುಂದಿನ ಶುಕ್ರವಾರದ ತನಕ ಈ ಒಂದು ಚಿಂತೆ ನಮ್ಮ ಮನದಲ್ಲಿರಬೇಕು. ನಾನು ಸ್ವರ್ಗದಲ್ಲಿ ಸಂಪಾದನೆ ಮಾಡಬೇಕಾಗಿದೆ. ಸ್ವರ್ಗದಲ್ಲಿ ದೇವರ ಸನ್ನಿಧಿಯಲ್ಲಿ ಮೇಲ್ಗಡೆ ಉನ್ನತದಲ್ಲಿ ಉನ್ನತಿಯಲ್ಲಿ ನನಗೆ ಸಂಪಾದನೆ ಇರಬೇಕು. ಈ ಲೋಕದಲ್ಲಿ ಮಾತ್ರ ಸೀಮಿತವಾದ ವಿಷಯಗಳು ಆಗಬಾರದು. ನನ್ನ ಆಸೆಗಳು, ನನ್ನ ಇಷ್ಟಗಳು, ಅದಕ್ಕಿಂತ ಮಿಗಿಲಾಗಿರುವ ವಿಷಯಗಳಿಗೋಸ್ಕರ ಪ್ರಾರ್ಥಿಸುತ್ತಾ ದೇವರಲ್ಲಿ ಕೃಪೆಯನ್ನು ಯಾಚಿಸುತ್ತಾ ನಮಗೆ ಬೇಡೋಣ. ದೇವರು ನಮ್ಮೆಲ್ಲರನ್ನೂ ಅನುಗ್ರಹಿಸಲಿ. ಇನ್ನು ದೇವರು ನೀಡಿದ ಅನುಗ್ರಹಗಳಿಗೋಸ್ಕರ ಈಗಾಗಲಷ್ಟೇ ದೇವರು ನೀಡಿದ ಅನೇಕ ಅನುಗ್ರಹಗಳು ಇವೆ. ಆ ಅನುಗ್ರಹಗಳಿಗೋಸ್ಕರ ಕೂಡ ದೇವರಲ್ಲಿ ವಂದನೆಯನ್ನು ಸಲ್ಲಿಸುತ್ತಾ ದೇವರೇ ಕೃಪಾವರಗಳನ್ನು ನೀಡಿ ಈ ಲೋಕಕ್ಕೆ ಸೀಮಿತವಾದ ಒಂದು ಜೀವಿತವಲ್ಲ ನನ್ನದು ಎಂಬ ಚಿಂತೆಯೊಂದಿಗೆ ಸ್ವರ್ಗಲೋಕದಲ್ಲಿ ಸಂಪಾದನೆಯನ್ನು ಮಾಡಬೇಕಾದಂತಹ ಚಿಂತೆಯನ್ನು, ಕೃಪಾವರಗಳನ್ನು ನನಗೆ ಕೊಡಿರಿ, ನಮಗೆ ಕೊಡಿರಿ, ದಯಪಾಲಿಸಿರಿ ಎಂಬ ಪ್ರಾರ್ಥನೆಯೊಂದಿಗೆ ಬಲಿಪೂಜೆಯಲ್ಲಿ ಭಾಗವಹಿಸಲು ನಮಗೆ ನಮ್ಮನ್ನೇ ಸಿದ್ಧಗೊಳಿಸೋಣ. ದೇವರು ಎಲ್ಲರನ್ನು ಸಮೃದ್ಧವಾಗಿ ಅನುಗ್ರಹಿಸಲಿ. ಪಿತಾ, ಸುತ ಮತ್ತು ಪವಿತ್ರಾತ್ಮರಾಗಿರುವ ಸರ್ವೇಶ್ವರ ಸದಾಕಾಲಕ್ಕೂ ಆಮೇನ್. ಪ್ರೈಸ್ ಲಾರ್ಡ್. ನಮಗೆ ಇವತ್ತು ದೇವರ ವಾಕ್ಯವನ್ನು ದಯಪಾಲಿಸಿದ ವಂದನೀಯ ಸ್ವಾಮಿ ಫಾದರ್ ಲಿಬಿನ್ ಅವರಿಗೆ ಒಂದು ಗಟ್ಟಿ ಚಪ್ಪಳ ತಟ್ಟುತ್ತಾ ದೇವರನ್ನು ಸ್ತುತಿಸೋಣ. ಪ್ರತ್ಯೇಕ ಎರಡು ಕರಗಳನ್ನು ಮೇಲಕ್ಕೆತ್ತಿ ಅವರಿಗಾಗಿ ಪ್ರಾರ್ಥಿಸೋಣ. ಹಾಲೆಲುಯ್ಯ, ಹಾಲೆಲುಯ್ಯ, ಹಾಲೆಲುಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲುಯ್ಯ, 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 ಹಾಲೆಲುಯ್ಯ. ಪ್ರೈಸ್ ಲಾರ್ಡ್. ಒಂದು 5 ನಿಮಿಷ ಸಮಯ ಇದೆ. ಯಾರಿಗೆಲ್ಲ ಹೊರಗೆ ಹೋಗಲಿಕ್ಕೆ ಇದೆ, ಹೊರಗೆ ಹೋಗಿ ಬೇಗ ಬನ್ನಿ. 5 मिनट टाइम असा मेसेज बलिदान आरंभ करूँ. మనకి బైరు సాంగ్ झाला वसून अगेन्स्ट येया.
ಯೇಸು ಒಳ್ಳೆವ, ಯೇಸು ವಲ್ಲಭ ಎಂದೆಂದು ಬದಲಾಗರು, ಅವರೆಂದೆಂದು ಬದಲಾಗರು. ಯೇಸು ಒಳ್ಳೆವ, ಯೇಸು ವಲ್ಲಭ ಎಂದೆಂದು ಬದಲಾಗರು, ಅವರೆಂದೆಂದು ಬದಲಾಗರು. ಕುರುಡರ ಕಣ್ಗಳ ತೆರೆದವ, ಅವರು ಒಳ್ಳೆವ ಒಳ್ಳೆಯವರೇ. ಕಿವುಡರ ಕಿವಿಗಳ ತೆರೆದವ, ಅವ ಒಳ್ಳೆವ ಒಳ್ಳೆಯವರೇ. ಕುರುಡರ ಕಣ್ಗಳ ತೆರೆದವ, ಅವರೊಳ್ಳೆವ ಒಳ್ಳೆಯವರೇ. ಕಿವುಡರ ಕಿವಿಗಳ ತೆರೆದವ, ಅವ ಒಳ್ಳೆವ ಒಳ್ಳೆಯವರೇ. ಅವರು ಒಳ್ಳೆವ ಸರ್ವವಲ್ಲಭ, ಅವರಿರುವಾಗಿ ಇರುವಾತರು. ಅವರು ಒಳ್ಳೆವ ಸರ್ವವಲ್ಲಭ, ಅವರಿರುವಾಗಿ ಇರುವಾತನು. ಎಂದೆಂದು ಬದಲಾಗರು, ಅವರೆಂದೆಂದು ಬದಲಾಗರು. ಯೇಸು ಒಳ್ಳೆವ, ಯೇಸು ವಲ್ಲಭ ಎಂದೆಂದು ಬದಲಾಗರು, ಎಂದೆಂದು ಬದಲಾಗರು. ಸಂತೋಷ ಸಂತೋಷ ಸಂತೋಷವೇ, ಪರಲೋಕ ಸಂತೋಷವೇ. ಸಂತೋಷ ಸಂತೋಷ ಸಂತೋಷವೇ, ಅವರ ಸನ್ನಿಧಿಯಲ್ಲಿ ಸಂತೋಷವೇ. ಸಂತೋಷ ಸಂತೋಷ ಸಂತೋಷವೇ, ಪರಲೋಕ ಸಂತೋಷವೇ. ಸಂತೋಷ ಸಂತೋಷ ಸಂತೋಷವೇ, ಅವರ ಸನ್ನಿಧಿಯಲ್ಲಿ ಸಂತೋಷವೇ. ಕರ್ತರ ಯುದ್ಧದಲ್ಲಿ ಜೊತೆ ಇರುವಾಗ ಭಯವೇ ನಮಗಿಲ್ಲ. ಕೈಗಳ ಮೇಲೆತ್ತಿ ಆರಾಧಿಸುವ, ಎಂದು ಜಯವನ್ನು ಒದಗಿಸುವ. ಕರ್ತರು ಯುದ್ಧದಲ್ಲಿ ಜೊತೆ ಇರುವಾಗ ಭಯವೇ ನಮಗಿಲ್ಲ. ಕೈಗಳ ಮೇಲೆತ್ತಿ ಆರಾಧಿಸುವ, ನಾವು ಕರಗಿಲ್ಲ. ಯೇಸು ಒಳ್ಳೆವ, ಯೇಸು ವಲ್ಲಭ ಎಂದೆಂದು ಬದಲಾಗರು, ಅವರೆಂದೆಂದು ಬದಲಾಗರು. ಯೇಸು ಒಳ್ಳೆವ, ಯೇಸು ವಲ್ಲಭ ಎಂದೆಂದು ಬದಲಾಗರು, ಅವರೆಂದೆಂದು ಬದಲಾಗರು. ನೂರಾರು ಕಷ್ಟಗಳು ನಮ್ಮೆದುರು ಬಂದರು, ಸೋಲುವುದೇ ಬೇಡ. ಭೂಲೋಕ ಜಯಿಸಿದವ ನಮ್ಮೊಂದಿಗೆ ಇರುವಾಗ ಜಯ 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 ನಮಗೆ. ನೂರಾರು ಕಷ್ಟಗಳು ನಮ್ಮೆದುರು ಬಂದರು, ಸೋಲುವುದೇ ಬೇಡ. ಭೂಲೋಕ ಜಯಿಸುವ ನಮ್ಮೊಂದಿಗೆ ಇರುವಾಗ ಜಯ 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 ನಮಗೆ. ದುಃಖದಲ್ಲಿ ಸಾಂತ್ವನ ತರುವವ, ಅವ ಒಳ್ಳೆವ ಒಳ್ಳೆವರೇ. ನಮ್ಮ ಭಾರವ ಹೊತ್ತು ನೀಗುವ, ಅವ ಒಳ್ಳೆವ ಒಳ್ಳೆವರೇ. ದುಃಖದಲ್ಲಿ ಸಾಂತ್ವನ ತರುವವ, ಅವ ಒಳ್ಳೆವ ಒಳ್ಳೆವರೇ. ನಮ್ಮ ಭಾರವ ಹೊತ್ತು ನೀಗುವ, ಅವ ಒಳ್ಳೆವ ಒಳ್ಳೆವರೇ. ಅವರು ಒಳ್ಳೆವ ಸರ್ವವಲ್ಲಭ, ಅವರಿರುವಾಗಿ ಇರುವಾತರು. ಅವರು ಒಳ್ಳೆವ ಸರ್ವವಲ್ಲಭ, ಅವರಿರುವಾಗಿ ಇರುವಾತರು. ಯೇಸು ಒಳ್ಳೆವ, ಯೇಸು ವಲ್ಲಭ ಎಂದೆಂದು ಬದಲಾಗರು,
ಅವರೆಂದೆಂದು ಬದಲಾಗರು. ಯೇಸು ಒಳ್ಳೆವ, ಯೇಸು ವಲ್ಲಭ, ಎಂದೆಂದು ಬದಲಾಗರು, ಅವರೆಂದೆಂದು ಬದಲಾಗರು, ಅವರೆಂದೆಂದು ಬದಲಾಗರು, ಅವರೆಂದೆಂದು ಬದಲಾಗರು. ಈ ಬಲಿಪೂಜೆಗಳನ್ನು ಕೊಟ್ಟಿದ್ದಾರೆ ಥ್ಯಾಂಕ್ಸ್ ಗಿವಿಂಗ್ ಉಪಕಾರ ಸ್ಮರಣಾರ್ಥ ಡೆಲ್ಫಿನ್ ಮತ್ತು ಕ್ಲಾರಾ ಗ್ಲಾಡ್ಸನ್. ಒಂದು ಒಳ್ಳೆಯ ಪ್ರಪೋಸಲ್ ಅವರಿಗೆ ಸಿಗಲಿಕ್ಕಾಗಿ, ಲೂಸಿ ಡಿಸೋಜಾ ಅವರ ಒಂದು ಇಂಟೆನ್ಷನ್ಗಾಗಿ, ಶೇಖರ ಅವರಿಗೆ ಒಳ್ಳೆಯ ಆರೋಗ್ಯ ಸಿಗಲಿಕ್ಕಾಗಿ, ಅಶುಂತಾ ಅವರೊಂದು ಪ್ರೆಗ್ನೆಂಟ್ ಇದ್ದಾರೆ ಅವರಿಗೆ, ಸೋನಿಯಾ ಮತ್ತು ರವಿ, ಬ್ರಿಜಿತಾ ಅವರಿಗೆ ಆರೋಗ್ಯ ಸಿಗಲಿಕ್ಕೆ, ರೊಬಿಲ್ ಡಿಸೋಜಾ, ಅರುಣ್ ಜಾಯಲ್ ಪಿಂಟೋ, ಫಿಲೋಮಿನಾ ಮತ್ತು ಕುಟುಂಬ, ಫ್ರಾನ್ಸಿಸ್, ಮರಿಯಾ ಮತ್ತು ಕುಟುಂಬ, ಜಾನ್ ಕ್ರಾಸ್ತಾ ಮತ್ತು ಕುಟುಂಬ, ಥಾಮಸ್, ಲೀನಾ ಡಿಸೋಜಾ, ರೇಷ್ಮಾ ಸಲ್ಡಾನಾ, ಶಾಲೆಟ್ ಅವರಿಗಾಗಿ ಪ್ರಾರ್ಥಿಸೋಣ. ಹಾಗೂ ಸತ್ತವರ ಆತ್ಮಗಳಿಗಾಗಿ ಬಲಿಪೂಜೆಯನ್ನು ಕೊಟ್ಟಿದ್ದಾರೆ ಜಾಕಬ್ ಡಿಸೋಜಾ, ಮಾಲಿ ಡಿಸೋಜಾ ಮತ್ತು ಕುಟುಂಬ, ಫ್ರಾನ್ಸಿಸ್ ಡಿಸೋಜಾ, ಗೋಪಿ, ದುಲ್ಸಿನ್ ಮೊಂತೇರೋ, ಸಿರಿಲ್ ಅಪೋಸ್, ಸೈಮನ್ ಲೋಬ ಮತ್ತು ಕುಟುಂಬ, ಬ್ಯಾಪ್ಟಿಸ್ಟ್ ಡಿಸೋಜಾ, ಹೆನ್ರಿ ಡಿಸೋಜಾ, ಥಾಮಸ್ ಕ್ರಾಸ್ತಾ, ದಿವ್ಯಾ ರಾಡ್ರಿಗಸ್, ಬ್ರದರ್ ಜಾನ್, ಕಮಲಾ, ಬೈಘ್ಯ, ವಿದ್ಯಾ, ಶಾಂತಿ ಮತ್ತು ಕುಟುಂಬ, ಜ್ಯೋತಿ ಮತ್ತು ಕುಟುಂಬ ಎಲ್ಲವರು ಈ ಬಲಿಪೂಜೆಗಳನ್ನು ಕೊಟ್ಟಿದ್ದಾರೆ. ಅವರಿಗಾಗಿ ಪ್ರಾರ್ಥಿಸುವಾಗ ನಮ್ಮೆಲ್ಲ ಪ್ರಾರ್ಥನೆಗಳನ್ನು, ನಮ್ಮೆಲ್ಲ ಕೋರಿಕೆಗಳನ್ನು ಈ ಬಲಿಪೂಜೆಯಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. യോഹന്നാൻ 14:21. യോഹന്നാൻ 14:21. എൻ്റെ കൽപ്പനകൾ സ്വീകരിക്കുകയും അത് പാലിക്കുകയും ചെയ്യുന്നവനാണ് എന്നെ സ്നേഹിക്കുന്നത്. ನನ್ನ ಆಜ್ಞೆಗಳನ್ನು ಅಂಗೀಕರಿಸಿ ಅವುಗಳ ಪ್ರಕಾರ ನಡೆಯುವವನೇ ನಮ್ಮನ್ನು ಪ್ರೀತಿಸುವವನು. അപ്പോൾ ആരാണ് യേശുവിനെ സ്നേഹിക്കുന്നത്? ಯಾರು ಯೇಸುವನ್ನು ಪ್ರೀತಿಸುವವರಾಗಾದರೆ അവിടുത്തെ കൽപ്പനകൾ പാലിക്കുന്നവനാണ്. ದೇವರ ವಾಕ್ಯವನ್ನು ಪಾಲಿಸುವವರು, ಅದರ ಪ್ರಕಾರ ನಡೆಯುವವರು. ഈ ബൈബിൾ മുഴുവൻ ദൈവത്തിൻ്റെ കൽപ്പനകളാണ്. ಈ ಬೈಬಲಲ್ಲಿರೋದು ದೇವರ ವಾಕ್ಯಗಳು. അത് പാലിക്കുന്നവനാണ് ദൈവത്തെ സ്നേഹിക്കുന്നത്. ಅದನ್ನು ಪಾಲಿಸುವವನು ದೇವರನ್ನು ಪ್ರೀತಿಸುವವನು. യോഹന്നാൻ 15:5. ಯೋಹಾನ 15:5. എന്നെ കൂടാതെ നിങ്ങൾക്കൊന്നും ചെയ്യാൻ സാധ്യമല്ല. ನಾನಲ್ಲದೆ ನಿಮಗೆ ಏನನ್ನು ಮಾಡಲು ಸಾಧ್ಯವಿಲ್ಲ. എന്നെ കൂടാതെ നിങ്ങൾക്കൊന്നും ചെയ്യാൻ സാധ്യമല്ല. ನನ್ನೊಂದಿಗಿರದೆ ನಿಮಗೆ ಏನೂ ಮಾಡಲು ಅಸಾಧ್ಯ. Apart from me you can do nothing. ನನ್ನನ್ನು ಬಿಟ್ಟು ನೀವೇನೂ ಮಾಡಲಾರಿರಿ. നമ്മൾ നിരവധി കാര്യങ്ങൾ ചെയ്യുന്നുണ്ട്. ನಾವು ಏನಾದರೂ ಮಾಡುವುದಾದರೆ നേരെ പ്രഭാതം മുതൽ പ്രദോഷം വരെ ഒത്തിരി കാര്യങ്ങൾ നമ്മൾ ചെയ്യുന്നുണ്ട്. എന്നാൽ അവിടെയെല്ലാം യേശു ഉണ്ടോ? ಎಲ್ಲರೊಟ್ಟಿಗೆ ಯೇಸು ಇದ್ದಾರೆ. യേശു ഇല്ലെങ്കിൽ, ಯೇಸು ಇಲ್ಲದಿದ್ದರೆ നമ്മൾ ചെയ്യുന്ന കാര്യങ്ങളൊന്നും ഫലമാകത്തില്ല. ನಾವು ಮಾಡುವ ಯಾವ ಕೆಲಸಗಳು ಫಲ ಕೊಡುವುದಿಲ್ಲ. കണ്ണുകളടച്ച് കരങ്ങൾ നെഞ്ചോട് ചേർത്ത് വെച്ച് ಕಣ್ಣುಗಳನ್ನು ಮುಚ್ಚಿ ಕರಗಳನ್ನು ಜೋಡಿಸಿ നമ്മുടെ വിശുദ്ധ ബലിയുടെ നിയോഗങ്ങളെല്ലാം നമുക്ക് സമർപ്പിക്കാം. ಈ ಬಲಿಪೂಜೆಯಲ್ಲಿ ನಮ್ಮ ಎಲ್ಲ ಕೋರಿಕೆಗಳನ್ನು ದೇವರಿಗೆ ಸಮರ್ಪಿಸುವ. എല്ലാ കോരിക്കകളെയും സമർപ്പിക്കുക. ಎಲ್ಲ ಕೋರಿಕೆಗಳನ್ನು ಯೇಸುವಿಗೆ ಸಮರ್ಪಿಸುವ. നമ്മെയും നമ്മുടെ കുടുംബത്തെയും സമർപ്പിക്കുക. ನಮ್ಮನ್ನು ನಮ್ಮ ಕುಟುಂಬದವರನ್ನು ಸಮರ್ಪಿಸುವ. ദൈവത്തിൻ്റെ വലിയ സൗഖ്യവും വിടുതലിനും വേണ്ടി പ്രാർത്ഥിക്കുക. ದೇವರಿಂದ ನಮಗೆ ಬಿಡುಗಡೆಯು ಸೌಖ್ಯವು ಸಿಗಲಿಕ್ಕಾಗಿ ನಾವು ಪ್ರಾರ್ಥಿಸುವ. ദൈവത്തിൻ്റെ സാന്നിധ്യം അനുഭവിക്കുവാൻ ഒരുങ്ങുക. ದೇವರ ಸಾನ್ನಿಧ್ಯವನ್ನು ಅನುಭವಿಸಲು ഈ വിശുദ്ധ ബലി സമയം മുഴുവനും ಈ ಬಲಿಪೂಜೆಯಲ್ಲಿ ദൈവത്തിൻ്റെ മഹത്തായ സാന്നിധ്യം കൊണ്ട് അനുഭവിക്കുവാനായിട്ട് ദാഹിക്കുക. ದೇವರ ಸಾನ್ನಿಧ್ಯವನ್ನು ಅನುಭವಿಸಲು ನಾವು ಪ್ರಾರ್ಥಿಸುವ. ಪಿತನ ಸುಧನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್.
ಉನ್ನತದಲ್ಲಿ ದೇವರಿಗೆ ಮಹಿಮೆಯಾಗಲಿ. ಭೂಲೋಕದಲ್ಲಿ ಮಾನವರಿಗೆ ಶಾಂತಿಯು ಭರವಸೆಯು ಎಂದೆಂದಿಗೂ ಇರಲಿ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೀಡಿನಿಂದ ನಮ್ಮನ್ನು ರಕ್ಷಿಸಿರಿ. ಏಕೆಂದರೆ ರಾಜ್ಯ ಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರದಲ್ಲೂ ನಿಮ್ಮದೇ ಆಗಿದೆ. ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಇಹಪರಗಳು ನಿಮ್ಮ ಮಹಿಮೆಯ ವೈಭವದಿಂದ ತುಂಬಿವೆ. ನೀವು ಪರಿಶುದ್ಧರು, ಪರಿಶುದ್ಧರು, ಪರಿಶುದ್ಧರು ಎಂದು ದೇವದೂತರು ಮಾನವರು ಘೋಷಿಸುತ್ತಾರೆ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ನಮ್ಮ ಪ್ರಭುವಾದ ದೇವರೇ, ಮಾನವ ಕುಲದ ನವೀಕರಣ ಮತ್ತು ಉದ್ಧಾರಕ್ಕಾಗಿ ನಿಮ್ಮ ಪ್ರಿಯ ಸುಧನು ದಯಪಾಲಿಸಿದ ಪಾವನ ರಹಸ್ಯಗಳ ನಿರ್ವಹಣೆಗೆ ಆಸಕ್ತರಾದ ನಮ್ಮನ್ನು ಅನುಗ್ರಹಿಸಿರಿ. ಪಿತಾಸುಧ ಮತ್ತು ಪವಿತ್ರಾತ್ಮರು ಆಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಆಮೇನ್. ಯೇಸುವೇ ದೇವರು, 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 ಯೇಸುವೇ ದೇವರು. ಮರುಭೂಮಿಯೇ ಆದರೂ ತನ್ನ ವಾಕ್ಯವ ಕಳಿಸಿದ, ಮರುಭೂಮಿಯೇ ಆದರೂ ತನ್ನ ವಾಕ್ಯವ ಕಳಿಸಿದ, ಸರ್ವಸೃಷ್ಟಿಯ ನಾಯಕ, ಸರ್ವಲೋಕದ ದೇವರು, ಸರ್ವಸೃಷ್ಟಿಯ ನಾಯಕ, ಸರ್ವಲೋಕದ ದೇವರು. ಯೇಸುವೇ ದೇವರು, ಯೇಸುವೇ ದೇವರು, ಯೇಸುವೇ ದೇವರು, ಯೇಸುವೇ ದೇವರು. ನಮ್ಮ ಯೇಸುವಿಂದಾಗದು ಒಂದು ಇಲ್ಲವೇ, ನಮ್ಮ ಯೇಸುವಿನಾಗದು ಒಂದು ಇಲ್ಲವೇ. ಅವರನ್ನೇ ನಂಬುವೆ, ಅವರನ್ನೇ ಆರಾಧಿಸುವೆ, ಅವರನ್ನೇ ನಂಬುವೆ, ಅವರನ್ನೇ ಆರಾಧಿಸುವೆ. ಯೇಸುವೇ ದೇವರು, 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 ಯೇಸುವೇ ದೇವರು. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ನಮ್ಮ ಪ್ರಭುವಾದ ದೇವರೇ, ನೀವು ದಯಪಾಲಿಸಿರುವ ಸಕಲ ನೆರವು ಮತ್ತು ವರಗಳಿಗಾಗಿ ನಿಮಗೆ ಯಥೋಚಿತವಾದ ಕೃತಜ್ಞತೆಯನ್ನು ಸಲ್ಲಿಸಲು ನಾವು ಅಶಕ್ತರಾಗಿದ್ದೇವೆ. ಆದರೂ ಸಕಲ ಸೌಭಾಗ್ಯ ಮತ್ತು ವರಗಳ ಮಹಿಮಾತಿಶಯದಿಂದ ಶೋಭಿಸುತ್ತಿರುವ ಧರ್ಮಸಭೆಯಲ್ಲಿ ಸಕಲ ಚರಾಚರಗಳ ಒಡೆಯರು, ಸೃಷ್ಟಿಕರ್ತರು ಆದ ನಿಮ್ಮನ್ನು ನಿರಂತರ ಸ್ತುತಿಸಿ ಮಹಿಮಪಡಿಸುತ್ತೇವೆ. ಪಿತಾಸುಧ ಮತ್ತು ಪವಿತ್ರಾತ್ಮರಾಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಆಮೆನ್.
ನಿಖಿಲೇಶ್ವರನಿಗೆ ನಮನ, ಕ್ರಿಸ್ತೇಶ್ವರನಿಗೆ ನಮನ, ನಿಖಿಲೇಶ್ವರನಿಗೆ ನಮನ, ಕ್ರೈಸ್ತೇಶ್ವರನಿಗೆ ನಮನ. ನಮೋ ನಮೋ ನಮನ, ನಮೋ ನಮೋ ನಮನ, ನಮೋ ನಮೋ ನಮನ, ನಮೋ ನಮೋ ನಮನ. ತನುವೋದಾರಕನೇ ನಮನ, ಆತ್ಮೋದಾರಕನೇ ನಮನ, ತನುವೋದ್ಧಾರಕನೇ ನಮನ, ಆತ್ಮೋದ್ಧಾರಕನೇ ನಮನ. ನಮೋ ನಮೋ ನಮನ, ನಮೋ ನಮೋ ನಮನ, ನಮೋ ನಮೋ ನಮನ, ನಮೋ ನಮೋ ನಮನ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಎಲ್ಲರೂ ಎತ್ತಿ ಹೇಳಿ, ನನ್ನ ಕರ್ತರೇ, ನನ್ನ ಕರ್ತರೇ, ನೀವು ನಿಜವಾಗಿಯೂ ನೀವು ನಿಜವಾಗಿಯೂ ನಮ್ಮ ಶರೀರಗಳನ್ನು ಪುನರುತ್ಥಾನಗೊಳಿಸುವವರು, ಪುನರುತ್ಥಾನಗೊಳಿಸುವವರು, ನಮ್ಮ ಆತ್ಮೋದ್ಧಾರಕರು, ನಮ್ಮ ಆತ್ಮೋದ್ಧಾರಕರು, ನಮ್ಮ ಜೀವವನ್ನು ನಿತ್ಯವೂ ಪರಿಪಾಲಿಸುವವರು ಆಗಿದ್ದೀರಿ. ಆದುದರಿಂದ ನಿಮಗೆ ಸ್ತುತಿ, ಕೃತಜ್ಞತೆ, ಆದರ ಆರಾಧನೆಗಳನ್ನು ಸಲ್ಲಿಸಲು ಸದಾ ಬದ್ಧರಾಗಿದ್ದೇವೆ. ಸಮಸ್ತ ಸೃಷ್ಟಿಯ ಪ್ರಭುವೇ, ಸದಾ ಕಾಲಕ್ಕೂ ಆಮೆನ್. ಆಮೆನ್. ಪ್ರಾಣದಿಂದ ಹೋಗಡಿರಿ, ಪ್ರಣಾಮ ಮಾಡಿ ಭಜಿಸಿರಿ. ಪ್ರಾಣದಿಂದ ಹೋಗಳಿರಿ, ಪ್ರಣಾಮ ಮಾಡಿ ಭಜಿಸಿರಿ. ಪ್ರಸಾದ ಜೀವದಾಯಕ ಪ್ರಭಾವವನ್ನು ನುತಿಸಿರಿ. ಪ್ರಸಾದ ಜೀವದಾಯಕ ಪ್ರಭಾವವನ್ನು ನುತಿಸಿರಿ. ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು, ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು, ಪರಿಶುದ್ಧನೇ ಅಮರ್ತ್ಯನು, ಪರಮನೇ ನೀಡು ಕರುಣೆಯನು. ಪರಿಶುದ್ಧನೇ ಅಮರ್ತ್ಯನು, ಪರಮನೇ ನೀಡು കരുണയനോ. സ്വർഗത്തിലെ സകല ദേവദൂതന്മാരോടും ചേർന്ന്, സ്വർഗದಲ್ಲಿರುವ ಸಕಲ ದೇವದೂತರೊಂದಿಗೆ ಸೇರಿ, സകല വിശുദ്ധരോടും ചേർന്ന്, ಸಕಲ ಪರಿಶುದ್ಧರೊಂದಿಗೆ ಸೇರಿಕೊಂಡು, പരിശുദ്ധ അമ്മയോട് ചേർന്ന്, ಪರಿಶುದ್ಧ ಆತ್ಮರೊಂದಿಗೆ ಸೇರಿಕೊಂಡು, ഇരുകരങ്ങളും ഉയർത്തി ನಮ್ಮ ಕೈಗಳನ್ನು ಮೇಲೆತ್ತಿ നമുക്ക് ദേവരെ ഒരിക്കൽ കൂടി മഹത്വപ്പെടുത്താം. ಒಂದುಗೂಡಿ ಹಾಡಿ. ಪರಿಶುದ್ಧನೇ ನಿಖಿಲೇಶರು, ಪರಿಶುದ್ಧನೇ ಅತಿಶಕ್ತನು, ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು. ಪರಮನೇ ನೀಡು ಕರುಣೆಯನು, ಪರಿಶುದ್ಧನೇ ಅಮರ್ತ್ಯನು, ಪರಮನೇ ನೀಡು ಕರುಣೆಯನು. എല്ലാ
രോഗികൾക്കും വേണ്ടി, എല്ലാ രോಗಿಗಳಿಗಾಗಿ, എല്ലാ കിടപ്പ് രോഗികൾക്കുമായി, എല്ലാ കಷ್ಟದಲ್ಲಿರುವ ರೋಗಿಗಳಿಗಾಗಿ, എല്ലാ ദാരിദ്ര്യം മൂലം വിഷമിക്കുന്ന എല്ലാ മക്കൾക്കും വേണ്ടി, എല്ലാ ಕಷ್ಟಗಳಲ್ಲಿರುವ ಎಲ್ಲ ಮಕ್ಕಳಿಗಾಗಿ ഇരുകരങ്ങളും ഉയർത്തി ಎಲ್ಲ ನಮ್ಮ ಕರಗಳನ್ನು ಮೇಲೆತ್ತಿ, ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ನೀ ಅತಿಶಕ್ತನು, ಪರಿಶುದ್ಧನೇ ನೀ ನಿಖಿಲೇಶನು, ಪರಿಶುದ್ಧನೇ ನೀ ಅತಿಶಕ್ತನು, ಪರಿಶುದ್ಧನೇ ನೀ ಅಮರ್ತ್ಯನು, ಪರಮನೇ ನೀಡು ಕರುಣೆಯನು, ಪರಿಶುದ್ಧನೇ ನೀ ಅಮರ್ತ್ಯನು, ಪರಮನೇ ನೀಡು ಕರುಣೆಯನು. ഹല്ലേലൂയ ಹಲ್ಲೆಲೂಯ 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 ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಸಂದರಲ್ಲಿ ಸಂಪ್ರೀತನಾಗಿ ನೆಲೆಸಿರುವರು ಪರಿಶುದ್ಧರು, ಸ್ತುತರ್ಹರು, ಸರ್ವಶಕ್ತರು, ಅಮರ್ತರೂ ಆದ ಪ್ರಭುವೇ, ನಿಮ್ಮ ಸ್ವಭಾವಕ್ಕನುಗುಣವಾಗಿ ಸದಾಕಾಲವು ನಮ್ಮಲ್ಲಿ ದಯೆ ತೋರಿ ನಮ್ಮನ್ನು ಅನುಗ್ರಹಿಸಿರಿ. ಪಿತಾಸುಧ ಮತ್ತು ಪವಿತ್ರಾತ್ಮರಾಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಆಮೆನ್. ಪ್ರೇಷಿತರ ಕಾರ್ಯಕಲಾಪದಿಂದ ವಾಚನ. ಒಂದು ರಾತ್ರಿ ಪೌಲನಿಗೆ ಪ್ರಭು ದರ್ಶನ ಇತ್ತು. ಭಯಪಡಬೇಡ, ಬೋಧನೆ ಮಾಡುವುದನ್ನು ಮುಂದುವರಿಸು, ನಾನು ನಿನ್ನೊಡನೆ ಇದ್ದೇನೆ, ಯಾರು ನಿನ್ನ ಮೇಲೆ ಬಿದ್ದು ಹಾನಿ ಮಾಡುವುದಿಲ್ಲ. ಪಟ್ಟಣದ ಅನೇಕ ಜನರು ನನ್ನ ಪರವಾಗಿದ್ದಾರೆ ಎಂದರು. ಅಂತೆಯೇ ಪೌಲನು 1.5 ವರ್ಷಗಳ ಕಾಲ ಅಲ್ಲಿದ್ದು ದೇವವಾಕ್ಯವನ್ನು ಜನರಿಗೆ ಬೋಧಿಸಿದನು. ಗಲಿಯೋ ಎಂಬುವನು ಅಖಾಯದಲ್ಲಿ ರಾಜ್ಯಪಾಲನಾಗಿದ್ದಾಗ ಯಹೂದ್ಯರು ಪೌಲನ ವಿರುದ್ಧ ಒಟ್ಟುಗೂಡಿ ಅವನನ್ನು ಬಂಧಿಸಿ ನ್ಯಾಯಸ್ಥಾನಕ್ಕೆ ಕೊಂಡೊಯ್ದರು. ಧರ್ಮಶಾಸ್ತ್ರಕ್ಕೆ ವ್ಯತಿರಿಕ್ತವಾದ ರೀತಿಯಲ್ಲಿ ದೇವರನ್ನು ಆರಾಧಿಸುವಂತೆ ಈ ಮನುಷ್ಯ ಜನರನ್ನು ಪ್ರೇರೇಪಿಸುತ್ತಾ ಇದ್ದಾನೆ ಎಂದು ಅಲ್ಲಿ ದೂರಿತ್ತರು. ಪೌಲನು ಮಾತನಾಡಬೇಕೆಂದಿರುವಾಗ ಗಲಿಯೋ ಯಹೂದ್ಯರನ್ನು ಸಂಬೋಧಿಸಿ, ಯಹೂದ್ಯರೇ, ಅನ್ಯಾಯವಾಗಲಿ ಅಕ್ರಮವಾಗಲಿ ನಡೆದಿದ್ದ ಪಕ್ಷದಲ್ಲಿ ನಿಮ್ಮ ಆಪಾದನೆಗಳನ್ನು ತಾಳ್ಮೆಯಿಂದ ಕೇಳಬೇಕಾದುದು ಸರಿಯಷ್ಟೇ. ಆದರೆ ಇದು ನಾಮನೇಮಗಳಿಗೆ ಹಾಗೂ ನಿಮ್ಮ ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟ ಪ್ರಶ್ನೆ. ಅದನ್ನು ನಿಮ್ಮಲ್ಲೇ ಇತ್ಯರ್ಥ ಮಾಡಿಕೊಳ್ಳಿ. ಇಂಥ ವಿಷಯಗಳನ್ನು ವಿಚಾರಣೆ ಮಾಡಲು ನನಗೆ ಮನಸ್ಸಿಲ್ಲ ಎಂದು ಹೇಳಿ ಅವರನ್ನು ನ್ಯಾಯಸ್ಥಾನದಿಂದ ಹೊರಗಟ್ಟಿದನು. ಆಗ ಅವರೆಲ್ಲರೂ ಪ್ರಾರ್ಥನಾ ಮಂದಿರದ ಅಧ್ಯಕ್ಷ ಸೋಸ್ತೇನನನ್ನು ಬಂಧಿಸಿ ನ್ಯಾಯಸ್ಥಾನದ ಮುಂದೆಯೇ ಹೊಡೆದರು. ಗಲಿಯೋ ಹಿಂದೆಂದೂ ಲಕ್ಷಿಸಲಿಲ್ಲ. ಇದಾದ ಮೇಲೆ ಪೌಲನು ಕೊರಿಂಥದಲ್ಲಿ ಅನೇಕ ದಿನ ಇದ್ದನು. ಅನಂತರ ಭಕ್ತ ವಿಶ್ವಾಸಿಗಳನ್ನು ಬೀಳ್ಕೊಟ್ಟು ಅಕ್ವಿಲ ಮತ್ತು ಪ್ರಿಸಿಲ್ಲರೊಡನೆ ಸಿರಿಯಕ್ಕೆ ನೌಕಾಯಾನ ಹೊರಟನು. ತಾನು ಮಾಡಿದ್ದ ಹರಕೆಯ ಪ್ರಕಾರ ಕೇಮ್ರೆ ಎಂಬ ಸ್ಥಳದಲ್ಲಿ ಮುಂಡನ ಮಾಡಿಸಿಕೊಂಡನು. ಎಫೇಸ ನಗರಕ್ಕೆ ಬಂದು ಸೇರಿದಾಗ ಪೌಲನು ತನ್ನ ಸಂಗಡಿಗರನ್ನು ಅಲ್ಲೇ ಬಿಟ್ಟು ಪ್ರಾರ್ಥನಾ ಮಂದಿರಕ್ಕೆ ಹೋಗಿ ಅಲ್ಲಿ ಯಹೂದ್ಯರೊಡನೆ ತರ್ಕ ಮಾಡತೊಡಗಿದನು. ಆ ಯಹೂದ್ಯರು ತಮ್ಮೊಡನೆ ಇನ್ನು ಸ್ವಲ್ಪ ಕಾಲವಿರಬೇಕೆಂದು ಅವನನ್ನು ವಿನಂತಿಸಿದರು. ಆದರೆ ಪೌಲನು ಒಪ್ಪಿಕೊಳ್ಳಲಿಲ್ಲ.
ಅವರನ್ನು ಬೀಳ್ಕೊಡುತ್ತಾ, ದೇವರ ಚಿತ್ತವಾದರೆ ನಾನು ನಿಮ್ಮಲ್ಲಿಗೆ ಮರಳಿ ಬರುತ್ತೇನೆ ಎಂದು ಹೇಳಿ ಎಫೇಸದಿಂದ ಸಮುದ್ರ ಪ್ರಯಾಣ ಮಾಡಿದನು. ಅವನು ಸೆಸರಿಯನ್ನು ಸೇರಿದನು. ಅಲ್ಲಿಂದ ಜೆರುಸಲೇಮಿಗೆ ಹೋಗಿ ಧರ್ಮಸಭೆಯನ್ನು ಸಂಧಿಸಿ ಅಂತಿಯೋಕಕ್ಕೆ ಬಂದನು. ಅಲ್ಲಿ ಕೆಲಕಾಲವಿದ್ದು ಪುನಃ ಹೊರಟು ಗಲಾತ್ಯ ಹಾಗೂ ಫ್ರಿಜಿಯ ಪ್ರದೇಶದಲ್ಲಿ ಸಂಚರಿಸುತ್ತಾ ಭಕ್ತರೆಲ್ಲರನ್ನೂ ದೃಢಪಡಿಸಿದನು. ಅಲೆಕ್ಸಾಂಡ್ರಿಯಾದ ಅಪೊಲ್ಲೋಸ್ ಎಂಬ ಯಹೂದ್ಯನು ಎಫೇಸಕ್ಕೆ ಬಂದಿದ್ದನು. ಅವನೊಬ್ಬ ಉತ್ತಮ ಭಾಷಣಕಾರ ಹಾಗೂ ಪವಿತ್ರ ಗ್ರಂಥದಲ್ಲಿ ಪಾಂಡಿತ್ಯ ಪಡೆದವನು. ಪ್ರಭುವಿನ ಮಾರ್ಗದ ಬಗ್ಗೆ ಅವನಿಗೆ ಉಪದೇಶ ಮಾಡಲಾಗಿತ್ತು. ಸ್ನಾನಿಕ ಯೋಹಾನನ ಸ್ನಾನದೀಕ್ಷೆ ಒಂದನ್ನೇ ಅವನು ಬಲ್ಲವನಾಗಿದ್ದನು. ಆದರೂ ಯೇಸು ಸ್ವಾಮಿಯ ಬಗ್ಗೆ ಉತ್ಸಾಹಭರಿತನಾಗಿ ಉಪದೇಶ ಮಾಡಿ ಚ್ಯುತಿಯಿಲ್ಲದೆ ಬೋಧಿಸುತ್ತಾ ಬಂದನು. ಇವನು ಪ್ರಾರ್ಥನಾ ಮಂದಿರದಲ್ಲಿ ಧೈರ್ಯದಿಂದ ಮಾತನಾಡುತ್ತಿದ್ದಾಗ ಪ್ರಿಸಿಲ್ಲ ಮತ್ತು ಅಕ್ವಿಲರು ಅವನ ಬೋಧನೆಯನ್ನು ಕೇಳಿದರು. ಅವನನ್ನು ಮನೆಗೆ ಕರೆದುಕೊಂಡು ಹೋಗಿ ಪ್ರಭುವಿನ ಮಾರ್ಗವನ್ನು ಇನ್ನೂ ಸೂಕ್ಷ್ಮವಾಗಿ ವಿವರಿಸಿದರು. ಇವನು ಅಕಾಯಕ್ಕೆ ಹೋಗಲು ಇಷ್ಟಪಟ್ಟಾಗ ಭಕ್ತಾದಿಗಳು ಅವನನ್ನು ಪ್ರೋತ್ಸಾಹಿಸಿ ಅಕಾಯದಲ್ಲಿ ಭಕ್ತಾದಿಗಳಿಗೆ ಪತ್ರ ಬರೆದು ಇವನನ್ನು ಸ್ವಾಗತಿಸುವಂತೆ ಭಿನ್ನವಿರಿಸಿದರು. ಇವನು ಅಲ್ಲಿಗೆ ಹೋಗಿ ದೇವರ ಕೃಪೆಯಿಂದ ವಿಶ್ವಾಸಿಗಳಾಗಿದ್ದವರಿಗೆ ಬಹುವಾಗಿ ನೆರವಾದನು. ಹೇಗೆಂದರೆ ಪವಿತ್ರ ಗ್ರಂಥವು ಸಾರ ಯೇಸುವೇ ಲೋಕೋದ್ಧಾರಕನೆಂದು ಖಚಿತಪಡಿಸಿ ಯಹೂದ್ಯರನ್ನು ಎಲ್ಲರ ಮುಂದೆ ಬಹಿರಂಗವಾಗಿ ಪ್ರತಿಭಟಿಸಿದನು. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. Hallelujah, 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 hallelujah. ಸಂತ ಮತ್ತಾಯನು ಅರುಹಿದ ಶುಭ ಸಂದೇಶದಿಂದ ವಾಚನ. Hallelujah, 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 hallelujah. ಪ್ರಭುವಿನ ಶಾಂತಿ ನಿಮ್ಮೊಂದಿಗೆ ಇರಲಿ. ನಿಮ್ಮೊಡನೆಯೂ ನಿಮ್ಮ ಆತ್ಮದೊಡನೆಯೂ ಇರಲಿ. ಅಧ್ಯಾಯ 9 ವಾಕ್ಯಗಳು 18ರಿಂದ. ಯೇಸುಸ್ವಾಮಿ ಹೀಗೆ ಬೋಧಿಸುತ್ತಿರುವಾಗಲೇ ಯಹೂದ್ಯ ಅಧಿಕಾರಿಯೊಬ್ಬನು ಅಲ್ಲಿಗೆ ಬಂದನು. ಅವನು ಯೇಸುವಿನ ಮುಂದೆ ಮೊಣಕಾಲೂರಿ, ನನ್ನ ಮಗಳು ಈಗ ತಾನೇ ಸತ್ತು ಹೋದಳು, ಆದರೂ ತಾವು ದಯಮಾಡಿಸಿ ತಮ್ಮ ಹಸ್ತವನ್ನು ಆಕೆಯ ಮೇಲಿಡಬೇಕು, ಅವಳು ಮರಳಿ ಬದುಕುವಳು ಎಂದು ಬೇಡಿಕೊಂಡನು. ಯೇಸು ಎದ್ದು ಅವನ ಹಿಂದೆ ಹೊರಟರು. ಶಿಷ್ಯರು ಹಿಂಬಾಲಿಸಿ ಹೋದರು. ಹೋಗುತ್ತಿದ್ದಾಗ 12 ವರ್ಷಗಳಿಂದ ರಕ್ತಸ್ರಾವ ರೋಗದಿಂದ ಬಹಳವಾಗಿ ನರಳುತ್ತಿದ್ದ ಒಬ್ಬ ಮಹಿಳೆ ಹಿಂಬದಿಯಿಂದ ಬಂದು ಯೇಸುಸ್ವಾಮಿಯನ್ನು ಉಡುಪಿನ ಅಂಜನ್ನು ಮುಟ್ಟಿದಳು.
ನಾನು ಅವರ ಉಡುಪನ್ನು ಮುಟ್ಟಿದರೂ ಸಾಕು, ಗುಣ ಹೊಂದುವನು ಎಂದು ಕೊಂಡಿದ್ದಳು ಆಕೆ. ಏಸು ಹಿಂದಿರುಗಿ ಆಕೆಯನ್ನು ನೋಡಿ, ಮಗಳೇ, ಹೆದರಬೇಡ, ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸಿದೆ ಎಂದರು. ಆ ಕ್ಷಣದಲ್ಲೇ ಆಕೆ ವ್ಯಾಧಿಯಿಂದ ಮುಕ್ತಳಾದಳು. ಯೇಸು ಆ ಅಧಿಕಾರಿಯ ಮನೆಯನ್ನು ತಲುಪಿದರು. ಅಲ್ಲಿ ವಾದ್ಯಗಾರರನ್ನು ಗದ್ದಲ ಮಾಡುತ್ತಿದ್ದ ಜನಜಂಗಳವನ್ನು ಕಂಡು, ಎಲ್ಲರೂ ಇಲ್ಲಿಂದ ಹೊರಡಿರಿ, ಬಾಲಿಗೆ ಸತ್ತಿಲ್ಲ, ನಿದ್ರೆ ಸುದ್ದಾದಳೆ ಎಂದರು. ಜನರು ನಕ್ಕು ಅವರನ್ನು ಪರಿಹಾಸ ಮಾಡಿದರು. ಆದರೂ ಜನರ ಗುಂಪನ್ನು ಹೊರಕ್ಕೆ ಕಳುಹಿಸಿ ಯೇಸು ಕೊಠಡಿಯೊಳಕ್ಕೆ ಹೋಗಿ ಬಾಲಿಗೆಯ ಕೈ ಹಿಡಿದು ಎಬ್ಬಿಸಿದರು. ಆಕೆ ಎದ್ದಳು. ಈ ಸಮಾಚಾರ ಆ ನಾಡಿನಲ್ಲೆಲ್ಲ ಹಬ್ಬಿ ಹರಡಿದಿತ್ತು. ಪ್ರಭು ಕ್ರಿಸ್ತರಿಗೆ ಮಹಿಮೆಯಾಗಲಿ. ಪ್ರಭು ಕ್ರಿಸ್ತರಿಗೆ ಮಹಿಮೆಯಾಗಲಿ. സ്നേഹമുള്ളവരെ, പ്രിയരെ, യേശുവേ നിന്റെ മഹത്വം എനിക്ക് കാണണമേ എന്നെല്ലാവരും ഒന്ന് പ്രാർത്ഥിച്ച്, ಯೇಸುವೆ ನಿಮ್ಮ ಮಹತ್ವಗಳನ್ನು ನಮಗೆ ಅದ್ಭುತಗಳನ್ನು ನಮಗೆ ಕಾಣಬೇಕೆಂದು ನಾವೆಲ್ಲರೂ ಪ್ರಾರ್ಥಿಸುವ. യേശുവേ ಯೇಸುವೆ, ನಿನ್ನ ಮಹತ್ವ ನಿಮ್ಮ ಅದ್ಭುತ എനിക്ക് കാണണം. ನನಗೆ ಕಾಣಬೇಕು. യേശുവേ ಯೇಸುವೆ, നിന്റെ മഹത്വം, ನಿಮ್ಮ ಅದ್ಭುತಗಳು, നിന്റെ ಮಹತ್വം ನಿಮ್ಮ ಅದ್ಭುತ എനിക്ക് കാണണം. ನನಗೆ ಕಾಣಬೇಕು. ഹല്ലേലൂയ, 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 ഹല്ലേലൂയ. ഹല്ലേലൂയ. ജെറോസിന്റെ മകളെ കർത്താവ് ഉയർപ്പിച്ചു. ಜಾಯಿರನ ಜಾಯಿರನ ಮಗಳನ್ನು ಯೇಸು ಮುಟ್ಟಿದರು. രക്തസ്രാവക്കാരി സ്ത്രീയെ കർത്താവ് മുട്ടി സുഖപ്പെടുത്തി. ರಕ್ತಸ್ರಾವದ ಸ್ತ್ರೀಯನ್ನು ದೇವರು ಮುಟ್ಟಿ ಗುಣಪಡಿಸಿದರು. ഇവർ രണ്ടുപേരും യേശുവിന്റെ മഹത്വം കണ്ടവരാണ്. ಇವರಿಬ್ಬರು ದೇವರ ಅದ್ಭುತವನ್ನು ಕಂಡವರು. God's glory, they have seen the glory of God. ದೇವರ ಮಹಿಮೆಯನ್ನು ಕಂಡರು. നമുക്കും ആ മഹിമയൊന്ന് കാണണം. ನಮಗೂ ಆ ಮಹಿಮೆಯನ್ನು ಕಾಣಬೇಕು. യേശുവേ, എനിക്ക് അവിടുത്തെ മഹത്വം ഒന്ന് കാണണം. ಯೇಸುವೆ, ನಿಮ್ಮ ಮಹಿಮೆಯನ್ನು ನಮಗೆ ಕಾಣಬೇಕು. ഈ ഡിവൈൻ പ്രയർ സെന്റർ ಈ ಡಿವೈನ್ ಪ್ರೇಯರ್ ಸೆಂಟರ್ ಅಲ್ಲಿ ദൈവത്തിന്റെ മഹത്വം ഇറങ്ങി വന്ന സ്ഥലമാണ്. ದೇವರ ಮಹಿಮೆ ಇಳಿದು ಬಂದ ಸ್ಥಳ. പോണ വാരം ಹೋದ ವಾರ നിരവധി രോഗികൾ ಇಲ್ಲಿ ഉണ്ടായിരുന്നു. ತುಂಬಾ ರೋಗಗಳು ಇಲ್ಲಿ ಗುಣಪಡಿಸಿತು. നിരവധി സൗഖ്യം ഉണ്ടായി. ತುಂಬಾ ಸೌಖ್ಯ ಇಲ್ಲಿ ಉಂಟಾಗಿದೆ. നിരവധി വിടുതൽ ലഭിച്ചു. ತುಂಬಾ ಬಿಡುಗಡೆ ಇಲ್ಲಿ ದೊರಕಿದೆ. അവിടെ എല്ലാം യേശുവിന്റെ മഹത്വമാണ് നമ്മൾ കണ്ടത്. ಅದೆಲ್ಲ ಯೇಸುವಿನ ಮಹತ್ವವನ್ನು ನಾವು ಕಂಡವರು. ഇവിടെ നിൽക്കുമ്പോൾ ಇಲ್ಲಿರುವಾಗ, യേശുവേ നിന്റെ മഹത്വം എനിക്ക് കാണണം. ಯೇಸುವೆ, ನಿಮ್ಮ ಮಹತ್ವವನ್ನು ನನಗೆ ಕಾಣಬೇಕು. അത് നമ്മൾ അപേക്ഷിക്കണം. ನಾವು ಅದನ್ನು ಅಪೇಕ್ಷಿಸಬೇಕು. യേശുവിന്റെ മഹത്വം കാണാൻ. ಯೇಸುವಿನ ಮಹಿಮೆಯನ್ನು ಕಾಣಲು. അപ്പോഴാണ് ಆವಾಗ നമ്മൾ ആത്മാവിൽ നിറയുന്നത്. ನಮ್ಮ ಆತ್ಮದಿಂದ, അവിടുത്തെ ആത്മാവിൽ നിറയുന്നത് തുമ്പിക്കൊള്ളുന്നു. ಅವರ ಆತ್ಮದಿಂದ ನಾವು ತುಂಬಿ ತೊಳುಕುತ್ತೇವೆ. ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. യേശുവേ, ಯೇಸುವೆ, നിന്റെ മഹിമ, ನಿನ್ನ ಮಹಿಮೆ ನಮಗೆ തിരിച്ചുകൊള്ളരി ಕಾಣಬೇಕು. യേശുവേ, ಯೇಸುವೆ, നിന്റെ മഹത്വം, ನಿಮ್ಮ ಮಹಿಮೆಯನ್ನು എനിക്ക് കാണണം. ನಾವು ಕಾಣಬೇಕು. യേശുവേ, ಯೇಸುವೆ, നിന്റെ മഹത്വം, ನಿಮ್ಮ ಮಹಿಮೆಯು എനിക്ക് കാണണം. ನಾವು ಕಾಣಬೇಕು. ഹല്ലേലൂയ, 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 ഹല്ലേലൂയ. ഹല്ലേലൂയ. തീവ്രമായി പ്രാർത്ഥിച്ച് ദാഹത്തോടെ പ്രാർത്ഥിക്കണം. ದಾಹದಿಂದಾಗಿ ನಾವು അവിടുത്തെ ಪ್ರಾರ್ಥಿಸಬೇಕು. മഹത്വം കാണാൻ. ಆಗ ನಾವು ಅವರ ಮಹಿಮೆಯನ್ನು ಕಾಣುತ್ತೇವೆ. അപ്പൊ നമുക്ക് സൗഖ്യം കിട്ടും. ನಮಗೆ ಸೌಖ್ಯ നമുക്ക് ಸಿಗುತ್ತದೆ. വിടുതൽ ലഭിക്കും. ನಮಗೆ ಸೌಖ್ಯ ಬಿಡುಗಡೆ ಸಿಗುತ್ತದೆ. അവിടുത്തെ മഹത്വം കാണണം. ಅವರ ಮಹಿಮೆಯನ್ನು ನಾವು ಕಾಣಬೇಕು. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. യേശുവിന്റെ ശിഷ്യന്മാര് മഹത്വം കണ്ടവരാണ്. ಯೇಸುವಿನ ಶಿಷ್ಯರು ಮಹಿಮೆಯನ್ನು ಕಂಡವರು. യേശുവിന്റെ മഹത്വം കണ്ടവരാണ്. ಯೇಸುವಿನ ಮಹಿಮೆಯನ್ನು ಕಂಡವರು. പിതാവായ ദൈവം അതിനൊരു ചാൻസ് കൊടുത്തു. ಪಿತನಾದ ದೇವರು ಅವರಿಗೆ ಒಂದು ആ മഹത്വം ദർശിക്കാൻ അവസരം കൊടുത്തു. ಆ ಮಹಿಮೆಯನ್ನು ತಿಳಿಯಲು ಅವರಿಗೆ ಅವಕಾಶ ಕೊಟ್ಟರು. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ. ഹല്ലേലൂയ.
നമുക്ക് കാഴ്ചവെപ്പിനായിട്ട് ഒരുങ്ങാം. ನಾವು ಕಾಣಿಕೆಯನ್ನು ಸ್ವೀಕರಿಸ್ತೇವೆ. എല്ലാവരും ಕುಳಿತುಕೊಳ್ಳಿರಿ. ಎಲ್ಲರೂ ಕುಳಿತುಕೊಳ್ಳಿ. Nami aileong Bapa Upung di taon theo tu ka Bhakti ponaso gurto Bapa Svikar tu kare Bapa Udar puni ami kani kar pita स्वीकार करून लाभय देणी सगीता उदारपणे आम्ही काणी करपिता स्वीकार करून लाभय देणी सगीता घे बापा काणी को घे बापा काणी को घेऊन आम्ही आयल्यां बापा ओपून दितां त्यो तुका भक्तीपणाचो करतो बापा स्वीकार तूं कर हे बाबा स्वीकार तूं कर हे बाबा स्वीकार तूं कर हे बाबा. Heavenly Father, we offer this bread and wine as our sacrifices in your hands. Bless them, O Lord Jesus. Accept them as our offerings. Together with this bread and wine, we offer our lives in your hands. All our sorrows and sadness of our life, all the pain which we have, all the fear and depression, O Lord Jesus Christ. We offer all our mass intentions in your hands, O Lord Jesus. Bless your children, bless our family, bless each and everyone who are here participating this holy mass, Lord Jesus. എല്ലാവരും എദ്ദിനെന്തുകൊള്ളിരി. കീർത്തന സല്ലലി പിതനാൻ മജരിഗു ವಂದನ ಪಾವನಾನ್ಮನಿಗೂ ಕನ್ಯಾಮಾತೆಯ ಸಂದ ಜೋಸಪ್ಪರ ಸ್ಮರಣೆಯ ಮಾಡುವ ಈ ದಿನ ಪೂಜೆಯರ್ಪಣೆಯಲ್ಲಿ ಎಂದಿಗೂ ಸಲ್ಲಲಿ ಕೀರ್ತನೆ ಗಾನವು ಎಂದಿಗೂ ಎಂದಿಗೂ ಪ್ರತಿದಿನವೂ ಪ್ರೇಷಿತ ಗಣಗಳೇ ಬೇಡಿರಿ ನೀವು ಶಾಂತಿಯು ಬರಲಿ ಈ ಜಗದಿ ಸ್ತುತಿಗಳು ಸಲ್ಲಲಿ ದೇವರ ಜನರೇ ಸಂದ ಹುತ್ತಾನ್ಮಾರ ಜೊತೆ ಸೇರಿ ಪ್ರೇಷಿತ ದಾಮಸ ಸ್ಮರಣೆಯ ಮಾಡುವ ಈ ಬೆಲಿ ಪೂಜೆಯ ವೇಳೆಯಲ್ಲಿ
ತನು ಕರ್ತನು ನಮ್ಮೊಡನಿರುವನು, ಮುಕ್ತಿಯ ಅರಸನು ನಮಗವನು. ಯಾಕೋಬನ ದೇವ ಆಶ್ರಯ ದಾತನು, ಇರುವನು ನಮ್ಮೊಡನೆ ಅವನು. ನಿದ್ರಾಧೀನರು ಮೃತರಾದವರು ಉತ್ಥಾನದ ಸೇರಿ ನೆನೆಯುವರು. ನೀನೇ ನೀಡುವ ಭರವಸೆಯಲ್ಲಿ ಸರಿಸಮಾನೆಲ್ಲರೂ ಜಗದಲ್ಲಿ. ಜಾಗೃತವಾಗಲಿ ಸನ್ನಿಧಿ ಸಮಯವು, ಅರಳಲಿ ಮನಸ್ಸಿನ ಭಾವಗಳು. ಪ್ರಾರ್ಥನೆಯೋಡನೆ ಉಪವಾಸವು ಸೇರಿಸಿ, ಪಾವನ ತ್ರಿತ್ವ ಭಜಿಸೋಣ. ಪ್ರಭು ಆಶೀರ್ವದಿಸಿರಿ. ನನ್ನ ಸಹೋದರರೇ, ಈ ಬಲಿ ಪೂಜೆಯು ನನ್ನ ಕರಗಳ ಮೂಲಕ ನೆರವೇರುವಂತೆ ನೀವು ನನಗಾಗಿ ಪ್ರಾರ್ಥಿಸಿರಿ. ಸಮಸ್ತ ಸೃಷ್ಟಿಗಳ ಒಡೆಯನಾದ ದೇವರು ತನ್ನ ಚಿತ್ತವನ್ನು ನೆರವೇರಿಸಲು ನಮಗೆ ಶಕ್ತಿ ನೀಡಲಿ. ಈ ಬಲಿಪೂಜೆಯನ್ನು ಅವರು ಸ್ವೀಕರಿಸುವಂತಾಗಲಿ. ನಿಮಗಾಗಿಯೂ ನಮಗಾಗಿಯೂ ಅಖಿಲ ಲೋಕಕ್ಕಾಗಿಯೂ ನೀವು ಅರ್ಪಿಸುತ್ತಿರುವ ಈ ಬಲಿಪೂಜೆಯನ್ನು ಅವರು ಸ್ವೀಕರಿಸುವಂತಾಗಲಿ. ಆಮೆನ್. ಪ್ರಭು ದೇವರೇ, ನೀವು ನಮ್ಮ ಮೇಲೆ ಸುರಿಸಿದ ಸಮೃದ್ಧ ಕೃಪಾವರಗಳಿಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಾವು ಬಲಹೀನರು, ಪಾಪಿಗಳು ಆಗಿದ್ದರೂ ನಿಮ್ಮ ಅಭಿಷಿಕ್ತರಾದ ಕ್ರಿಸ್ತ ಯೇಸುವಿನ ಪೂಜ್ಯ ಶರೀರ ಮತ್ತು ರಕ್ತದ ಪಾವನ ರಹಸ್ಯವನ್ನು ಆಚರಿಸಲು ನಿಮ್ಮ ಅನಂತ ಕೃಪೆಯಿಂದ ಯೋಗ್ಯರಾಗುವಂತೆ ಮಾಡಿದ್ದೀರಿ. ನೀವು ನೀಡಿದ ಈ ವರದಾನಗಳನ್ನು ಪೂರ್ಣ ಪ್ರೀತಿಯಿಂದಲೂ ದೃಢ ನಂಬಿಕೆಯಿಂದಲೂ ನೆರವೇರಿಸಲು ನಮಗೆ ಶಕ್ತಿ ನೀಡಬೇಕೆಂದು ಭಿನ್ನಯಿಸುತ್ತೇವೆ. ನಾವು ನಿಮಗೆ ಸ್ತುತಿ ಕೃತಜ್ಞತೆಯಾದರ ಆರಾಧನೆಗಳನ್ನು ಸಲ್ಲಿಸುತ್ತಾರೆ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಆಮೆನ್. ಪ್ರಭುವಿನ ಶಾಂತಿ ನಿಮ್ಮೊಡನೆ ಇರಲಿ, ನಿಮ್ಮೊಡನೆಯೂ ನಿಮ್ಮ ಆತ್ಮದೊಡನೆಯೂ ಇರಲಿ. ಸಹೋದರರೇ, ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ ನೀವು ಪರಸ್ಪರ ಶಾಂತಿಯನ್ನು ಹಾರೈಸಿರಿ. ನಾವೆಲ್ಲರೂ ಪಶ್ಚಾತ್ತಾಪದಿಂದಲೂ ಪರಿಶುದ್ಧ ಹೃದಯದಿಂದಲೂ ಪ್ರಭುವಿಗೆ ಕೃತಜ್ಞತೆ ಸಲ್ಲಿಸಿ ಅವರಲ್ಲಿ ಮೊರೆಯಿಟ್ಟು ಪ್ರಾರ್ಥಿಸೋಣ. ನೀವು ಇಲ್ಲಿ ನೆರವೇರುವ ಪವಿತ್ರ ಕಾರ್ಯಗಳನ್ನು ಸೂಕ್ಷ್ಮವಾಗಿ ವೀಕ್ಷಿಸಿರಿ. ಭಯಭಕ್ತಿಜನಕವಾದ ಪವಿತ್ರ ರಹಸ್ಯಗಳು ಆಶೀರ್ವದಿಸಲ್ಪಡುತ್ತಿವೆ. ಯಾಜಕರು ತಮ್ಮ ಮಧ್ಯಸ್ಥಿಕೆ ಮೂಲಕ ಶಾಂತಿ ಸಮೃದ್ಧಿಗಾಗಿ ಪ್ರಾರ್ಥಿಸಲಿದ್ದಾರೆ. ಅರ್ಧನಿಮೀಲಿತ ನೇತ್ರರಾಗಿ ನಿಮ್ಮ ಹೃನ್ಮನಗಳನ್ನು ಸ್ವರ್ಗದೆಡೆಗೆ ಒಯ್ದು ಏಕಾಗ್ರತೆಯಿಂದಲೂ ಭಕ್ತಿಯಿಂದಲೂ ಹೃದಯದಲ್ಲಿ ಪ್ರಾರ್ಥಿಸಿರಿ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪೂಜ್ಯ ಪಿತನ ದಿವ್ಯ ಪ್ರೇಮವು ದಿವ್ಯ ಸುಧನವರ ಪ್ರಸಾದವು ಪಾವನಾತ್ಮ ಯೋಗವು ಸದಾ ನಮ್ಮಲ್ಲಿ ನೆಲೆಸಲಿ. ನಿಮ್ಮ ಹೃಮನ ಮೇಲೆ ಕೆರಳಿ ಸ್ವರ್ಗ ಸೇರುವ ಭಾವ ಹೊಮ್ಮಲಿ. ನಿಮ್ಮ ಹೃಮನ ಮೇಲೆ ಕೆರಳಿ ಸ್ವರ್ಗ ಸೇರುವ ಭಾವ ಹೊಮ್ಮಲಿ. ಅಬ್ರಹಾಮನ ದೇವರೇ, ಈಸಾಕನ ದೇವರೇ, ಯಾಕೋಬನ ದೇವರೇ, ಆರಾಧ್ಯನೋ
ರಾಜನೆ ನಿನ್ನ ಸನ್ನಿಧಿ ಸೇರಲಿ. ಅಖಿಲ ಸೃಷ್ಟಿಯ ಕರ್ತೃದೇವಗೆ ಪರಮ ಪೂಜೆಯ ಅರ್ಪಣೆ. ಅಖಿಲ ಸೃಷ್ಟಿಯ ಕರ್ತೃದೇವಗೆ ಪರಮ ಪೂಜೆಯ ಅರ್ಪಣೆ. ಯೋಗ್ಯಯುಕ್ತದ ಯಾಗವಿದುವೆ, ಯೋಗ್ಯಯುಕ್ತದ ಯಾಗವಿದುವೆ, ಯೋಗ್ಯಯುಕ್ತದ ಯಾಗವಿದುವೆ, ಯೋಗ್ಯಯುಕ್ತದ ಯಾಗವಿದುವೆ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪಿತಾಸುಧ ಪವಿತ್ರಾತ್ಮರಾದ ಸರ್ವೇಶ್ವರ, ನಿಮ್ಮ ಪರಮ ಪೂಜ್ಯ ತ್ರಿತ್ವದ ಆರಾಧ್ಯ ನಾಮವು ಎಲ್ಲ ದರಗಳಿಂದ ಸ್ತುತಿಯನ್ನು, ಎಲ್ಲ ನಾಲಗೆಗಳಿಂದ ಕೃತಜ್ಞತೆಯನ್ನು, ಎಲ್ಲ ಸೃಷ್ಟಿಗಳಿಂದ ಮಹಿಮೆಯನ್ನು ಪಡೆಯಲು ಯೋಗ್ಯವಾಗಿವೆ. ಯಾಕೆಂದರೆ ನೀವು ವಿಶ್ವವನ್ನು ಅದರಲ್ಲಿರುವ ಎಲ್ಲವನ್ನು ಕರುಣೆಯಿಂದ ಸೃಷ್ಟಿಸಿ ಮಾನವ ಕುಲಕ್ಕೆ ಆನಂದ ಕೃಪೆಯನ್ನು ಸುರಿಸಿದರೆ ಸಹಸ್ರಾರು ಸ್ವರ್ಗ ನಿವಾಸಿಗಳು ಮತ್ತು ಅಸಂಖ್ಯಾತ ದೂತರು ಮಹೋನ್ನತರಾದ ನಿಮ್ಮ ಸನ್ನಿಧಿಯಲ್ಲಿ ಸಾಷ್ಟಾಂಗವಾಗಿ ಆರಾಧಿಸುತ್ತಾರೆ. ಆತ್ಮೀಯಂದೇ ಪ್ರಜ್ವಲಿಸುವ ದೂತ ಸಮೂಹಗಳು ನಿಮ್ಮ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುತ್ತೇವೆ. ಪೀಡದೂತರು, ಪ್ರಬುದ್ಧ ದೂತರು ಒಡೆಯರಾದ ನಿಮಗೆ ಆರಾಧನೆಯನ್ನು ಸಲ್ಲಿಸುತ್ತಾರೆ. ಹೋಸನ್ನ ಯೇಸುವಿನ ನಾಮಕ್ಕೆ, ಹೋಸನ್ನ 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 ಯೇಸುವಿನ ನಾಮಕ್ಕೆ, ಹೋಸನ್ನ ಹೋಸನ್ನ ಹೋಸನ್ನ. ಪರಿಶುದ್ಧ ಪರಿಪೂರ್ಣ ಪರಮಶಕ್ತ ಸೈನ್ಯಗಳ ದೇವರಾದ ಕರ್ತರು ನೀವೇ. ಪರ ತುಂಬಿದೆ ನಿನ್ನ ಮಹಿಮೆ, ಸ್ತುತಿ ಸ್ತೋತ್ರ ವಂದನೆ ನಿಮಗೆ ಸದಾ. ಹೋಸನ್ನ 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 ದಾವೀದ ಪುತ್ರನಿಗೆ ಹೋಸನ್ನ, ಹೋಸನ್ನ 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 ದಾವೀದ ಪುತ್ರನಿಗೆ ಹೋಸನ್ನ. ಕರ್ತನ ನಾಮದಲ್ಲಿ ಬಂದವರು ದೇವಾದಿ ದೇವನಿಗೆ ಹೋಸನ್ನ. ಯುಗ ಯುಗದಲ್ಲೂ ಜೀವಿಸುವ ಯೇಸುವೆ ನಿಮಗೆ ಸ್ತುತಿ ಸ್ತೋತ್ರ. ಹೋಸನ್ನ 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 ಕನ್ಯಾತನಯಗೆ ಹೋಸನ್ನ, ಹೋಸನ್ನ 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 ಕನ್ಯಾತನಯಗೆ ಹೋಸನ್ನ. ಪ್ರಭುವಾದ ದೇವರೇ, ನಿಮ್ಮ ಪ್ರಿಯ ಸುಧರು ನಮಗೆ ಕಲಿಸಿದಂತೆ ಅವರು ಅನುಭವಿಸಿದ ಯಾತನೆಗಳ ಸ್ಮರಣೆಯನ್ನು ನಾವು ಆಚರಿಸುವೆವು. ಪ್ರಭು ಯೇಸು ತನ್ನನ್ನು ಪರಾಧೀನ ಮಾಡಲಾದ ರಾತ್ರಿಯಲ್ಲಿ ತನ್ನ ನಿರ್ಮಲವಾದ ಕರಗಳಲ್ಲಿ ರೊಟ್ಟಿಯನ್ನೆತ್ತಿಕೊಂಡು ಸ್ವರ್ಗದೆಡೆಗೆ ಆರಾಧ್ಯನಾದ ಪಿತನೇ, ನಿಮ್ಮೊಳಗೆ ಕಣ್ಣುಗಳನ್ನೆತ್ತಿ ಆಶೀರ್ವದಿಸಿ ವಿಭಜಿಸಿ ಶಿಷ್ಯರಿಗೆ ನೀಡುತ್ತಾ
ಹೀಗೆಂದರು. ಇದು ನಿಮ್ಮ ಪಾಪ ಪರಿಹಾರಕ್ಕಾಗಿ ವಿಭಜಿಸಲ್ಪಡುವ ನನ್ನ ಶರೀರವಾಗಿದೆ. ನೀವೆಲ್ಲರೂ ಇದರಿಂದ ಪಡೆದು ಪೂಜಿಸಿರಿ. ಆರಾಧನೆ 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 ಆರಾಧನೆ. ಅಂದೆಯೇ ಪಾನಪಾತ್ರೆಯನ್ನು ತೆಗೆದುಕೊಂಡು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಆಶೀರ್ವದಿಸಿ ಅವರಿಗೆ ನೀಡುತ್ತಾ ಹೀಗೆಂದರು. ಇದು ಅನೇಕರ ಪಾಪ ಪರಿಹಾರಕ್ಕಾಗಿ ಸುರಿಸಲ್ಪಡುವ ಹೊಸ ಒಡಂಬಡಿಕೆಯ ನನ್ನ ರಕ್ತವಾಗಿದೆ. ನೀವೆಲ್ಲರೂ ಇದರಿಂದ ಪಡೆದು ಪಾನ ಮಾಡಿರಿ. ಆರಾಧನೆ 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 ಆರಾಧನೆ. ನಾನು ಈಗ ಮಾಡಿದನು ನೀವು ನಾನು ನನ್ನ ನಾಮದಲ್ಲಿ ಒಂದುಗೂಡುವಾಗ ನನ್ನ ಸ್ಮರಣಗಾಗಿ ಆಚರಿಸಿರಿ. ಯೇಸುವಿನ ಮರಣವ ಜಗಕ್ಕೆ ಸಾರುತ್ತೇವೆ, ಅವರ ಪುನರುತ್ಥಾನವ ಕೊಂಡಾಡುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ. ಪ್ರಭುವೇ ಶಕ್ತರಾದ ದೇವರೇ, ಅಖಿಲ ಧರ್ಮಸಭೆಯ ಅಧಿಪರು ಆಚಾರ್ಯ ಶ್ರೇಷ್ಠರು ಆದ ನಮ್ಮ ಜಗದ್ಗುರು ಪರಮ ಪೂಜ್ಯ ಪೋಪ್ ಫ್ರಾನ್ಸಿಸ್ ಅವರಿಗಾಗಿಯೂ, ನಮ್ಮ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಬಿಷಪ್ ಪೀಟರ್ ಪೋಲ್ ಸಳ್ದಾನ, ಬಿಷಪ್ ಲಾರೆನ್ಸ್ ಅವರಿಗಾಗಿಯೂ, ಪವಿತ್ರ ಧರ್ಮಸಭೆಗಾಗಿಯೂ, ಯಾಜಕರು, ಆಡಳಿತಗಾರರು, ಅಧಿಕಾರಿಗಳು,
ಮುಂತಾದವರಿಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಎಲ್ಲ ಪ್ರವಾದಿಗಳ ಪ್ರೇಷಿತರ ಹುತಾತ್ಮರ ವಂದನೀಯರ ಗೌರವಕ್ಕಾಗಿಯೂ ನಿಮ್ಮ ಸನ್ನಿಧಿಯಲ್ಲಿ ಪ್ರೀತಿಪಾತ್ರರಾದ ನೀತಿವಂತರು ಪುನಿದರು ಅದೆಲ್ಲ ಪಿತಾಮಹರಿಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ದುಃಖಿತರು, ದರಿದ್ರರು, ಪೀಡಿತರು, ರೋಗಿಗಳು, ದೀನರು ಅದೆಲ್ಲರಿಗಾಗಿಯೂ ನಿಮ್ಮ ನಾಮದಲ್ಲಿ ನಮ್ಮಂದ ಗೆಲಿದ ಎಲ್ಲ ಮೃತರಿಗಾಗಿಯೂ ನಿಮ್ಮ ಕಾರಣವನ್ನು ಭರವಸೆಯಿಂದ ಕಾದಿರುವ ಈ ಜನತೆಗಾಗಿಯೂ ಅನರ್ಹನಾದ ನನಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ನಿಮ್ಮ ಪವಿತ್ರಾತ್ಮರ ಆಗಮನವಾಗಲಿ. ಎಲ್ಲರೂ ಎದ್ದು ನಿಂತುಕೊಳ್ಳೋಣ. ಸರ್ವಶಕ್ತರ ಜೊತೆಗುಂಟು ದೇವರ ಶಕ್ತಿ ನನ್ನಲ್ಲುಂಟು. ದೇವರ ಮಗುನ ಭಯವೇ ಇಲ್ಲ, ಸರ್ವೇಶ್ವರನ ಹಸ್ತ ನನ್ನ ಮೇಲಿದೆ. ಸರ್ವಶಕ್ತರ ಜೊತೆಗುಂಟು ದೇವರ ಶಕ್ತಿ ನನ್ನಲ್ಲುಂಟು. ದೇವರ ಮಗುನ ಭಯವೇ ಇಲ್ಲ, ಸರ್ವೇಶ್ವರನ ಹಸ್ತ ನನ್ನ ಮೇಲಿದೆ. ತಂದೆಯ ವಾಗ್ದಾನವೇ, ಪರಿಶುದ್ಧರು ಹಾವೇ, ಉನ್ನತ ಶಕ್ತಿಯೇ ನಿತ್ಯ ಸಹಾಯಕ ನಮ್ಮಲ್ಲಿ ಇಳಿದು ಬನ್ನಿ. ತಂದೆಯ ವಾಗ್ದಾನವೇ, ಪರಿಶುದ್ಧರು ಹಾವೇ, ಉನ್ನತ ಶಕ್ತಿಯೇ ನಿತ್ಯ ಸಹಾಯಕ ನಮ್ಮಲ್ಲಿ ಇಳಿದು ಬನ್ನಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪವಿತ್ರಾತ್ಮರೇ, ಪವಿತ್ರಾತ್ಮರೇ, ಈ ಬಲಿ ವಸ್ತುಗಳ ಮೇಲೆ, ഈ ബലിവസ്തുಗಳ ಮೇಲೆ, ഈ ബലിപീഠത്തിൻ മേലെ, ഈ ബലിപೀಠದ ಮೇಲೆ, ഈ ആലയത്തിന്റെ മേലെ, ഈ ആಲಯದ ಮೇಲೆ, ദൈവ മക്കളുടെ മേലെ, ದೇವರ ಮಕ್ಕಳ ಮೇಲೆ അഗ്നിയായി, ಅಗ್ನಿಯಾಗಿ, കൊടുങ്കാറ്റായി ഇളിതു ബന്ദിരി. ಇಳಿದು ಬನ್ನಿರಿ. ತಂದೆಯ ವಾಗ್ದಾನವೇ, ಪರಿಶುದ್ಧರು ಹಾವೇ, ಉನ್ನತ ಶಕ್ತಿಯೇ ನಿತ್ಯ ಸಹಾಯಕ ನಮ್ಮಲ್ಲಿ ಇಳಿದು ಬನ್ನಿ. ತಂದೆಯ ವಾಗ್ದಾನವೇ, ಪರಿಶುದ್ಧರು ಹರೇ, ಉನ್ನತ ಶಕ್ತಿಯ ನಿತ್ಯ ಸಹಾಯಕ ನಮ್ಮಲ್ಲಿ ಇಳಿದು ಬನ್ನಿ. ತಂದೆಯ ವಾಗ್ದಾನವೇ, ಪರಿಶುದ್ಧರು ಹಾವೇ, ಉನ್ನತ ಶಕ್ತಿಯೇ ನಿತ್ಯ ಸಹಾಯಕ ನಮ್ಮಲ್ಲಿ ಇಳಿದು ಬನ್ನಿ. ತಂದೆಯ ವಾಗ್ದಾನವೇ, ಪರಿಶುದ್ಧರು ಹರೇ, ಉನ್ನತ ಶಕ್ತಿಯ ನಿತ್ಯ ಸಹಾಯಕ ನಮ್ಮಲ್ಲಿ ಇಳಿದು ಬನ್ನಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. Irabure Kalabere Shandarabere Karabale Kala Jesus. The mighty anointing of the Holy Spirit come upon us. In the name of Jesus Christ. Hallelujah, hallelujah, hallelujah. Hallelujah, 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 hallelujah. പവിത്രാത്മരേ, ಪವಿತ್ರಾತ್ಮರೇ, എല്ലാ രോഗികളുടെയും മേലെ, എല്ലാ ರೋಗಿಗಳ ಮೇಲೆ, ನಮ್ಮ ಮನ ಮೇಲೆ, ನಮ್ಮ ಮನೆಯ ಮೇಲೆ, ನಮ್ಮ ಕುಟುಂಬങ്ങളുടെ ಮೇಲೆ, ನಮ್ಮ ಕುಟುಂಬದ ಮೇಲೆ, ನಮ್ಮ ಕೃಷಿ ಇಡങ്ങളുടെ ಮೇಲೆ, ನಮ್ಮ ಕೃಷಿಗಳ ಮೇಲೆ, ನಮ್ಮ ಬಿಸಿನೆಸ್ನ ಮೇಲೆ, ನಮ್ಮ ಬಿಸ್ನೆಸ್ ನ ಮೇಲೆ, ನಮ್ಮ ಎಲ್ಲ ಆಸ್ತಿ ಪಾಸ್ತಿಗಳ ಮೇಲೆ ನಮ್ಮ ಎಲ್ಲ ಆಸ್ತಿಪಾಸ್ತಿಗಳ ಮೇಲೆ ಇಳಿದು ಬಂದಿರಿ. ಇಳಿದು ಬನ್ನಿರಿ. ಹಲ್ಲೆಲೂಯಾ, 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 Hallelujah, 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 ವಾಗ್ದಾನವೇ, ಪರಿಶುದ್ಧರು ಹಾರೇ, ಉನ್ನತ ಶಕ್ತಿಯೇ ನಿತ್ಯ ಸಹಾಯಕ ನಮ್ಮಲ್ಲಿ ಇಳಿದು ಬನ್ನಿ. ತಂದೆಯ ವಾಗ್ದಾನವೇ,
ಪರಿಶುದ್ಧರು ಹರೇ ಉನ್ನತ ಶಕ್ತಿಯ ನಿತ್ಯ ಸಹಾಯಕ ನಮ್ಮಲ್ಲಿ ಇಳಿದು ಬನ್ನಿ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಸಜೀವವು ಪವಿತ್ರವು ಜೀವದಾಯಕವೂ ಆಗಿರುವ ನಿಮ್ಮ ನಾಮಕ್ಕೆ ಸ್ತುತಿ ಕೃತಜ್ಞತೆಯಾದರ ಆರಾಧನೆಗಳನ್ನು ನಾವು ಸಲ್ಲಿಸುವೆವು ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಆಮೆನ್. ಪ್ರಭುವೇ ಅನುಗ್ರಹಿಸಿರಿ. ನಮ್ಮ ಪ್ರಭುವಾದ ದೇವರೇ, ನಾವು ಅನರ್ಹರು, ಸಂಪೂರ್ಣವಾಗಿ ಅನರ್ಹರು. ಆದರೂ ಸ್ತುತರವು ಪವಿತ್ರವು ಜೀವದಾಯಕವು ದೈವಿಕವು ಆದ ಈ ಪವಿತ್ರ ರಹಸ್ಯಗಳ ಕಡೆಗೆ ನಿಮ್ಮ ಕಾರುಣ್ಯವು ನಮ್ಮನ್ನು ಬರುವಂತೆ ಮಾಡಿದೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪವಿತ್ರ ನಾಮಕ್ಕೆ ಮಹಿಮೆಯು, ಒಡೆಯರಾದ ನಿಮಗೆ ಆರಾಧನೆಯು ಸದಾಕಾಲವೂ ಸಲ್ಲಲಿ. ಸಜೀವವು ಜೀವದಾಯಕವು ಆದ ಈ ರೊಟ್ಟಿಯು ಸ್ವರ್ಗಲೋಕದಿಂದ ಇಳಿದು ಬಂದಿದೆ ಮತ್ತು ಅಖಿಲ ಲೋಕಕ್ಕೆ ಜೀವ ಬೀಯುತ್ತದೆ. ಇದನ್ನು ಪೂಜಿಸುವವರು ಮರಣ ಹೊಂದುವುದಿಲ್ಲ, ಬದಲಾಗಿ ಪಾಪ ವಿಮೋಚನೆಯನ್ನು, ಆತ್ಮೋದ್ಧಾರವನ್ನು, ನಿತ್ಯ ಜೀವವನ್ನು ಪಡೆಯುವರು. ಜೀವದಿಂದೇತವನೇ ನಿನ್ನ ಆರಾಧನೆ ಮಾಡುವೆ, ಜೀವದ ಅಧಿಪತಿಯೇ ನಿನ್ನ ಆರಾಧನೆ ಮಾಡುವೆ. ಹಲ್ಲೆಲೂಯಾ ಹೋಸನಾ, 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 ಹಲ್ಲೆಲೂಯಾ ಹೋಸನಾ. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಕೃಪೆಯು, ಪಿತನಾದ ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೆಲ್ಲರೊಂದಿಗೆ ಇರಲಿ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಆಮೆನ್. ನಮ್ಮ ರಕ್ಷಕರ ಅಮೂಲ್ಯವಾದ ಶರೀರ ರಕ್ತಗಳನ್ನು ನಾವೆಲ್ಲರೂ ಭಕ್ತ್ಯಾದರಗಳಿಂದ ಸಮೀಪಿಸೋಣ. ಪಶ್ಚಾತ್ತಾಪದೊಂದಿಗೆ ಭರವಸೆಯೊಂದಿಗೆ ಅಪರಾಧಗಳಿಂದ ದೂರವಿರೋಣ. ನಮ್ಮ ಪಾಪಗಳ ಕುರಿತು ಪಶ್ಚಾತ್ತಾಪಿಸಿ ಸಹೋದರರ ತಪ್ಪುಗಳನ್ನು ಕ್ಷಮಿಸೋಣ. ನಾವು ಸಕಲಕ್ಕೂ ಒಡೆಯನಾದ ದೇವರಲ್ಲಿ ಕೃಪೆಯನ್ನು ವಿಮೋಚನೆಯನ್ನು ಬೇಡಿಕೊಳ್ಳೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ನಾವು ಭಿನ್ನತೆಗಳನ್ನು ಕಲಗಳನ್ನು ತ್ಯಜಿಸಿ ಅಂತರಂಗವನ್ನು ಶುದ್ಧಗೊಳಿಸೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ವೈಮನಸ್ಯ ಹಾಗೂ ದ್ವೇಷಗಳನ್ನು ನೀಗಿಸಿ ನಮ್ಮ ಆತ್ಮಗಳನ್ನು ಪಾವನಗೊಳಿಸೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ಪರಮ ಪ್ರಸಾದವನ್ನು ಸ್ವೀಕರಿಸಿ ಪವಿತ್ರಾತ್ಮರಿಂದ ಪಾವನರಾಗೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ಐಕ್ಯ ಮತ್ತು ಅನ್ಯೋನ್ಯತೆಯಿಂದ ಪವಿತ್ರ ರಹಸ್ಯಗಳಲ್ಲಿ ಪಾಲ್ಗೊಳ್ಳೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ಕರ್ತರೇ, ಇವು ನಮ್ಮ ಶರೀರಗಳ ಉತ್ಥಾನಕ್ಕೂ ಆತ್ಮಗಳ ಉದ್ಧಾರಕ್ಕೂ ಕಾರಣವಾಗಲಿ, ನಿತ್ಯ ಜೀವಕ್ಕೂ ಕಾರಣವಾಗಲಿ, ಎಂದೆಂದಿಗೂ ಆಮೆನ್. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪ್ರಭುವಾದ ದೇವರೇ, ಕರುಣೆಯಿಂದ ನೀವು ನಮಗಿತ್ತ ದೃಢ ನಂಬಿಕೆಯಿಂದ ನಿಮ್ಮ ಸನ್ನಿಧಿಯಲ್ಲಿ ಸದಾಕಾಲವು ನಿರ್ಮಲ ಹೃದಯರು, ಪ್ರಸನ್ನವದನರು, ನಿಷ್ಕಳಂಕರು ಆಗಿ ನಡೆಯುವಂತೆ ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿದಿ. ನಾವೆಲ್ಲರೂ ಒಂದಾಗಿ ನಿಮ್ಮಲ್ಲಿ ಮರೆಯಿಟ್ಟು ಹೀಗೆ ಪ್ರಾರ್ಥಿಸುವೆವು. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಎಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಿದೆ, ಕೀಡಿನಿಂದ ನಮ್ಮನ್ನು ರಕ್ಷಿಸಿರಿ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ನಿಮ್ಮದೇ ಆಗದೆ. ಆಮೆನ್.
ಪ್ರಭುವಿನ ಶಾಂತಿ ನಿಮ್ಮೊಂದಿಗೆ ಇರಲಿ. ನಿಮ್ಮೊಂದಿಗೂ ನಿಮ್ಮ ಆತ್ಮದೊಂದಿಗೂ ಇರಲಿ. ಪರಮ ಪ್ರಸಾದವನ್ನು ಭರಿಸಿದ ಜನರು ಸ್ವೀಕರಿಸಲಿ. ಏಕಮಾತ್ರ ಪಿತರು ಪರಿಶುದ್ಧರು, ಏಕಮಾತ್ರ ಪುತ್ರರು ಪರಿಶುದ್ಧರು, ಏಕಮಾತ್ರ ಪವಿತ್ರಾತ್ಮರು ಪರಿಶುದ್ಧರು. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆಮೆನ್. ನೀವು ಜೀವಂತ ದೇವರನ್ನು ಕೊಂಡಾಡಿರಿ. ಧರ್ಮಸಭೆಯಲ್ಲಿ ದೇವರಿಗೆ ಮಹಿಮೆಯಾಗಲಿ. ಎಲ್ಲ ಕಾಲದಲ್ಲೂ ಎಲ್ಲ ವೇಳೆಯಲ್ಲೂ ಅವರ ಕೃಪೆಯು ಕರುಣೆಯು ನಮ್ಮ ಮೇಲೆ ಇರಲಿ. ಪ್ರಭು ಯೇಸು ಕ್ರಿಸ್ತರ ಜೀವದಾಯಕ ಕೃಪಾವರವು ಅವರ ಕರುಣೆಯಿಂದ ನಮ್ಮೆಲ್ಲರಲ್ಲಿಯೂ ಸಂಪೂರ್ಣವಾಗಲಿ, ಇಂದಿಗೂ ಎಂದಿಗೂ ಸದಾಕಾಲಕ್ಕೂ. ಆಮೆನ್. ಕ್ರಿಸ್ತರ ಶರೀರವು ರಕ್ತವು ಋಣಗಳ ಪರಿಹಾರಕ್ಕೂ ನಿತ್ಯ ಜೀವನಕ್ಕೂ ಕಾರಣವಾಗಲಿ. ಆಮೆನ್. यीशु तेरे करीब आने से जिंदगी मेरी बदल गई. यीशु तेरे छूने से जिंदगी मेरी संवर गई. यीशु तेरे करीब आने से जिंदगी मेरी बदल गई. यीशु तेरे छूने से जिंदगी मेरी संवर गई. तूने मुझे है बचाया, तूने मुझे सहलाया, तूने मुझे है बचाया, तूने मुझे सहलाया. मैं धन्यवाद करता रहूँगा, धन्यवाद करता रहूँगा. मैं धन्यवाद करता रहूँगा, धन्यवाद करता रहूँगा. धन्यवाद 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 धन्यवाद. मैं जो पापों में डूबा हुआ था और जो तुझसे दूर हुआ था, मैं तो पापों में डूबा हुआ
जो तुझसे दूर हुआ, तूने मुझे है छुड़ाया, अपनी राह पर चलाया। तूने मुझे छुड़ाया, अपने राह पर चलाया। मैं धन्यवाद करता रहूँगा, धन्यवाद करता रहूँगा, धन्यवाद करता रहूँगा, धन्यवाद करता रहूँगा। धन्यवाद 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 धन्यवाद। यीशु ने सा प्रेम जताया, मुझको अपना बेटा बनाया। यीशु ने सा प्रेम जताया, मुझको अपना बेटा बनाया। अपना लहू है बहाया, जीवन नया है दिलाया। अपना लहू है बहाया, जीवन नया है दिलाया। मैं धन्यवाद करता रहूँगा, धन्यवाद करता रहूँगा, धन्यवाद करता रहूँगा, धन्यवाद करता रहूँगा। धन्यवाद 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 धन्यवाद। നമ്മുടെ മനസ്സാരാധന സ്തുതിഗീതങ്ങളാൽ നിറയട്ടെ. ನಮಗೆ ಮನಸ್ಸಾರಿ ಸ್ತುತಿಸಲು ಆರಾಧಿಸಲು ദൈവത്തിൻ്റെ മഹത്വം നമ്മുടെ മനസ്സിൽ മുഴുവൻ ഇറങ്ങി നിൽക്കട്ടെ. ದೇವರ ಮಹಿಮೆಯು ನಮ್ಮೊಳಗೆ ಇಳಿದು ಬರಲಿ. അവിടുത്തെ സാന്നിധ്യത്തിൻ്റെ അഭിഷേകത്തിലാണ് നമ്മളിപ്പോൾ ഇരിക്കുന്നത്. ಅವರ ಸಾನ್ನಿಧ್ಯದಲ್ಲಿ ಅಭಿಷೇಕಕ್ಕಾಗಿ ನಾವು ಬಂದಿರುವುದು. നമ്മുടെ മനസ്സ് സന്തോഷം കൊണ്ട് നിറയട്ടെ. ನಮ್ಮ ಮನಸ್ಸು ಸಂತೋಷಗೊಂಡು ನಡೆಯಲಿ. ദൈവ ആരാധന കൊണ്ട് നിറയട്ടെ. ದೇವರ ಆರಾಧನೆಯಲ್ಲಿ ನಡೆಯಲಿ. യേശുവേ ആരാധന, യേശുവೇ ಆರಾಧನೆ, യേശുവേ വന്ദനെ, യേശുവೇ ವಂದನೆ, യേശുവേ സ്തുതി, യേശുവೇ ಸ್ತುತಿ, യേശുവേ മഹിമೆ, യേശുവೇ ಮಹಿಮೆ, യേശുവേ സ്തോത്ര, യേശുവೇ ಸ್ತೋತ್ರ. ഹല്ലേലൂയ ഹല്ലേലൂയ, ഹല്ലേലൂയ ഹല്ലേലൂയ, ഹല്ലേലൂയ ഹല്ലേലൂയ, ഹല്ലേലൂയ ഹല്ലേലൂയ, ഹല്ലേലൂയ ഹല്ലേലൂയ, ഹല്ലേലൂയ. ഹല്ലേലൂയ. എല്ലാവരും എദ്ദിനെത്തുകൊള്ളിരേ. ಪರಿಪಾವನ ಬೆಲಿ ಪೂಜಯಲಿ
ಸುರನಾದನ ನಮಿಸಿದ ನಮಗೆ ಪರಿಪೂಜಿದವಿ ರಹಸ್ಯಗಳು ಪಾವನ ಜೀವನ ನೀಡಿರಲಿ. ನಮನ ನಮನ ಶಿರಬಾಗಿ ನಮನ. ದೈವಿಕ ರಾಜ್ಯ ಮಹತ್ತದ್ದಳು ದೈವಾನಂದವ ಪಡೆದಿರಲು ಸುರಗಣ ಜೊತೆಯಲ್ಲಿ ನಿಂತಿರಲು ಸುರವರ ನೀಡಲಿ ನಮಗೊಂದು ನಮನ ನಮನ ಶಿರಬಾಗಿ ನಮನ. ಪಾವನ ಸಭಯ ತನಯರಲಿ ಸರ್ವ ಸಮಸ್ತ ಜನಗಂದಲಿ ಈಶನ ಮಳೆ ಸುರಿದಿರಲಿ ಇಂದು ಎಂದಿಗೂ ಎಂದೆಂದಿಗೂ. ನಮನ ನಮನ ಶಿರಬಾಗಿ ನಮನ 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 ಶಿರಬಾಗಿ ನಮನ. ಪವಿತ್ರೀಕರಣದ ಬಲಿಪೀಠವೇ ವಂದನೆ, ನಮ್ಮ ಪ್ರಭುವಿನ ಸಮಾಧಿಯ ವಂದನೆ. ನಿನ್ನಿಂದ ನಾನು ಸ್ವೀಕರಿಸಿದ ಪರಮ ಪ್ರಸಾದವು ಕರ್ಣಗಳ ಪರಿಹಾರಕ್ಕೂ ಪಾಪಗಳ ವಿಮೋಚನಕ್ಕೂ ಕಾರಣವಾಗಲಿ. ಪುನಃ ಬಲಿಪೂಜೆಯನ್ನು ಅರ್ಪಿಸಲು ಬರುವನೋ ಇಲ್ಲವೋ ನಾನು ಅರಿಯೇನು. Praise the Lord. Praise the Lord. Hallelujah. 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 Praise the Lord. ಇವತ್ತು ಯಾರಾದರೂ ಮೊದಲನೇ ಬಾರಿಗೆ ಬಂದವರಿದ್ದಾರಾ ಈ ಧ್ಯಾನ ಕೇಂದ್ರಕ್ಕೆ? ಫಸ್ಟ್ ಟೈಮ್ ಕೊನೆಯ ಇಲ್ಲಿ ಸ್ಥಳ 2 3 ತುಂಬ ಜನ ಇದ್ದಾರೆ. ಇವತ್ತೊಂದು ಗಟ್ಟಿ ಚಪ್ಪಳ ತಟ್ಟದ ಅವರನ್ನು ಸ್ವಾಗತಿಸೋಣ. तुमका समझता क्या डिवाइन सेंटर का मैं स्वागत करता हूँ. ನಿಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತೇವೆ. ಪ್ರೇಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇಲ್ಲಿ ಪ್ರತಿ ಶುಕ್ರವಾರ ಧ್ಯಾನಕೂಟ ಇದೆ. ಬೆಳಿಗ್ಗೆ 10ರಿಂದ 2 ಗಂಟೆಯ ತನಕ ಸ್ತುತಿ ಸ್ತೋತ್ರ, ದೇವರ ವಾಕ್ಯ, ಬಲಿಪೂಜೆ, ಆರಾಧನೆ ಎಲ್ಲವೂ. ನಿಮ್ಮ ಎಲ್ಲ ಕೋರಿಕೆಗಳನ್ನು ಏನಾದರೂ ಇದು ಬರೆದುಕೊಂಡು ಬಾಕ್ಸಲ್ಲಿ ಹಾಕ್ಬೋದು. ಇಲ್ಲಿ ಬೆಳಿಗ್ಗೆ 7ರಿಂದ ರಾತ್ರಿ 9 ಗಂಟೆ ತನಕ ಆರಾಧನೆ ಕೂಡ ಇದೆ. ಯಾರಾದರೂ ಇಲ್ಲಿ ಬರುವವರು ದಯಮಾಡಿ ಇಲ್ಲಿ ಬಂದು ಪ್ರಾರ್ಥಿಸಬಹುದು. ನಿಮಗೆ ಮಧ್ಯಸ್ಥಿಕ ಪ್ರಾರ್ಥನೆಯನ್ನು ಮಾಡಬಹುದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಿಮಗೆ ಯಾವುದಾದ್ರು ಬಲಿಪೂಜೆಗಳನ್ನು ಕೊಡಲಿಕ್ಕೆ ಇದ್ದರೆ ಹಾಗೂ ಯಾವುದಾದ್ರೂ ಇಲ್ಲಿ ದಾನ ಧರ್ಮ ನಿಮಗೆ ಮಾಡಲಿಕ್ಕಿದ್ದರೆ ಹಿಂದಗಡೆ ಅದನ್ನು ಕೊಟ್ಟು ರಸೀದಿಯನ್ನು ಪಡ್ಕೊಳ್ಬಹುದು. ನಿಮಗಾಗಿ ದಿನಾಲೂ ನಾವು ಇಲ್ಲಿ ಪ್ರಾರ್ಥಿಸ್ತೇವೆ. ಪ್ರೈಸ್ ದಿ ಲಾರ್ಡ್. ಸಾಕ್ಷಿ ನೀಡಲಿಕ್ಕೆ ಯಾರಾದರೂ ಬೇಕಿದ್ದರೆ ಮುಂದೆ ಬರ್ಬೋದು. ಸಾಕ್ಷಿ ನೀಡಲಿದ್ದರೆ ನನ್ನ ಹೆಸರು ಸೈಮನ್ ವರೇನರೋಬು. ನಾನು ಪೆರ್ಮೈ ಪ್ಯಾರಿಸ್ನಿಂದ ಬರುವುದು. 4 ವರ್ಷದಿಂದ ನಮ್ಮ ಜಾಗ ಮಾರುವುದಕ್ಕೆ ನಮಗೆ ಅಗತ್ಯವಿತ್ತು. ಆದರೆ ಸಂದರ್ಭ ಬರಲಿಲ್ಲ. ಈ ಸರ್ತಿ ಇಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು ಸಂದರ್ಭ ಒದಗಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಯೇಸುವಿಗೆ ಸ್ತೋತ್ರ ಹೇಳ್ತೇನೆ. ಯೇಸುವೆ ವಂದನೆ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ನನ್ನ ಹೆಸರು ಸೋನಿಯಾ, ಮಂಜೇಶ್ವರ ಚರ್ಚಿಂದ ಬರೆದು. ನನಗೆ 2 ದಿನದಿಂದ ಲೂಸ್ ಮೋಷನ್ ಜಾಸ್ತಿಯಾಗಿ ನನಗೆ ಈ ಧ್ಯಾನಕೂಟಕ್ಕೆ ಬರಲಿಕ್ಕೆ ಆಗೋದ್ರಿಂದ ನನಗೆ ಗೊತ್ತಿಲ್ಲಾಯಿತು. ನಾನು ತುಂಬ ಹೊಟ್ಟೆ ನೋವು ಮತ್ತು ಲೂಸ್ ಮೋಷನ್ ಜಾಸ್ತಿ ಆಗಿದ್ದು.
ನಿನ್ನೆ ನಮ್ಮ ಓಡಂಟೀಸ್ ಒಂದು ಆಂಟಿ ನನಗೆ ಒಂದು ವಚನ ಕೊಟ್ಟಿದ್ದ. ಆ ವಚನವನ್ನು ಓದಿಯ ಮೇಲೆ ಎಲ್ಲ ಗುಣವಾಯಿತು. ಈಗ ನನ್ನ ಅಮ್ಮನಿಗೆ ತಗೊಂಡು ಬಂದಿದ್ದ. ಅಮ್ಮನಿಗೆ ಹುಷಾರಿಲ್ಲ, ಎಂತ ಆಗಿದೆ ಅಂತ ಗೊತ್ತಿಲ್ಲ, ಅದಕ್ಕೆ ಅಮ್ಮನಿಗೆ ತಗೊಂಡು ಬಂದಿದ್ದೆ ಈಗ. ಅವರ ತಾಯಿಗಾಗಿ ಒಂದು ಗಳಿಗೆ ನಾವು ಪ್ರಾರ್ಥಿಸೋಣ. ಯಾಕೆಂದರೆ ತುಂಬ ಕಷ್ಟದಲ್ಲಿ ಈ ಕುಟುಂಬ ಇದೆ. ಇವತ್ತು ಬಿಡುಗಡೆ ದೊರೆಯಬೇಕು. ಈ ಆರಾಧನೆಯಲ್ಲಿ ಅವರಿಗೆ ಎಲ್ಲರಿಗೂ ಬಿಡುಗಡೆ ದೊರೆಯಬೇಕು. ಕರಗಳನ್ನು ಮೇಲಕ್ಕೆತ್ತಿ ಆ ಕುಟುಂಬಗಳಿಗಾಗಿ ಒಂದು ಗಳಿಗೆ ಪ್ರಾರ್ಥಿಸೋಣ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಬಿಡುಗಡೆ ದೊರೆಯಲಿ ಅಪ್ಪ ತಂದೆ ಈ ಕ್ಷಣದಲ್ಲಿ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಾವು ಬೇರೆಯವ್ರಿಗಾದರೂ ಸಾಕ್ಷಿ ನೀಡಲಿದೆಯಾ? ಅದ್ಲೆ ಬೋಟಿ ಮೇಚ 5 तारीखेर साहित्य जपन अद्भुत अंगडी हंगा साक्षी दिवंक खाली 4-5 जण मात्र इल्ले उरले अंत खंय आसात गोतूना तांकां सोदून हाडा मात्र तुमी. कोणे पुरा तांकां हांगा वाट दाखयली, तुमी सोडून हाडचें बरें तांकां. प्रेज द लॉर्ड, हालेलुया हालेलुया. म्हजें नांव मागदलेन म्हणटा, बेळातावण आयिल्लें. म्हाका सुमार वर्सां सावन एकूच मोड आसली, सुमार वखद करनासलें. बरो ह्या 3 दिसांच्या रात्री हांव 2 दीस आयलां. त्या दिसांतल्यान म्हाका आज स्मोड लागोना, येवना, वखद येना. देवाक आर्गान दिता. ಪ್ರೈಸ್ ದಿ ಲಾರ್ಡ್. ತುಂಬ ವರ್ಷದಿಂದ ಅವರಿಗೆ ಅಸ್ತಮ ಕಾಯಿಲೆ ಇತ್ತು. ಮೊನ್ನೆ 2 ದಿವಸ ದಾನಕೂಟದಲ್ಲಿ ಇಲ್ಲಿ ಬರುವಾಗ ಅವರಿಗೆ ಅಸ್ತಮ ಗುಣವಾಗಿದೆ. ಆಮೇಲೆ ಯಾವುದೊಂದು ಔಷಧವನ್ನು ತಗೊಳ್ಳಿಲ್ಲ, ಯಾವುದೊಂದು ಅಸ್ತಮ ಕಾಯಿಲೆ ಅವರಿಗೆ ಪುನಃ ಬರಲಿಲ್ಲ ಅಂತ ಈ ಅಮ್ಮ ದೇವರಿಗೆ ಸ್ತೋತ್ರ ಹಾಡ್ತಾ ಇದ್ದಾರೆ. ಒಂದು ಗಟ್ಟಿ ಚಪ್ಪಾಳೆ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ನನ್ನ ಹೆಸರು ಲವೀನಾ ಅಂತ. ನಾನಿವತ್ತು ಸಾಕ್ಷಿ ಹೇಳಲು ನನ್ನ ತಂಗಿಯ ಪರವಾಗಿ ನಿಂತಿದ್ದೇನೆ. 2000 ಕೊರೋನಾ ಟೈಮಲ್ಲಿ ಅವರ ಫುಲ್ ಫ್ಯಾಮಿಲಿಗೆ ಕೊರೋನಾ ಆಗಿತ್ತು. ಮತ್ತು ಆ ಟೈಮಲ್ಲಿ ಅವಳು ಪ್ರೆಗ್ನೆಂಟ್ ಇದ್ಲು ಮತ್ತು ಮಗುವಿಗೆ ಜನ್ಮ ಕೊಟ್ಟಳು. ತುಂಬ ಕಷ್ಟದಲ್ಲಿದ್ದರು. ಆ ಚಿಕ್ಕ ಮಗುವಿಗೆ ಸಹ ಕೊರೋನಾ ಆಗಿತ್ತು. ಫುಲ್ ಫ್ಯಾಮಿಲಿ ಆಗಿತ್ತು. ತುಂಬ ಟೆನ್ಷನಲ್ಲಿದ್ದರು. ಮತ್ತು ಮಗುವಿಗೆ ಯಾವಾಗಲೂ ನೋಡಿದರೂ ಹುಷಾರಿರ್ತಿರಲಿಲ್ಲ. ಮತ್ತು ಮಗುವನ್ನು ಡಾಕ್ಟರ್ ಹತ್ರ ಟೆಸ್ಟಿಗೆ ಕರ್ಕೊಂಡು ಹೋಗುವಾಗ ಆ್ಯಕ್ಟಿವಿಟೀಸ್ ಇತ್ತು, ಆದರೆ ತುಂಬ ಯಾವಾಗಲೂ ನೋಡಿದರೆ ಜ್ವರ ಬರುವುದು. ಹಾರ್ಟಲ್ಲಿ ಹೋಲ್ ಇದೆ, ಅದು ಗುಣ ಆಗೋದಿಲ್ಲ. 17 ಇಯರ್ಸ್ ತನಕ ಅವನ ಆ್ಯಕ್ಟಿವಿಟೀಸಲ್ಲಿ ಪ್ರಾಬ್ಲಮ್ ಆಗುತ್ತೆ. ಹಾಗೂ 2.5 ಇಯರ್ಸ್ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡುವಾಗ 2.5 ಇಯರ್ಸ್ ನೋಡುವ, ಮತ್ತು ಆಗದಿದ್ದರೆ ಆಪ್ರೇಷನ್ ಆಗಬೇಕು ಅಂತ ಹೇಳಿದರು. ತುಂಬ ಚಿಂತೆಯಲ್ಲಿದ್ದರು. ನಾವು ಅವರಿಗೋಸ್ಕರ ಕಂಟಿನ್ಯೂಸ್ ಆಗಿ ಪ್ರಾರ್ಥಿಸ್ತಿದ್ವಿ. ಯಾಕೆಂದರೆ ಕೊರೋನಾ ಬಂದ ನಂತರ ಅವರ ಫ್ಯಾಮಿಲಿಗೆ ಯಾರಿಗೂ ಸಮಾಧಾನ ಇಲ್ಲ. ಗಡಿ ಜ್ವರ ಬರುವುದು ಅಥವಾ ಒಂಥರ ಸೌಖ್ಯ ಇಲ್ಲದಾಗಿ ಒಂಥರ ಸಮಾಧಾನ ಹೋಗಿತ್ತು. ನಾನು ಇಲ್ಲಿ ಸಾಜಿದ್ ಬ್ರದರ್ದು ಪ್ರೇಯರ್ಗೆ ಬರಲಿಕ್ಕೆ ಅವಳಿಗೆ ತುಂಬ ಅಡೆತಡೆ ಇತ್ತು. ಆದರೆ ದೇವರು ಅವರಿಗೆ ಕರುಣಿಸಲಿ, ಇಲ್ಲಿ ಬರಲಿ, ಅಟ್ಲೀಸ್ಟ್ ಆ ಮಗುವನ್ನು ಕರ್ಕೊಂಡು ಬರಲಿಕ್ಕೆ ಅವಳಿಗೆ ಸಾಧ್ಯವಾಗಲಿ ಅಂತ ಪ್ರಾರ್ಥಿಸ್ತಿದ್ದೆ. May 5ಗೆ ಅವರು ಬಂದಿದ್ದರು. May 5 ಅಲ್ಲ, ಏಪ್ರಿಲಲ್ಲಿ ಕೊನೆಗೆ ಇದ್ದದಲ್ವ, 29ಗೆ ಆ ದಿವಸ ಅವಳು ಮಗುವನ್ನು ಕರ್ಕೊಂಡು ಬಂದು ಒಂದು ದಿವಸ ಧ್ಯಾನದಲ್ಲಿ ಬಂದಿದ್ಲು. ಮೊನ್ನೆ 17ಗೆ ಅಪಾಯಿಂಟ್ಮೆಂಟ್ ಇತ್ತು. ಪುನಃ ಅಂದರೆ ಸ್ಕ್ಯಾನಿಂಗ್ ಮಾಡಬೇಕು. ಆ ಸ್ಕ್ಯಾನಿಂಗಲ್ಲಿ ಗೊತ್ತಾಗ್ತದೆ ಹೋಲ್ ಏನಾಗಿದೆ ಅಂತ. ಹೋಲ್ ಆಗದಿದ್ದರೆ ಆಪ್ರೇಷನ್ ಮಾಡುವ ಮುಂದೆ ಏನು ಮಾಡಬೇಕು ಅಂತ ಡಾಕ್ಟರ್ ಹೇಳ್ತಾರಂತೆ. ತುಂಬ ಟೆನ್ಷನಲ್ಲಿದ್ದರು. ನಾವು ಕಂಟಿನ್ಯೂಸ್ ಆಗಿ ಪ್ರಾರ್ಥಿಸ್ತಿದ್ದೆವು. 17ಗೆ ಸಂಜೆ ಸ್ಕ್ಯಾನಿಂಗ್ ಮಾಡಿದೆವು. ಸ್ಕ್ಯಾನಿಂಗಲ್ಲಿ ಅವಳ ಆ ಮಗುವಿನ ಹಾರ್ಟಿದು ಹೋಲ್ ಪೂರ್ಣ ಗುಣವಾಗಿದೆ, ಪೂರ್ಣ ಕ್ಲೋಸ್ ಆಗಿದೆ. ಹಾಗೂ ಈ ಧ್ಯಾನದ ನಂತರ ಮಗು ಆ್ಯಕ್ಟಿವ್ ಇದೆ. ಅಂದರೆ ಅವನಿಗೆ ಆ ಕೊರೋನಾ ಎಫೆಕ್ಟಲ್ಲಿ ಜ್ವರ ಬಂದು ಮಾತಾಡುವ, ಅಂದರೆ ಈ 2-3 ವರ್ಷದಲ್ಲಿ ಅವರು ಮಾತಾಡಬೇಕಲ್ವ, ಮಾತಾಡುವ ಶಕ್ತಿ, ಅಂದರೆ ವರ್ಡ್ಸ್ ಕೆಲವು ಅಟರ್ ಮಾಡೋದು ಅರ್ಥ ಆಗೋದಿಲ್ಲ. ಅಥವಾ ಈಗ 2.5 ವರ್ಷದಲ್ಲಿ ಅವನು ಸೆಂಟೆನ್ಸ್ ಮಾತಾಡಬೇಕಿತ್ತು, ಆದರೆ ಅದನ್ನು ಸಹ ಆಗ್ತಾ ಇಲ್ಲ. ಆದರೆ ಆ ಧ್ಯಾನಕ್ಕೆ ಬಂದ ನಂತರ ಅವನು ಮಾತಾಡಲಿಕ್ಕೆ ಪ್ರಾರಂಭಿಸಿದ್ದಾನೆ.
ಸ್ವಲ್ಪ ಸ್ವಲ್ಪ ವರ್ಡ್ಸನ್ನು ಹೇಳ್ತಾನೆ, ಮಾತಾಡಲಿಕ್ಕೆ ಟ್ರೈ ಮಾಡ್ತಾನೆ, ರಿಪೀಟ್ ಮಾಡ್ತಾ ಇದ್ದಾನೆ. ದೇವರ ಅದ್ಭುತ ಶಕ್ತಿ ಅವರ ಮೇಲೆ ತುಂಬಿದೆ. ದೇವರಿಗೆ ನಾನು ಸ್ತುತಿ ಸ್ತೋತ್ರ ವಂದನೆ ಸಲ್ಲಿಸ್ತೇನೆ. ಅರ್ಘಾಂಜಸ್ಸು, ಒಗ್ಳಾಬ್ಜಸ್ಸು, ಸ್ತುತಿ ಜಸ್ಸು, ಮಹಿಮಾಂಜಸ್ಸು. ದೇವರ ವಾಕ್ಯದಲ್ಲಿ ಅದ್ಭುತ ಶಕ್ತಿ ಇದೆ. ದೇವರ ಪ್ರಿಯರೇ, ಆ ದೇವರ ವಾಕ್ಯವನ್ನು ಉಚ್ಚರಿಸುವಾಗ ಅವರು ಅದ್ಭುತವನ್ನು ನಮ್ಮಲ್ಲಿ ಖಂಡಿತವಾಗಿ ಮಾಡ್ತಾರೆ. ಅದಕ್ಕೆ ಜೀವಂತ ಸಾಕ್ಷಿ ನಾನಾಗಿದ್ದೇನೆ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಎಲ್ಲರೂ ಈ ಆರಾಧನೆಯಲ್ಲಿ ಪಾಲ್ಗೊಳ್ಳೋಣ. ನಾವು ಪ್ರಿಯರೇ, ಪರಮ ಪ್ರಸಾದದಲ್ಲಿ ರೊಟ್ಟಿಯ ರೂಪದಲ್ಲಿ ನಮ್ಮ ಮಧ್ಯೆ ಬರುವಂಥ ಯೇಸುವನ್ನು ಬರಮಾಡಿಕೊಳ್ಳೋಣ. ನಿಮ್ಮೆಲ್ಲ ಕೋರಿಕೆಗಳು, ನಿಮ್ಮ ಎಲ್ಲ ಬೇಡಿಕೆಗಳು ಈ ವೇದಿಕೆ ಮೇಲೆ ಸಮರ್ಪಣೆ ಮಾಡಿ, ನಿಮ್ಮ ಕುಟುಂಬಗಳನ್ನು ಸಮರ್ಪಣೆ ಮಾಡಿ, ನಿಮ್ಮ ವೈಯಕ್ತಿಕ ಜೀವನವನ್ನು ಸಮರ್ಪಣೆ ಮಾಡಿ, ನಿಮಗೆ ಬಂದಂಥ ಎಲ್ಲ ರೋಗಗಳನ್ನು ಸಮರ್ಪಣೆ ಮಾಡಿ, ಹಾಗೂ ನಿಮಗೆ ಬಂದಂಥ ಸಾಲದ ಬಾಧೆಗಳು ಇದ್ದರೆ ಅದನ್ನು ಸಮರ್ಪಣೆ ಮಾಡಿ, ನಿಮ್ಮ ಕುಟುಂಬಗಳಲ್ಲಿ ಯಾವುದಾದರೂ ದುರಾವಸ್ಥೆಗಳು ಇದ್ದರೆ ಸಮರ್ಪಣೆ ಮಾಡಿ, ಈ ದೇಹದ ಅಂಗಾಂಗಗಳನ್ನು ಸಮರ್ಪಣೆ ಮಾಡಿ, ಪ್ರತಿಯೊಂದು ಅಂಗಾಂಗಗಳು ದೇವರು ಗುಣಪಡಿಸಲಿ, ಎಲ್ಲ ರೋಗಗಳು ನಮ್ಮನ್ನು ಬಿಟ್ಟು ತೊಲಗಲಿ, ದೇವರ ಶಕ್ತಿಯು ನಮ್ಮಲ್ಲಿ ಇಳಿದು ಬರಲಿ ಎಂದು ಈ ಆರಾಧನೆಯಲ್ಲಿ ನಾವು ಭಾಗವಹಿಸಿ ಪ್ರಾರ್ಥಿಸೋಣ. ಪ್ರಿಯರೇ, ಎಲ್ಲರೂ ಮೊಣಕಾಲು ವಿರುದ್ಧ ಈ ಗೀತೆಯೊಂದಿಗೆ ಯೇಸುವನ್ನು ಆರಾಧಿಸೋಣ. ಕರುಣಾಮಯನೇ, ಓ ಕರುಣಾಮಯನೇ, ಕರುಣಾಮಯನೇ, ಓ ಕರುಣಾಮಯನೇ, ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ, ನನ್ನ ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಚಪ್ಪಾಳೆ ತಟ್ಟುತ್ತಾ ಅಬ್ರಹಾಮನ ದೇವರ ನಿಮಗೆ ಆರಾಧನೆ, ಇಸಾಕನ ದೇವರ ನಿಮಗೆ ಆರಾಧನೆ, ಅಬ್ರಹಾಮನ ದೇವರ ನಿಮಗೆ ಆರಾಧನೆ, ಇಸಾಕನ ದೇವರ ನಿಮಗೆ ಆರಾಧನೆ, ಯಾಕೋಬಿನ ದೇವರೇ ನಿಮಗೆ, ಯಾಕೋಬಿನ ದೇವರೇ ನಿಮಗೆ ಆರಾಧನೆ, ಆರಾಧನೆ, ತಂದೆ ಮಗನಿಗೆ ಪವಿತ್ರಾತ್ಮರಿಗೆ ನಾ ಮಾಡುವೆ ಆರಾಧನೆ, ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ, 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 ಆರಾಧನೆ. ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ ನಾವೆಲ್ಲರೂ ಈ ಲೋಕದಲ್ಲಿ ಸುಖವಾಗಿ ಬಾಳಬೇಕೆಂದು ದೇವರು ನನ್ನನ್ನು ಮತ್ತೆ ನಿಮ್ಮನ್ನು ಈ ಲೋಕದಲ್ಲಿ ಸೃಷ್ಟಿ ಮಾಡಿದ್ದಾರೆ. ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು, ದುಃಖ ದುಗುಡಗಳನ್ನು ದೂರ ಮಾಡಲು ಯೇಸು ನಮ್ಮೊಂದಿಗೆ ಜೀವಿಸುವವರಾಗಿದ್ದಾರೆ. ಆ ಯೇಸುವನ್ನು ಆರಾಧಿಸೋಣ, ಆ ಯೇಸುವನ್ನು ಸ್ತುತಿಸೋಣ. ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ, ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡಿದು ನೀ ಕರೆದೆ,
ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡಿದು ನೀ ಕರೆದೆ. ಕೃಪಾಪೂರ್ಣನೇ ಓ ಕೃಪಾಪೂರ್ಣನೇ, ಕೃಪಾಪೂರ್ಣನೇ ಓ ಕೃಪಾಪೂರ್ಣನೇ, ಕೃಪಾಪೂರ್ಣನೇ ಓ ಕೃಪಾಪೂರ್ಣನೇ, ಕೃಪಾಪೂರ್ಣನೇ ಓ ಕೃಪಾಪೂರ್ಣನೇ. ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಆರಾಧನೆ 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 ಆರಾಧನೆ. ಅಬ್ರಹಾಮನ ದೇವರೇ ನಿಮಗೆ ಆರಾಧನೆ, ಇಸಾಕನ ದೇವರೇ ನಿಮಗೆ ಆರಾಧನೆ. ಅಬ್ರಹಾಮನ ದೇವರ ನಿಮಗೆ ಆರಾಧನೆ, ಇಸಾಕನ ದೇವರ ನಿಮಗೆ ಆರಾಧನೆ. ಯಾಕೋಬಿನ ದೇವರೇ ನಿಮಗೆ ಯಾಕೋಬಿನ ದೇವರೇ ನಿಮಗೆ ಆರಾಧನೆ. ಕರಗಳನ್ನು ಮೇಲಕ್ಕೆತ್ತೋಣ. ಆರಾಧನೆ. ಎಲ್ಲರೂ ಎದ್ದು ನಿಂತುಕೊಳ್ಳೋಣ ಪ್ರಿಯರೇ. ತಂದೆ ಮಗನಿಗೆ ಪವಿತ್ರಾತ್ಮರಿಗೆ ನಾ ಮಾಡುವೆ ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ಆರಾಧನೆ 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 ಆರಾಧನೆ. ಹೃದಯ ತುಂಬ ನಿನ್ನ ಜ್ಞಾಪಕ, ಎಸ್ ಲಾರ್ಡ್, ಅದನ್ನು ಬಿಟ್ಟರೆ ಬೇರೆ ನಿಲ್ಲಪ್ಪ. ಲೋಕವೆಲ್ಲ ಹುಡುಕಿ ನಾ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನಂತ ತಂದೆ. ಹೃದಯದ ತುಂಬ ನಿಮ್ಮ ಜ್ಞಾಪಕ, ಅದನ್ನು ಬಿಟ್ಟರೆ ಬೇರೆ ನಿಲ್ಲಪ್ಪ. ಲೋಕವೆಲ್ಲ ಹುಡುಕಿ ನಾ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನಂತ ತಂದೆ. ಕರುಣಾಮಯನೇ ಓ ಕರುಣಾಮಯನೇ, ಕರುಣಾಮಯನೇ ಓ ಕರುಣಾಮಯನೇ, ಕರುಣಾಮಯನೇ ಓ ಕರುಣಾಮಯನೇ, ಕರುಣಾಮಯನೇ ಓ ಕರುಣಾಮಯನೇ. ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ನನ್ನ 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 ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ನನ್ನ
ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಆರಾಧನೆ. ಎಲ್ಲರೂ ಕರಗಳನ್ನು ಮೇಲಕ್ಕೆತ್ತೋಣ, ಗಟ್ಟಿಯಾಗಿ ಹಾಡೋಣ. ಆರಾಧನೆ ಆರಾಧನೆ ಹಾಲೆಲೂಯಾ 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 Hallelujah, 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 hallelujah. യേശുവേ സ്തോത്രം, യേശുവേ വന്ദനം, യേശുവേ ആരാധന, യേശുവേ മഹിമ. ഹല്ലേലൂയ, 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 ഹല്ലേലൂയ. ಎಲ್ಲರೂ ಒಂದು ಗಟ್ಟಿ ಚಪ್ಪಾಳೆ ತಟ್ಟುತ್ತಾ ಯೇಸುವನ್ನು ಸ್ತುತಿಸೋಣ. ಗಟ್ಟಿ ಚಪ್ಪಾಳೆಯೊಂದಿಗೆ ಯೇಸುವನ್ನೇ ಒಂದು ದೃಷ್ಟಿಸಿ ನೋಡೋಣ. ಎರಡು ಕರಗಳನ್ನು ಹೃದಯ ಮೇಲೆ ಇಟ್ಟುಕೊಳ್ಳೋಣ. ಇವತ್ತು ನಾವು ಆಲಿಸಿದ ವಾಕ್ಯಗಳು, ಬಲಿಪೂಜೆಯಲ್ಲಿ ಆಲಿಸಿದ ವಾಕ್ಯಗಳು, ಒಂದು ರಕ್ತಸ್ರಾವದ ಸ್ತ್ರೀಯನ್ನು ಯೇಸು ಗುಣಪಡಿಸುವುದು, ಇನ್ನೊಂದು ಜಾಯಿರನ ಮಗಳನ್ನು ಜೀವಂತಕ್ಕೆ ಎಬ್ಬಿಸುವುದು. ಎರಡು ಸಂಗತಿಗಳು ನಮ್ಮ ಜೀವನದಲ್ಲಿ ಗತಿಸಿ ಹೋಗುವಂಥ ಸಮಯ ಬಂದಿದೆ. ನಮ್ಮನ್ನು ಇವತ್ತು ಗುಣಪಡಿಸುವಂಥ ಸಂದರ್ಭದಲ್ಲಿ, ನಮ್ಮನ್ನು ಇವತ್ತು ಬಿಡುಗಡೆಗೊಳಿಸುವಂಥ ಸಂದರ್ಭದಲ್ಲಿ, ನಮ್ಮನ್ನು ಇವತ್ತು ಪಾಪದಿಂದ ಜೀವಕ್ಕೆ ಎಬ್ಬಿಸುವಂಥ ಸಮಯ, ಕಷ್ಟದಿಂದ ಸುಖಕ್ಕೆ ಎಬ್ಬಿಸುವಂಥ ಸಮಯ, ದುಃಖದಿಂದ ನಮ್ಮನ್ನು ಸಂತೋಷಕ್ಕೆ ಎಬ್ಬಿಸುವಂಥ ಸಮಯ. ನಮ್ಮ ಪ್ರತಿಯೊಂದು ಕಷ್ಟಗಳು, ಕಾರ್ಪಣ್ಯಗಳು ಇದನ್ನೆಲ್ಲ ಹೋಗಲಾಡಿಸುವಂಥ ಸಮಯ. ಅದೇ ಯೇಸು ಇವತ್ತು ನಮ್ಮ ಮಧ್ಯದಲ್ಲಿದ್ದಾರೆ. ಆ ರಕ್ತಸ್ರಾವದಿಂದ ಎಲ್ಲವನ್ನು ಕಳ್ಕೊಂಡಂಥ ಹೆಣ್ಣುಮಗಳು, ಎಲ್ಲವನ್ನು, ಆಸ್ತಿ ಅಂತಸ್ತನ್ನು ಕಳ್ಕೊಂಡಿದ್ದಾಳೆ, ಹಣವನ್ನು ಕಳ್ಕೊಂಡಿದ್ದಾಳೆ, ಎಲ್ಲವನ್ನು ಕಳ್ಕೊಂಡಿದ್ದಾಳೆ. ಅವಳ ಹತ್ರ ಏನು ಇಲ್ಲ, ಯಾರಿಂದಲೂ ಅವರ ರೋಗ ಗುಣಪಡಿಸಲು ಸಾಧ್ಯ ಆಗಲಿಲ್ಲ. ಅದು ಯೇಸು. ಯೇಸು ಅವಳ ವಿಶ್ವಾಸವನ್ನು ನೋಡುತ್ತಾಳೆ, ಅವಳ ದುಃಖವನ್ನು ನೋಡ್ತಾಳೆ, ಅವಳಿಗೆ ಬಂದಂಥ ಕಷ್ಟಗಳನ್ನು ನೋಡ್ತಾರೆ. ಆ ಯೇಸು ದೇಹದಿಂದ ಬರುವಂಥ ಅವರ ಗುಣಪಡಿಸುವ ಶಕ್ತಿ ಹರಿದು ಹೋಗಿ ಆ ಹೆಣ್ಣು ಮಗಳನ್ನು ಗುಣಪಡಿಸುವಂಥ ಇವತ್ತು ಒಂದು ದೃಶ್ಯವನ್ನು ನಾನು ಕಾಣೋಣ. ಇವತ್ತು ಆ ಸ್ಥಳದಲ್ಲಿ ನಾವಿದ್ದೇವೆ ಪ್ರಿಯರೇ. ಹೇಗೆ ಆ ರಕ್ತಸ್ರಾವದ ಸ್ತ್ರೀ ವಿಶ್ವಾಸದಿಂದ ಯೇಸುವನ್ನು ಮುಟ್ಟಿದಳು, ಯೇಸುವಿನ ಅಂಗಿಯ ಅಂಚನ್ನು ಮುಟ್ಟಿದಳು, ಯೇಸುವಿನ ಗುಣಪಡಿಸುವ ಶಕ್ತಿ ಹರಿದು ಹೋಯಿತು. ಹಾಗೆಂದು ಎಷ್ಟೋ ಜನರು ಯೇಸುವನ್ನು ಮುಟ್ಟುತ್ತಿದ್ರು, ಆದರೆ ಅವರಲ್ಲಿ ವಿಶ್ವಾಸ ಇರಲಿಲ್ಲ. ಈ ರಕ್ತಸ್ರಾವದ ಸ್ತ್ರೀಯಲ್ಲಿ ಮಾತ್ರ ವಿಶ್ವಾಸವನ್ನು ಕಂಡಂತ ಯೇಸು ಇವತ್ತು ಅದೇ ವಿಶ್ವಾಸವನ್ನು ನಮ್ಮಲ್ಲಿ ಕಾಣಲು ಇಚ್ಛೆ ಪಡುವ ದೇವರಾಗಿದ್ದಾರೆ. ನಿನ್ನ ವಿಶ್ವಾಸವನ್ನು ವೃದ್ಧಿಸು, ಪ್ರಾರ್ಥಿಸು. ಯೇಸುವೆ, ನನ್ನ ವಿಶ್ವಾಸವನ್ನು ವೃದ್ಧಿಸು. ನನ್ನ ವಿಶ್ವಾಸದಿಂದ ಯೇಸುವೆ ನನ್ನನ್ನು ಬಿಡುಗಡೆಗೊಳಿಸು, ನನ್ನನ್ನು ಗುಣಪಡಿಸು. ನೀವು ಯಾವ ರೋಗದಿಂದ ಬಳಲುತ್ತಿದ್ದೀರಿ ಯೇಸು ಹತ್ರ ಹೇಳಿ, ಯೇಸುವೆ ನಾನು ಈ ರೋಗದಿಂದ ಬಳಲುತ್ತಿದ್ದೇನೆ, ಹೆಸರಿಡುವುದು. ನಿಮ್ಮನ್ನು ಕರೆದ ದೇವರು ನಿಮ್ಮ ಮಧ್ಯದಲ್ಲಿದ್ದಾರೆ. ನೀವು ಅವರ ಪ್ರೀತಿಯ ಮಕ್ಕಳಾಗಿದ್ದೀರಿ ಪ್ರಿಯ ಸಹೋದರ ಸಹೋದರಿರೇ. ನಿಮ್ಮನ್ನು ಯಾವತ್ತೂ ಅವರು ಅಗಲುವುದಿಲ್ಲ, ನಿಮ್ಮನ್ನು ದೂರ ತಳ್ಳುವುದಿಲ್ಲ. ನಿಮ್ಮನ್ನು ಪ್ರೀತಿಯಿಂದ ಬರಮಾಡುವಂಥ ದೇವರು, ನಿಮ್ಮನ್ನು ಅಪ್ಪಿಕೊಂಡು ಮುದ್ದಿಡುವ ದೇವರು ನಿಮ್ಮ ಮಧ್ಯದಲ್ಲಿದ್ದಾರೆ. ಈಗ ನಿನ್ನ ಎಲ್ಲ ಕಷ್ಟಗಳನ್ನು ಸಮರ್ಪಣೆ ಮಾಡು, ನಿನ್ನ ಎಲ್ಲ ರೋಗಗಳನ್ನು ಸಮರ್ಪಣೆ ಮಾಡು. ನಿನ್ನ ಬಲಕೈಯನ್ನು ಯೇಸು ಹತ್ರ ಮೇಲಕ್ಕೆತ್ತು ಈ ಪ್ರಾರ್ಥನೆಯನ್ನು ಮಾಡು.
ಕರ್ತರಾದ ಯೇಸುವೆ, ಕರ್ತರಾದ ಯೇಸುವೆ, ನಿಮ್ಮ ನಾಮದಲ್ಲಿ, ನಿಮ್ಮ ನಾಮದಲ್ಲಿ, ನಿಮ್ಮ ತ್ಯಾಗದಲ್ಲಿ ನಿಮ್ಮ ತ್ಯಾಗದಲ್ಲಿ ಈ ಕೈಯನ್ನು ಈ ಕೈಯನ್ನು ಮೇಲಕ್ಕೆತ್ತಿದ್ದೇನೆ. ಮೇಲಕ್ಕೆತ್ತಿದ್ದೇನೆ. ಯೇಸುವೆ, ಯೇಸುವೆ, ನೀವು ನೀವು ಪ್ರೇಷಿತರಿಗೆ ಪ್ರೇಷಿತರಿಗೆ ಕೊಟ್ಟಂತಹ ಕೊಟ್ಟಂತಹ ವಿಶ್ವಾಸವನ್ನು ವಿಶ್ವಾಸವನ್ನು ನಮ್ಮಲ್ಲಿ ನಮ್ಮಲ್ಲಿ ವೃದ್ಧಿಪಡಿಸಿರಿ. ವೃದ್ಧಿಪಡಿಸಿ. ಯೇಸುವೆ, ಯೇಸುವೆ, ಇವತ್ತು ಇವತ್ತು ಆ ರಕ್ತಸ್ರಾವದ ರಕ್ತಸ್ರಾವದ ಸ್ತ್ರೀಯನ್ನು ಸ್ತ್ರೀಯನ್ನು ಕಂಡು ಕಂಡು ಅವರಿಗೆ ಅವರಿಗೆ ಗುಣಪಡಿಸಿದಂತ ಗುಣಪಡಿಸಿದ ಯೇಸುವೆ, ಯೇಸುವೆ, ಆ ಜಾಯಿರನ ಮಗಳನ್ನು, ಜಾಯಿರನ ಮಗಳನ್ನು, ಸತ್ತು ಹೋದಂತವಳನ್ನು, ಸತ್ತು ಹೋದವಳನ್ನು, ಲೋಕಕ್ಕೆ ಅವಳು ಸತ್ತಿದ್ದಳು, ಲೋಕಕ್ಕೆ ಅವಳು ಅವಳ ಸತ್ತಿದ್ದಳು, ಕುಟುಂಬಕ್ಕೆ ಸತ್ತಿದ್ದಳು. ಕುಟುಂಬಕ್ಕೆ ಸತ್ತಿದ್ದಳು. ಆದರೆ ಆದರೂ ನಿನ್ನಲ್ಲಿ ನಿನ್ನಲ್ಲಿ ಜೀವ ಹೊಂದಂತಹ ಆ ಮಗಳನ್ನು ನೀವು ಜೀವಕ್ಕೆ ಎಬ್ಬಿಸಿದಂತ ಜೀವಂತ ದೇವರು ನೀವಾಗಿದ್ದೀರಿ. ದೇವರು ನೀವಾಗಿದ್ದೀರಿ. ಯೇಸುವೆ, ನನ್ನ ಕಷ್ಟಗಳನ್ನು, ನನ್ನ ದುಃಖಗಳನ್ನು, ನನ್ನ ನಿರಾಶೆಗಳನ್ನು, ನನ್ನ ಸೋಲುಗಳನ್ನು, ನನಗೆ ಬಂದಂತಹ ಸಾಲದ ಬಾಧೆಗಳನ್ನು, ನನ್ನ ಕುಟುಂಬದ ದುರಾವಸ್ಥೆಗಳನ್ನು ನೋಡುವ ಯೇಸು ನೀವಾಗಿದ್ದೀರಿ, ನೀವಾಗಿದ್ದೀರಿ. ನನ್ನ ಬಲಕೈಯನ್ನು ಮೇಲಕ್ಕೆತ್ತಿ ವಿಶ್ವಾಸದಿಂದ ಪ್ರಾರ್ಥಿಸುತ್ತೇನೆ. ಯೇಸುವೆ, ಯೇಸುವೆ, ನನ್ನನ್ನು, ನನ್ನ ಕುಟುಂಬವನ್ನು ಬಿಡುಗಡೆಗೊಳಿಸಿರಿ, ಬಿಡುಗಡೆಗೊಳಿಸಿರಿ. ಯೇಸುವೆ, ನನ್ನ ದೇಹದಲ್ಲಿ ಇದ್ದಂತಹ ಪ್ರತಿಯೊಂದು ರೋಗಗಳನ್ನು ವಾಸಿ ಮಾಡಿರಿ, ಗುಣಪಡಿಸಿರಿ. ಅದ್ಭುತ ಕಾರ್ಯಗಳನ್ನು, ನಿಮ್ಮ ಮಹಿಮೆಯನ್ನು ನೋಡಲು ಬಯಸುವವನಾಗಿದ್ದೇನೆ. ಅಪ್ಪ ತಂದೆಯೇ, ನಿನ್ನ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ನನ್ನ ಮಧ್ಯದಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಜೀವನದಲ್ಲಿ ನಡೆಯಲಿ ಯೇಸುವೆ, ನಡೆಯಲಿ ಯೇಸುವೆ. ಬಿಡುಗಡೆಯನ್ನು ನೀಡಿರಿ ಯೇಸುವೆ, ನೀಡಿರಿ ಯೇಸುವೆ. ಅಪ್ಪ ತಂದೆಯೇ, ಅಪ್ಪ ತಂದೆಯೇ, ನನ್ನ ಕುಟುಂಬವನ್ನು ಬಿಡುಗಡೆಗೊಳಿಸಿರಿ, ನನ್ನ ಮನೆಯನ್ನು ಬಿಡುಗಡೆಗೊಳಿಸಿರಿ, ನನ್ನ ಏಕಾಂಗಿ ಜೀವಿತವನ್ನು ಬಿಡುಗಡೆಗೊಳಿಸಿರಿ. ಹಾಲೆಲೂಯಾ, 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 ಹಾಲೆಲೂಯಾ. ಈ ರಬಬರೆ ಕಲಬರೆ ಚಂದರ ಬರೆ ಕರಬಲರೆ ಕಲಜೀಜ. ಹಾಲೆಲೂಯಾ, 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 ಹಾಲೆಲೂಯಾ. ಕಣ್ಣುಗಳನ್ನು ಮುಚ್ಚಿಕೊಳ್ಳಿರಿ, ಎರಡೂ ಕರಗಳನ್ನು ಹೃದಯ ಮೇಲೆ ಇಟ್ಟುಕೊಳ್ಳಿ. ಯೇಸುವಿನ ನಾಮದಲ್ಲಿ ನಿಮ್ಮ ಜೀವನವನ್ನು ಸಮರ್ಪಣೆ ಮಾಡಿ, ನಿಮ್ಮ ಕುಟುಂಬವನ್ನು ಸಮರ್ಪಣೆ ಮಾಡಿ. ಆ ಎರಡೂ ಕರಗಳನ್ನು ನಿಮ್ಮ ಎದುರಿಗೆ ತಂದು ಯೇಸುವಿನ ಪರಿಶುದ್ಧ ರಕ್ತದಿಂದ ನನ್ನ ಕೈಗಳನ್ನು ಶುದ್ಧೀಕರಿಸಿರಿ ಎಂದು ಪ್ರಾರ್ಥಿಸಿರಿ. ಯೇಸುವೆ, ನನ್ನ ಎರಡೂ ಕರಗಳನ್ನು ನಿಮ್ಮ ಪರಿಶುದ್ಧ ರಕ್ತದಿಂದ ತೊಳೆದು ಶುದ್ಧೀಕರಿಸಿರಿ. ಈ ಕರಗಳನ್ನು ಯೇಸುವೆ ಈ ಕ್ಷಣದಲ್ಲಿ ನಿಮ್ಮದಾಗಿಸಿಕೊಳ್ಳಿ. ಈ ಕರಗಳನ್ನು ಪವಿತ್ರೀಕರಿಸಿರಿ. ಯೇಸುವೆ, ನಿಮ್ಮ ಗುಣಪಡಿಸುವ ಶಕ್ತಿಯನ್ನು ಈ ನನ್ನ ಕರಗಳಿಗೆ ನೀಡಿರಿ. ಅಪ್ಪ ತಂದೆಯೇ, ಈ ಕರಗಳನ್ನು ನನ್ನ ತಲೆಯ ಮೇಲೆ ಇಟ್ಟುಕೊಂಡು ನಾನು ಪ್ರಾರ್ಥಿಸುವಾಗ ಈ ಕ್ಷಣದಲ್ಲಿ ನನಗೆ ಬಿಡುಗಡೆ ದೊರೆಯಲಿ, ಬಿಡುಗಡೆ ದೊರೆಯಲಿ, ಬಿಡುಗಡೆ ದೊರೆಯಲಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಎಲ್ಲ ಬಂಧನಗಳು ಮುರಿಯಲ್ಪಡಲಿ, ಎಲ್ಲ ಕಟ್ಟುಗಳು ಬಿಚ್ಚಲ್ಪಡಲಿ ಯೇಸುವಿನ ನಾಮದಲ್ಲಿ. ಯೇಸುವೇ, ಇಲ್ಲಿ ನೆರೆದಿದ್ದ ಪ್ರತಿಯೊಬ್ಬರನ್ನು ಬಿಡುಗಡೆ ನೀಡಿರಿ ಅಪ್ಪ ತಂದೆಯೇ, ಬಿಡುಗಡೆಗೊಳಿಸಿರಿ ಅಪ್ಪ ತಂದೆಯೇ. ಎಲ್ಲ ರೋಗಗಳು ಬಿಟ್ಟು ತೊಲಗಲಿ ಯೇಸುವಿನ ನಾಮದಲ್ಲಿ. ದುಷ್ಟ ಶಕ್ತಿಗಳ ಪ್ರಭಾವಗಳು ಬಡಿದಪ್ಪಿಸಿರಿ ಯೇಸುವೆ ನಿಮ್ಮ ನಾಮದಲ್ಲಿ. ಸಾಲದ ಬಾಧೆಗಳು ಎಲ್ಲ ದೂರ ಹೋಗಲಿ ಯೇಸುವಿನ ನಾಮದಲ್ಲಿ. ಎಲ್ಲ ಕುಟುಂಬಗಳು ಆಶೀರ್ವದಿಸಲ್ಪಡಲಿ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಚಪ್ಪಾಳೆ ತಟ್ಟುತ್ತಾ
ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. 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 ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಎಲ್ಲ ದುಷ್ಟ ಶಕ್ತಿಗಳ ಪ್ರಭಾವಗಳು ಈ ಕ್ಷಣದಲ್ಲಿ ಬಿಟ್ಟು ಹೋಗುತ್ತಾ ಇವೆ. ಬಿಡುಗಡೆಯನ್ನು ನೀಡುವಂತ ದೇವರು ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ದೇಹದ ದುರುಚ್ಛಗಳಲ್ಲಿ ಬಳಲುತ್ತಿದ್ದ ಎಷ್ಟೋ ಜನರಿಗೆ ಯೇಸು ಬಿಡುಗಡೆಯನ್ನು ನೀಡುತ್ತಾ ಇದ್ದಾರೆ. कुडीच्या वटनेन कसलोंच्या जी या तुमचे ते कोणी आसा जाल्यार ह्या वेळार जेजू सुटका दिती आसा. कुडीच्या वटण्यो तुमचे तान पयस करते आसा. संवसाराची आशा आकांक्षा तुमचे तान पयस करते आसा. तुमकां हर एकल्यांक जेजू सुटका दिते आता. ಈ ಲೋಕದ ವ್ಯಾಮೋಹದಿಂದ ಯೇಸು ಬಿಡುಗಡೆಯನ್ನು ನೀಡುತ್ತಾ ಇದ್ದಾರೆ. ಕಷ್ಟದಿಂದ ಯೇಸು ಬಿಡುಗಡೆಯನ್ನು ನೀಡುತ್ತಾ ಇದ್ದಾರೆ. ಎಲ್ಲ ರೋಗಗಳು ನಿಮ್ಮನ್ನು ಬಿಟ್ಟು ದೂರ ಹೋಗುತ್ತಾ ಇವೆ. ಯೇಸುವನ್ನು ಸ್ತುತಿಸಿರಿ, ಬಿಡುಗಡೆಯನ್ನು ನೀಡಿರಿ ಎಂದು ಪ್ರಾರ್ಥಿಸಿರಿ ಯೇಸು ಹತ್ರ. ಅಬ್ರಾಹ್ಮನ ದೇವರಲ್ಲಿ ನಂಬಿಕೆ ಇಟ್ಟಾಗ ಪಾರಂಪರ್ಯ ಬಂಧನವೆಲ್ಲ ಮುರಿದೋಯಿತು. ಅಬ್ರಾಹ್ಮನ ದೇವರಲ್ಲಿ ನಂಬಿಕೆ ಇಟ್ಟಾಗ ಪಾರಂಪರ್ಯ ಬಂಧನವೆಲ್ಲ ಮುರಿದೋಯಿತು. ಇಸ್ರಾಯೇಲ್ ಮಕ್ಕಳು ಅರ್ಭಟಿಸಿ ಆರಾಧಿಸಿದಾಗ ಯೆರಿಕೋ ಕೋಟೆ ಮುರಿದು ಬಿತ್ತು. ಇಸ್ರಾಯೇಲ್ ಮಕ್ಕಳು ಅರ್ಭಟಿಸಿ ಆರಾಧಿಸಿದಾಗ ಯೆರಿಕೋ ಕೋಟೆಯೇ ಮುರಿದು ಬಿತ್ತು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. 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 ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. 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 ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ
Hallelujah, 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 hallelujah. ಎಲ್ಲರೂ ಮೊಣಕಾಲೂರೋಣ. ದೇವರ ಆಶೀರ್ವಾದವನ್ನು ನಾವು ಪಡ್ಕೊಳ್ಳೋಣ ಪ್ರಿಯರೇ. ನಮ್ಮ ಮೇಲೆ, ನಮ್ಮ ಮಕ್ಕಳ ಮೇಲೆ, ನಮ್ಮ ಕುಟುಂಬಸ್ಥರ ಮೇಲೆ, ನಮ್ಮ ಮನೆಯ ಮೇಲೆ, ಹಾಗೂ ಈ ಮಂಗಳೂರು ಧರ್ಮ ಪ್ರಾಂತ್ಯದ ಮೇಲೆ, ಇಡೀ ಕರ್ನಾಟಕ ರಾಜ್ಯದ ಮೇಲೆ, ಹಾಗೂ ಅರುಣಾಚಲದಲ್ಲಿ ಕಷ್ಟಪಡುವಂಥ ನಮ್ಮ ಕ್ರೈಸ್ತ ಸಭೆಯ ಮೇಲೆ ದೇವರ ಆಶೀರ್ವಾದಗಳು ಇಳಿದು ಬರಲಿ. ಹಾಗೂ ಈ ಧ್ಯಾನ ಕೇಂದ್ರದ ಮೇಲೆ, ಈ ಕೇಂದ್ರದಲ್ಲಿ ಪ್ರತ್ಯೇಕವಾಗಿ ಕೆಲಸ ಮಾಡುವಂಥ ಪ್ರತಿಯೊಬ್ಬರಿಗಾಗಿ, ವಾಲಂಟಿಯರ್ಸ್ ಮೇಲೆ, ಹಾಗೂ ಇವತ್ತಿನ ಊಟವನ್ನು ಯಾರೆಲ್ಲ ದಾನ ಮಾಡಿದ್ದಾರೆ ಅವರಿಗಾಗಿ, ಅವರ ಕುಟುಂಬಗಳಿಗಾಗಿ ದೇವರ ಆಶೀರ್ವಾದಗಳು, ಹಾಗೂ ಇಲ್ಲಿ ಸೇವೆ ಮಾಡುವಂಥ ದೇವರ ಯಾಜಕರನ್ನು ಸಮರ್ಪಣೆ ಮಾಡುತ್ತಾ ದೇವರ ಆಶೀರ್ವಾದವನ್ನು ಎಲ್ಲರ ಮೇಲೆ ಇಳಿದು ಬರಲೆಂದು ಪ್ರಾರ್ಥಿಸೋಣ. Sacrament most holy, O sacrament divine, all praise and all thanksgiving be every moment thine. O sacrament most holy, O sacrament divine, all praise and all thanksgiving be every moment thine. ಎಲ್ಲರೂ ಒಂದು ಗಟ್ಟಿ ಚಪ್ಪಳೆ ತಟ್ಟುತ್ತಾ ದೇವರನ್ನು ಸ್ತುತಿಸೋಣ. ಗಟ್ಟಿ ಚಪ್ಪಳೆಯೊಂದಿಗೆ ನಮ್ಮನ್ನು ಗುಣಪಡಿಸಿದಂಥ ಯೇಸು, ಸೌಖ್ಯವನ್ನು ನೀಡಿದಂಥ ಯೇಸು, ಆಶೀರ್ವಾದವನ್ನು ನೀಡುವಂಥ ಯೇಸುವಿಗೆ ಒಂದು ಗಟ್ಟಿ ಚಪ್ಪಾಳೆ ಖಂಡಿತವಾಗಿ ದೇವರನ್ನು ಮಹಿಮೆ ಪಡಿಸುವಂಥ ಚಪ್ಪಾಳೆ ಆಗಲಿ. ಪ್ರಿಯ ಸಹೋದರ ಸಹೋದರಿಯರೇ, ദൈവം നമുക്ക് നൽകിയ എല്ലാ അനുഗ്രഹങ്ങൾക്കും നമുക്ക് നന്ദി പറയാം. ದೇವರು ನಮಗೆ ದಯಪಾಲಿಸಿದ ಎಲ್ಲ